ಪಾಪದ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವ. ನಿನ್ನ ಪ್ರೀತಿ ಶಾಶ್ವತ ಎಂದೆಂದೂ ದೇವ. ನಿನ್ನ ಪ್ರೀತಿ ಶಾಶ್ವತ ದೇವ. ನಿನ್ನ ಪ್ರೀತಿ ಶಾಶ್ವತ ಎಂದೆಂದೂ ದೇವ. ನಿನ್ನ ಪ್ರೀತಿ ಶಾಶ್ವತ ದೇವ. ಹಲ್ಲೆಲೂಯಾ. ಸ್ವಲ್ಪ ಆ ಕಡೆ ಈ ಕಡೆ ತಾಳ ಹೆಜ್ಜೆ ಹಾಕಿ ಹಾಡ್ಬೋದಲ್ವಾ? ಹಾಡ್ಬೋದೋ ಇಲ್ವೋ? ಮಾಡ್ಬೋದಲ್ಲ? ಅದನ್ನು ನೀವು ಕೀ ಕೊಡಲಿಲ್ಲ, ನೀವು ಹೇಳಲಿಲ್ಲ ಅಂಥೇಳಿ ನನ್ನ ಮೇಲೆ ಹಾಕ್ತೀರಿ. ಎಲ್ಲರೂ ಸೇರಿ ಹಾಡೋಣವಾ? ದೇವರ ನಾಮವನ್ನು ಹೀಗೆ ಹೀಗೆ ಕಾಲ್ಗಿಜ್ಜಿ ತಾಳದಲ್ಲಿ ಸೇರಿ ಹಾಡೋಣ. ಎಲ್ಲರೂ ಸೇರಿ ಎಲ್ಲರೂ ನಿನ್ನಂತ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವರು ಒಬ್ಬರು ಇಲ್ಲ. ನಿನ್ನಂತ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವರು ಒಬ್ಬರು ಇಲ್ಲ. ನೀನಿಲ್ಲದೆ ನಾನಿಲ್ಲಯ್ಯ. ಎಸಯ್ಯ ಎಸಯ್ಯ ನಿಲ್ಲದೆ ನನ್ನಿಲ್ಲಯ್ಯ. ಪಾಪದ ಮರಣದಲ್ಲಿ ಇದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವ. ಪಾಪದ ನಿನ್ನ ಪ್ರೀತಿ ಶಾಶ್ವತ ಎಂದೆಂದೂ ದೇವ. ನಿನ್ನ ಪ್ರೀತಿ ಶಾಶ್ವತ. ನಿನ್ನ ಪ್ರೀತಿಯಿಂದ ನಾನು ಬದುಕಿರುವೆ ದೇವ. ಅಯ್ಯ ನಿನ್ನ ಪ್ರೀತಿಯಿಂದ ನಾನು ಬದುಕಿರುವೆ ದೇವ. ಏಸಯ್ಯ ಏಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ. ಏಸಯ್ಯ ಎಸಯ್ಯ ನಿಲ್ಲದೆ ನಾನಿಲ್ಲಯ್ಯ. ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವ ಒಬ್ಬರು ಇಲ್ಲ. ನಿನ್ನಂತ ದೇವರು ಯಾರು ಇಲ್ಲ, ನಿಮ್ಮ ಹಾಗೆ ಪ್ರೀತಿಸುವ ಒಬ್ಬರು ಇಲ್ಲ. ನೀನಿಲ್ಲದೆ ನಾನಿಲ್ಲಯ್ಯ. ಏಸಯ್ಯ ಏಸಯ್ಯ ನೀನಿಲ್ಲದೆ ನಿಲ್ಲಯ್ಯ. ಜೀವಿತವೆಲ್ಲವನ್ನು ತಿಳಿದಿರುವೆ ನೀನು. ನನ್ನಯ ಕುರಿತು ಹಿತವಾಗಿ ಚಿಂತಿಸುವೆ ನೀನು. ನನ್ನಯ ಜೀವಿತ ಎಲ್ಲವನ್ನು ತಿಳಿದಿರುವೆ ನೀನು. ನನ್ನಯ ಕುರಿತು ಹಿತವಾಗಿ ಚಿಂತಿಸುವೆ ನೀನು. ನಿನ್ನಯ ಕರದಿ ಹಿಡಿದು ನನ್ನ ನಡೆಸಿರುವೆ ದೇವ. ನಿನ್ನಯ ಕರದಿ ಹಿಡಿದು ನನ್ನ ನಡೆಸಿರುವೆ ದೇವ. ನನ್ನ ಸಹಾಯಕ ನನ್ನ ಬಂಡೆ ನೀನೇ ಏಸಯ್ಯ. ಅಯ್ಯ ನನ್ನ ಸಹಾಯಕ ನನ್ನ ಬಂಡೆ ನೀನೇ ಏಸಯ್ಯ. ಏಸಯ್ಯ ಏಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ. ಏಸಯ್ಯ ಏಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂತ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವ ಒಬ್ಬರು ಇಲ್ಲ. ನಿನ್ನಂತ ದೇವರು ಯಾರು ಇಲ್ಲ,
ನಿನ್ನ ಹಾಗೆ ಪ್ರೀತಿಸುವ ಒಬ್ಬರು ಇಲ್ಲ. ಏಸಯ್ಯ 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 ನೀನೇ ನೀನೇ ನನ್ನ ಒಡೆಯಾಲಯ ಅಯ್ಯ ನೀನೇ ನೀನೇ ನನ್ನ ರಾಜಾಲಯ ಅಯ್ಯ ನೀನೇ ನೀನೇ ನನ್ನ ಒಡೆಯಾಲಯ ಅಯ್ಯ ನೀನೇ ನೀನೇ ನನ್ನ ರಾಜಾಲಯ ಏಸಯ್ಯ 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 ಅಯ್ಯ ನೀನೇ ನೀನೇ ನನ್ನ ಒಡೆಯಾಲಯ ಅಯ್ಯ ನೀನೇ ನೀನೇ ನನ್ನ ರಾಜಾಲಯ ಏಸಯ್ಯ 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 ನಿನ್ನ ಪ್ರೀತಿ ಸ್ವಂತ ತಂದೆಗಿರುವುದ ನಿನ್ನ ಪ್ರೀತಿ ಸರಿ ಎತ್ತ ತಾಯಿಗಿರುವುದ ನಿನ್ನ ಪ್ರೀತಿ ಸ್ವಂತ ತಂದೆಗಿರುವುದ ನಿನ್ನ ಪ್ರೀತಿ ಏಸಯ್ಯ 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 ಎತ್ತ ತಾಯಿಗಿರುವುದ ನಿನ್ನ ಪ್ರೀತಿ ಸ್ವಂತ ತಂದೆಗಿರುವುದ ನಿನ್ನ ಪ್ರೀತಿ ಸರಳ ಎತ್ತ ನಿನ್ನ ಪ್ರೀತಿ ಸ್ವಂತ ತಂದೆಗಿರುವುದ ನಿನ್ನ ಪ್ರೀತಿ ಅಕ್ಕ ತಂಗಿಗಿರುವುದ ನಿನ್ನ ಪ್ರೀತಿ ಅಣ್ಣ ತಮ್ಮನಿಗಿರುವುದ ನಿನ್ನ ಪ್ರೀತಿ ಯೇಸುವೇ 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 ನಿನ್ನ ಪ್ರೀತಿ ಎಷ್ಟೋ ಎಷ್ಟೋ ಮಧುರ ಅರುಣ ನಿನ್ನ ಪ್ರೀತಿ ಎಷ್ಟೋ ಎಷ್ಟೋ ಮಧುರ ಸರಳ ನಿನ್ನ ಎಷ್ಟೋ ಎಷ್ಟೋ ಮಧುರ ನಿನ್ನ ಪ್ರೀತಿ ಎಷ್ಟೋ ಎಷ್ಟೋ ಮಧುರ ಯೇಸುವೇ ನಿನ್ನ ಪ್ರೀತಿ ಎಷ್ಟೋ ಎಷ್ಟೋ ಮಧುರ ಯೇಸುವೇ ನಿನ್ನ ಪ್ರೀತಿ ಎಷ್ಟೋ ಎಷ್ಟೋ ಮಧುರ ನಿನ್ನ ಪ್ರೀತಿ ಎಷ್ಟೋ ಎಷ್ಟೋ ಮಧುರ ನಿನ್ನ ಪ್ರೀತಿ ಎಲ್ಲ ಸರಿ ನಿನ್ನ ಪ್ರೀತಿ ಎಷ್ಟೋ ಎಷ್ಟೋ ಮಧುರ ನಿನ್ನ ಪ್ರೀತಿ ಎಷ್ಟೋ ಎಷ್ಟೋ ಮಧುರ ಹಲ್ಲೆಲೂಯ ಸ್ತೋತ್ರ యేసయ్య ಹಲ್ಲೆಲೂಯ ಸ್ತೋತ್ರ యేసయ్య ಹಲ್ಲೆಲೂಯ ಸ್ತೋತ್ರ యేసయ్య ಹಲ್ಲೆಲೂಯ ಸ್ತೋತ್ರ యేసయ్య యేసయ్య ನೀನೇ ನನ್ನ ದೇವರು యేసయ్య ನೀನೇ ನನ್ನ ದೇವರು ಕರುಣಿಸು ಕರುಣಾಮಯ ಕರುಣಿಸು ಕರುಣಾಮಯ
ಸ್ತೋತ್ರ యేసయ్య హల్లెలూయా స్తోత్ర యేసయ్య యేసయ్యా నీవే ನನ್ನ ದೇವರು యేసయ్యా ದೇವರು హల్లెలూయా స్తోత్ర యేసయ్యా హల్లెలూయా స్తోత్ర యేసయ్య సరే హల్లెలూయా స్తోత్ర యేసయ్య హల్లెలూయా స్తోత్ర యేసయ్య హల్లెలూయా 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 ಜಾಗದಲ್ಲಿ ಸಂಪೂರ್ಣವಾಗಿ ನಮ್ಮ ಕಾರ್ಯವಾಗಲಿ ನಿಮ್ಮ ಮಹತ್ವವಾದ ಈ ಜಾಗದಲ್ಲಿ ಸ್ವಾಮಿ ಎಲ್ಲವನ್ನು ನೀವು ಆತ್ಮವು ನಮ್ಮ ಮೂಲಕ ಮಾತಾಡಿ ಆತ್ಮದ ಶಕ್ತಿಯಿಂದ ಸಂಪೂರ್ಣವಾಗಿ ಶಕ್ತಿ ಅಂತ ಬೇರೆ ಸ್ವಾಮಿ ಜಯತ್ವಚ ಹಿಡಿಯೋಣ ನಾವು ವೀರರಾಗಿ ಸಾಗೋಣ ಜಯಧ್ವಜ ಹಿಡಿಯೋಣ ನಾವು ವೀರರಾಗಿ ಸಾಗೋಣ ಹಲ್ಲೆಲೂಯಾ. ಇದು ಹೀಗೆ ಆಡಿದರೆ ಏನು ಚೆನ್ನಾಗಿರೋದಿಲ್ಲ. ನಾ ಹೇಳ್ಕೊಡ್ತೀನಿ, ಹಾಗೆ ಮಾಡ್ತೀರಾ? ರೆಡಿ ರೆಡಿ? ಅಯ್ಯೋ ದೇವ್ರೆ, ರೆಡಿ? ಕೇಳಿಸ್ತಿಲ್ಲ. ರೆಡಿ? ಈಗ ನೆಟ್ಟಿಗೆ ನಿಂತ್ಕೊಳ್ಳಿ. ಹೀಗೆ ಇಟ್ಕೊಂಡ್ರೆ ನಿಂತ್ಕೊಂಡು ಹೀಗೆ ಜಯಧ್ವಜ ಹಿಡಿಯೋಣ ಮಾಡಿ. ಕಾಲುಗಳು ಕೂಡ ಕೆಲಸ ಮಾಡಬೇಕು. ಹೀಗೆ ಲೆಫ್ಟ್ ರೈಟ್ ಮಾಡ್ತಿಲ್ಲ. ಹಾಗೆ ಜಯಧ್ವಜ ಹಿಡಿಯೋಣ. ಒಂದು ಕೈ ಹೀಗೆ ಇರಬೇಕು, ಇನ್ನೊಂದು ಕೈ. ನೀವೆಲ್ಲ ಯಾರು? ವೀರರು. ಕರೆಕ್ಟ್. ಹಲ್ಲೆಲೂಯಾ. ನೀವೆಲ್ಲರೂ ಯಾರು? ಯಾವ ವೀರರು? ಜಪ ವೀರರು. ಪ್ರಾರ್ಥಿಸುವವರು ವೀರರು. ಹಲ್ಲೆಲೂಯಾ. ಪ್ರಾರ್ಥಿಸುವವರು ಏನು ಬೇಕಾದರೂ ನಿಲ್ಲಿಸ್ಬೋದು. ಸಮುದ್ರ ನಿಲ್ಲಿಸ್ಬೋದು, ಸೂರ್ಯ ನಿಲ್ಲಿಸ್ಬೋದು, ಏನು ಬೇಕಾದರೂ ನಿಲ್ಲಿಸ್ಬೋದು. ಯಾರು? ಪ್ರಾರ್ಥಿಸುವವರು. ಹಲ್ಲೆಲೂಯಾ. ಈಗ ನಾವೆಲ್ಲರೂ ಜಯದ ಬಾವುಟ ಇಟ್ಕೊಂಡಿರ್ತೀವಿ. ಹಲ್ಲೆಲೂಯಾ. ಜಯದ ಬಾವುಟ ಇದೆ ನಿಮ್ಮ ಕೈಯಲ್ಲಿ, ಇಟ್ಕೊಳ್ಳಿ ಜಯದ ಬಾವುಟ. ಜಯಧ್ವಜ ಹಿಡಿಯೋಣ ನಾವು ವೀರರಾಗಿ ಸಾಗೋಣ. ವೀರರಂದಾಗ ನೀವು ಮುಂದೆ ಬರಲಿಕ್ಕೆ ಚೇರ್ ಅಡ್ಡ ಇದೆಯಲ್ವಾ, ಹಾಗಾಗಿ ಹೀಗೆ ಹೋಗ್ಬೇಕು. ನೀವು ಹಿಂಗೆ ಬಂದು ಇವ್ರು ಹಿಂಗೆ ಹೋಗಿ ಮತ್ತೆ ರಿಟರ್ನ್ ಹೋಗ್ಬೇಕು. ರೆಡಿನಾ? ಜಯಧ್ವಜ ಹಿಡಿಯೋಣ ನಾವು ವೀರರಾಗಿ ಸಾಗೋಣ. ಇನ್ನು ಸರಿ. ಜಯಧ್ವಜ ಹಿಡಿಯೋಣ ನಾವು ವೀರರಾಗಿ ಸಾಗೋಣ. ಲೆಫ್ಟ್ ರೈಟ್ ಜೀಸಸ್ ಕ್ರೈಸ್ಟ್. ಲೆಫ್ಟ್ ರೈಟ್ ಜೀಸಸ್ ಕ್ರೈಸ್ಟ್. ಶಬ್ದ ಸಾಲದು. ಲೆಫ್ಟ್ ರೈಟ್ ಜೀಸಸ್ ಕ್ರೈಸ್ಟ್. ಲೆಫ್ಟ್ ರೈಟ್ ಜೀಸಸ್ ಕ್ರೈಸ್ಟ್. ಜಯಧ್ವಜ ಹಿಡಿಯೋಣ ನಾವು ವೀರರಾಗಿ ಸಾಗೋಣ. ಜಯಧ್ವಜ ಹಿಡಿಯೋಣ ನಾವು ವೀರರಂತೆ ಸಾಗೋಣ. ಲೆಫ್ಟ್ ರೈಟ್ ಜೀಸಸ್ ಕ್ರೈಸ್ಟ್. ಲೆಫ್ಟ್ ರೈಟ್ ಜೀಸಸ್ ಕ್ರೈಸ್ಟ್. ಲೆಫ್ಟ್ ರೈಟ್ ಜೀಸಸ್ ಕ್ರೈಸ್ಟ್.
ಲೆಫ್ಟ್ ರೈಟ್ ಜಯ ಧ್ವಜ ಹಿಡಿಯೋಣ ನಾವು ವೀರರಂತೆ ಸಾಗೋಣ ಜಯ ಘೋಷ ಹಿಡಿಯೋಣ ನಾವು ವೀರರಂತೆ ಸಾಗೋಣ ದುಷ್ಟನೇ ಅಡ್ಡ ಬಂದರು ಒಬ್ಬರನ್ನ ಎದುರಿಗಿರ್ತಾರಲ್ಲ ಅವ್ರು ನೋಡಿ ದುಷ್ಟನೇ ಅಡ್ಡ ಬಂದರು ಮಾಡಿ ದುಷ್ಟನೇ ಅಡ್ಡ ಬಂದರು ಆತ್ಮನು ಜಯ ನೀಡುವ ಓಕೆನಾ ನಿಮ್ಮ ಪಕ್ಕದಲ್ಲಿರೋರಿಗೆ ಹೇಗೆ ಮಾಡ್ಬೇಕು ಹೇಳಿ ಮಾಡಿ ಹೀಗೆ ಮಾಡಿ ಹೀಗೆ ಅಂತ ಮಾಡಬೇಕು ಅವ್ರು ಹಾಗೆ ಭಯಪಟ್ಟು ಕೆಳಗಡೆ ಬಿದ್ದೋಗ್ಬಿಡ್ಬೇಕು ಹಾಗೆ ಮಾಡಬೇಡಿ ಅವ್ರು ನಗ್ತಾ ಹೀಗೆ ಮಾಡ್ಬೇಕು ಸರಿನಾ ರೆಡಿ ದುಷ್ಟನೇ ಅಡ್ಡ ಬಂದರು ಆತ್ಮನು ಜಯ ನೀಡುವ ಆತ್ಮನು ಜಯ ನೀಡುವ ಭಯವೇಕೆ ನನ್ನ ಮಗನೇ ಮಾಡಿ ಭಯವೇಕೆ ನನ್ನವರೇ ಇಲ್ಲ ಅಂದರೆ ಅವ್ರ ಗಡ್ಡ ಹಿಡಿದು ಭಯವೇಕೆ ಹಿಡಿ ಅವ್ರ ಗಡ್ಡದ ಹತ್ರ ಕೈ ಹಿಡಿ ಭಯವೇಕೆ ನನ್ನ ಮಗಳೇ ಭಯವೇಕೆ ನನ್ನ ಮಗನೇ ಮಾಡ್ಬೋದಾ ಏನು ಯಾರು ಏನು ಹಿಂಗೆ ಹಿಡಿದ ತಕ್ಷಣ ಕೋಪ ಮಾಡ್ಕೋಬೇಡಿ ಮಾಡಿ ದುಷ್ಟನೇ ಅಡ್ಡ ಬಂದರು ದುಷ್ಟನೇ ಅಡ್ಡ ಬಂದರು ಸ್ವಲ್ಪ ಹೀಗೆ ಮಾಡಬೇಕು ಹೀಗೆ ಮಾಡಬಾರ್ದು ಸ್ವಲ್ಪ ಹೀಗೆ ಮಾಡಬೇಕು ಮಕ್ಕಳ ಥರ ಮಾಡಬೇಕು ನೀವು ಹಿಂಗೆ ಹಿಡ್ಕೊಂಡು ದುಷ್ಟನೇ ಅಡ್ಡ ಬಂದರು ಆತ್ಮನು ಜಯ ನೀಡುವ ಸರಿ ದುಷ್ಟನೇ ಅಡ್ಡ ಬಂದರು ಆತ್ಮನು ಜಯ ನೀಡುವ ಭಯವೇಕೆ ನನ್ನ ಮಗನೇ ಭಯವೇಕೆ ಮಗಳೇ ಸರಿ ಭಯವೇಕೆ ಮಗಳೇ ಭಯವೇಕೆ ಮಗಳೇ ಲೆಫ್ಟ್ ರೈಟ್ ಜೀಸಸ್ ಲೆಫ್ಟ್ ರೈಟ್ ಜೀಸಸ್ ರೈಟ್ ಜೀಸಸ್ ರೈಟ್ ಜಯ ಧ್ವಜ ಹಿಡಿಯೋಣ ನಾವು ಸರಿ ಜಯ ಧ್ವಜ ಹಿಡಿಯೋಣ ನಾವು ವೀರರಾಗಿ ಸಾಗೋಣ ಯೇಸುವಿನ ಹಿಂದೆ ಓಡುವೆ ಯೇಸುವಿನ ಹಿಂದೆ ಓಡುವೆ ಯೇಸುವಿನ ಹಿಂದೆ ಹೋದರು ಯೇಸುವಿನ ಹಿಂದೆ ಹೋದರು ಯೇಸುವಿನ ಹಿಂದೆ ಓಡುವೆ ಯೇಸುವಿನ ಹಿಂದೆ ಓಡುವೆ ಗುಡ್ಡ ಕಾಡು ಆದರೇನು ಇದು ಸ್ವಲ್ಪ ಕಷ್ಟ ಹೇಗೆಂದರೆ ಗುಡ್ಡ ಹೀಗೆ ಸ್ವಲ್ಪ ಮಾಡಬೇಕು ನೀವು ನಿಂತ್ಕೊಂಡು ಹಿಂಗೆ ಅನ್ನೋದಲ್ಲ ಹೀಗೆ ಹೀಗೆ ಮಾಡ್ಬೇಕು ರೆಡಿ ಹೇಳ್ಕೊಟ್ಟ ಮೇಲೂ ಹಂಗೆ ಮಾಡಿದರೆ ಯೇಸುವಿನ ಹಿಂದೆ ಓಡಲು ಯೇಸುವಿನ ಹಿಂದೆ ಓಡುವೆ ಗುಡ್ಡ ಕಾಡು ಆದರೇನು ಸರಿ ಯೇಸುವಿನ ಹಿಂದೆ ಹೋದರು ಗುಡ್ಡ ಕಾಡು ಆದರೇನು ನೇಗಿಲ ಹಿಡಿದಿರು ನೇಗಿಲು ಹೇಗಿರುತ್ತೆ ನೇಗಿಲು ಹೆಂಗಿರುತ್ತಾ ನೇಗಿಲು ಹೀಗಿರುತ್ತೆ ಇಟ್ಕೊಳ್ಳಿ ಒಂದು ಬಲಗಾಲ ಹಿಂದೆ ಇಟ್ಕೋಬೇಕು ಹೀಗೆ ಬಲಗಾಲ ಹಿಂದೆ ಇಟ್ಕೊಂಡು ಹಿಂಗೆ ಇಟ್ಕೊಂಡ್ರ ನೇಗಿಲ ಹಿಡಿದಿರುವೆ ನಾ ತಿರುಗಿ ನೋಡಲಾರೆ ಹೇಳಿ ನೇಗಿಲ ಹಿಡಿದಿರುವೆ ನಾ ತಿರುಗಿ ನೋಡಲಾರೆ ಎಷ್ಟು ಜನ ನೋಡಿ ಹಿಂತಿರುಗಿ ನೋಡ್ತಿರೋದು ಆಡ್ತಿರೋದು ಹಿಂತಿರುಗಿ ನೋಡ್ಲಾರೆ ಅಂತ ಹೀಗೆಲ್ಲ ಹಿಂದೆ ತಿರುಗಿ ನೋಡು ಅಲ್ಲ ಸರಿ
ಯೇಸುವಿನ ಯೇಸುವಿನ ಗುಡ್ಡ ಕಾಡು ಆದರಿನು ಯೇಸುವಿನ ಹಿಂದೆ ಓಡುವೆ ಗುಡ್ಡ ಕಾಡು ಆದರಿನು ನೇಗಿಲ ಹಿಡಿದಿರುವೆ ನೋಡಲಾರೇನೋ. ಅಷ್ಟು ಹೇಳಿದ ತಿರುಗಿ ಹಿಂದೆ ತಿರುಗಿ ನೋಡೋದು ಬುದ್ಧಿ ಬಿಡೋದು ಇಲ್ಲ. ಹಾಲೆಲೂಯ. ಉಪ್ಪಿನ ಕಂಬ ಆಗಿದೆ ಯಾರು ಗಂಡಸ್ರ ಹೆಂಗಸ್ರ? ನಾನು ಕೇಳಿದ ಗಂಡಸ್ರ ಹೆಂಗಸ್ರ ಅಂತ. ಹೆಂಗಸ್ರಲ್ವ? ಯಾಕೆ ಆಗಿದ್ದು? ಹಿಂದೆ ತಿರುಗಿ ನೋಡಿದ್ದಕ್ಕೆ ನೋಡಬೇಡಿ. ಈಗಲಾದರೂ ಪರಿವರ್ತನೆ ಹಾಗೆ ಎಲ್ಲ ಸರಿ. ಯೇಸುವಿನ ಹಿಂದೆ ಓಡುವೆ ಗುಡ್ಡ ಕಾಡು ಆದರೇನು ಯೇಸುವಿನ ಗುಡ್ಡ ಕಾಡು ನಾನರಿಗೆಯು ಯೇಸುವಿನ ಹಿಂದೆ ಓಡುವೆ ಗುಡ್ಡ ಕಾಡು ಆದರೇನು ನೇಗಿಲ ಹಿಡಿದಿರುವೆ ನಾ ತಿರುಗಿ ನೋಡಲಾರೆ ನೇಗಿಲ ಹಿಡಿದಿರುವೆ ನಾ ತಿರುಗಿ ನೋಡಲಾರೆ. Love, right, Jesus Christ. Love, right, Jesus Christ. Right, Jesus Christ. ಜಯ ಧ್ವಜ ಹಿಡಿಯೋಣ ನಾವು ವೀರರಾಗಿ ಸಾಗೋಣ. ಸರಿ ಸರಿ ನಾವು ಜಯ ಧ್ವಜ ಹಿಡಿಯೋಣ ನಾವು ವೀರರಾಗಿ ಸಾಗೋಣ. ಸಾವಿರಾರು ಕಷ್ಟ ಬಂದರು ಸಾವಿರಾರು ಕಷ್ಟ ಬಂದರು ಹತ್ತಿರಕ್ಕೆ ಬರಲಾರದು. ಸಾವಿರಾರು ಕಷ್ಟ ಬಂದರು ಹತ್ತಿರಕ್ಕೆ ಬರಲಾರದು. ಆತ್ಮನ ಆಯುಧ ಬಿಟ್ಟು ನಾ ಸೈತಾನನ ಚಚ್ಚುವೆ. ಆತ್ಮನ ಆಯುಧ ಉಂಟು ನಾನು ಸೈತಾನ ಅಂದ ತಕ್ಷಣ ಹೀಗೆ ಇಟ್ಕೊಳ್ಬೇಕು. ರೆಡಿ? ನಾನು ಸೈತಾನನ ಗೆಲ್ಲುವೆ ಅಂದಾಗ ನಿಮ್ಮ ಕಾಲು ಕೆಳಗಡೆ ಈ ಒಂದು ನಿಂಬೆಹಣ್ಣಾಗಲಿ ಟೊಮೊಟೊ ಆಗಲಿ ಹಾಕಿ ಹೀಗೆ ಒಸ್ಕ್ತೀರಿ ಗೊತ್ತಾ? ಆ ಒಸ್ಕೋ ಟೈಮಲ್ಲಿ ಪಿಶಾಚಿ ಮೇಲಿರೋ ಕೋಪೆಲ್ಲ ಬಿಟ್ಟು ಒಸಕಬೇಕು. ರೆಡಿ? ಇಲ್ಲಾಂದ್ರೆ ಅದು ನಿಮ್ಮ ಜೊತೆಲೇ ಇರುತ್ತೆ. ತುಂಬ ಒಳ್ಳೆಯವರು ನೀವು ಅಂತೇಳಿ ಎಲ್ಲರೂ ಸೇರಿ ಹೇಳಿ. ಸಾವಿರಾರು ಕಷ್ಟ ಬಂದರು ಸಾವಿರಾರು ಕಷ್ಟ ಬಂದರು ಹತ್ತಿರಕ್ಕೆ ಬರಲಾರದು. ಸಾವಿರಾರು ಕಷ್ಟ ಬಂದರು ಸಾವಿರಾರು ಕಷ್ಟ ಬಂದರು ಹತ್ತಿರಕ್ಕೆ 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 ಬರಲಾರದು. ಆತ್ಮನ ಆಯುಧ ಬಿಟ್ಟು ನಾ ಸೈತಾನನ ಚಚ್ಚುವೆ. ಆತ್ಮನ ಆಯುಧ ಬಿಟ್ಟು ನಾ ಸೈತಾನ ಚಚ್ಚುವೆ. Left, right, Jesus Christ. Left, right, Jesus Christ. Left, right, Jesus Christ. Left, right, Jesus Christ. ಜಯ ಧ್ವಜ ಹಿಡಿಯೋಣ ನಾವು ವೀರರಾಗಿ ಸಾಗೋಣ. ಜಯ ಧ್ವಜ ಹಿಡಿಯೋಣ ನಾವು ವೀರರಾಗಿ ಸಾಗೋಣ. Left, right, Jesus Christ. 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 ಜಯ ಧ್ವಜ ಹಿಡಿಯೋಣ ನಾವು ವೀರರಾಗಿ ಸಾಗೋಣ. ಜಯ ಧ್ವಜ ಹಿಡಿಯೋಣ ನಾವು ವೀರರಾಗಿ ಸಾಗೋಣ. ಜಯ ಧ್ವಜ ಹಿಡಿಯೋಣ ನಾವು ವೀರರಾಗಿ ಸಾಗೋಣ. ಜಯ ಧ್ವಜ ಹಿಡಿಯೋಣ ನಾವು ವೀರರಾಗಿ ಸಾಗೋಣ.
Praise the Lord. Hallelujah. 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 ಒಂದು ನಿಮಿಷ ದೇವರ ವಾಕ್ಯವನ್ನು ಕೇಳೋಣ ಪ್ರಿಯರೇ. ಮತ್ತಾಯರ ಶುಭ ಸಂದೇಶ 6ನೇ ಅಧ್ಯಾಯ 19ರಿಂದ 21ನೇ ವಚನಗಳು. ಇಹ ಲೋಕದಲ್ಲಿ ಆಸ್ತಿ ಪಾಸ್ತಿಯನ್ನು ಸೇಕರಿಸಿಡಬೇಡಿ, ಇಲ್ಲಿ ತುಕ್ಕು ಹಿಡಿದೀತು, ನುಸಿ ಹೊಡೆದೀತು, ಕಳ್ಳರು ಕನ್ನ ಕೊರೆದು ಕದ್ದಾರು. ನಿಮ್ಮ ಆಸ್ತಿಯನ್ನು ಸ್ವರ್ಗದಲ್ಲಿ ಕೂಡಿಡಿಸಿ, ಅಲ್ಲಿ ತುಕ್ಕು ಹಿಡಿಯದು, ನುಸಿ ಹೊಡೆಯದು, ಕಳ್ಳರು ಕನ್ನ ಕೊರೆದು ಕದಿಯರು. ನಿನ್ನ ನಿಧಿ ಎಲ್ಲಿದೆಯೋ ಅಲ್ಲೇ ಇರುವುದು ನಿನ್ನ ಹೃದಯ. ಕುಳಿತುಕೊಳ್ಳೋಣ. Praise the Lord. Hallelujah. 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 ಹೇಗಿದ್ದೀರಿ ಪ್ರಿಯರೇ? ಊಟ ಮಾಡಿದ್ದು ಕರಗಿತಾ? ಭಾಸ್ಕರ್ ಊಟ ಕರಗಿಸೋದ್ರಲ್ಲಿ ನಿಪುಣರು. ಅದಕ್ಕೆ ಅವರಿಗೂ ಕರಗಬೇಕಿತ್ತು, ನಿಮಗೂ ಕರಗಿಸಿದ್ರು, ಬಹಳ ಒಳ್ಳೆಯದು. 2 ಚಪ್ಪಾಳೆ ಕೊಡೋಣ ನೋಡೋಣ ಭಾಸ್ಕರ್ ಅವರಿಗೆ. ಎಸ್, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್. ಹಾಲೆಲೂಯ್ಯ, ಹಾಲೆಲೂಯ್ಯ, ಹಾಲೆಲೂಯ್ಯ. ಎಸ್, ಈ ಧ್ಯಾನ ಕೂಟದಲ್ಲಿ ನೀವಿದ್ದೀರಿ, ನಿಮಗೆಲ್ಲರಿಗೂ ಸ್ವಾಗತ ಬಯಸಿದ್ದೇವೆ. ಎಷ್ಟು ಜನರು ನೀವು ಡಿವೈನ್ ರಿಟ್ರೀಟ್ ಸೆಂಟರ್ ಪೊಟ್ಟ ಧ್ಯಾನಕ್ಕೆ ಬಂದಿದ್ದೀರಿ? ಈಗಲ್ಲ, ಯಾವಾಗಾದರೂ. ಎಲ್ಲ ಸಭೆ ಡಿವೈನ್ ಇದೆ. ಆದ್ರಿಂದ ದೇವರಿಗೆ ಕೃತಜ್ಞತೆ ಸ್ತೋತ್ರ ಸಲ್ಲಿಸ್ರಿ. ಹಾಲೆಲೂಯ್ಯ, ಪ್ರೈಸ್ ದ ಲಾರ್ಡ್, ಹಾಲೆಲೂಯ್ಯ, ಹಾಲೆಲೂಯ್ಯ. ಡಿವೈನ್ ರಿಟ್ರೀಟ್ ಸೆಂಟರ್ ಪೊಟ್ಟ ಈ ಕೇಂದ್ರದಲ್ಲಿ ಧ್ಯಾನಗಳು 30-31 ವರ್ಷ ನಡೆಯುತ್ತಿದ್ದವು. ಬರೀ ಈ ಸಲ ಈ ಕೊರೋನಾಕ್ಕಾಗಿ ಅಲ್ಲಿ ಧ್ಯಾನಗಳು ನಡೆಯುವುದಿಲ್ಲ. ಆದ್ದರಿಂದ ಎಷ್ಟೋ ಜನರು ಬಹಳಷ್ಟು ಉತ್ತಮತೆಯನ್ನು ಅಲ್ಲಿಂದ ಪಡೆದಿದ್ದಾರೆ. ಎಷ್ಟೋ ಜನರು ಆರೋಗ್ಯ ಭಾಗ್ಯವನ್ನು ಪಡೆದಿದ್ದಾರೆ. ಎಷ್ಟೋ ಜನರ ಜೀವನವು ಸಂಪೂರ್ಣವಾಗಿ ಇವತ್ತು ಮುಂದೆ
ಅತ್ಯುತ್ತಮವಾಗಿ ನಡೆದಿದ್ದೇ ಆದರೆ ಡಿವೈನ್ ರಿಟ್ರೀಟ್ ಸೆಂಟರ್ ಪೊಟ್ಟದಿಂದ ಎಂಬುದನ್ನು ನಾವು ಮರೆಯಬಾರದು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. 1 ವರ್ಷದ ಹಿಂದೆ ನಾವು ಮೂವರು ಭಾಸ್ಕರ್ ಬ್ರದರ್ ಜೋಸೆಫ್ ಮತ್ತು ನಾನು ಬಳ್ಳಾರಿಗೆ ಹೋದಾಗ ಒಬ್ಬರು ಓಡಿ ಬಂದರು ನನ್ನ ಹತ್ರ. ಫಾದರ್, ನೀವು DRCಯಿಂದ ಬಂದವರು? ಹೌದು. ಆಗ ಪ್ರವಾಹ ಬಂದಿತ್ತು ನಮ್ಮಲ್ಲಿ. ಪ್ರವಾಹದ ನಂತರ ಒಂದು ಧ್ಯಾನಕೂಟ ನಾವು ಬಳ್ಳಾರಿಯಲ್ಲಿ ಇಟ್ಟಿದ್ದೆವು. ಆ ಸಮಯದಲ್ಲಿ ಓಡಿ ಬಂದರು. ನಾನು ಹೇಳಿದೆ, ಏನು ವಿಶೇಷ? ನನಗೆ DRC ಅಂದರೆ ಡಿವೈನ್ ರಿಟ್ರೀಟ್ ಸೆಂಟರ್ ಜೀವ ಕೊಟ್ಟ ಕೇಂದ್ರ, ನನಗೆ ಜೀವ ಕೊಟ್ಟ ಕೇಂದ್ರ. ನಾನು ಹೇಳಿದೆ, ಯಾಕೆ? ನಾನು ಮತ್ತು ನನ್ನ 2 ಮಕ್ಕಳು, ಹೆಣ್ಮಕ್ಕಳು, ನಾವು ಸಾಯಲಿಕ್ಕೆ ನಮಗೆ ಜೀವವೇ ಬೇಡ, ನಾವು 3 ಕೂಡ ಬಾವಿಗೆ ಹಾರ್ತೇವೆ ಅಂತ ಹೋದವರು. ಫಾದರ್, ಯಾರೋ ಹೇಳಿದರು, ಏನೇ ಕಷ್ಟ ಬರಲಿ, ಏನೇ ನಷ್ಟ ಆಗಲಿ, ಡಿವೈನ್ ರಿಟ್ರೀಟ್ ಸೆಂಟರ್ ಪೊಟ್ಟಕ್ಕೆ ಒಮ್ಮೆ ನೀವು ರಿಟ್ರೀಟಿಗೆ ಹೋಗಿ ಬನ್ನಿ, ಆ ನಂತರ ನೀವು ಏನು ಬೇಕಾದರೂ ನಿರ್ಧಾರ ತೆಗೆದುಕೊಳ್ಳಿ. ನಾನು ಮತ್ತು 2 ಮಕ್ಕಳನ್ನ ಹಿಡ್ಕೊಂಡು ನಾನು ಭಾಳ ಬೇಸರದಿಂದ, ಭಾಳ ದುಃಖದಿಂದ, ಭಾಳ ಕಷ್ಟದಿಂದ ಎಂಬಂತೆ ನಾನು DRC ಪೊಟ್ಟಕ್ಕೆ ಹೋಗಿದ್ದೆ. ಅಲ್ಲಿ ಹೋದ ನಂತರ ದೇವರು ನನ್ನ ಯಾವ ರೀತಿ ಮೇಲೆತ್ತಿದ್ದಾರೆ ಎಂದು ಹೇಳಿದರೆ, ಅವರು ಹೇಳಿದರು, ಇವತ್ತು ನನ್ನ ಮಗಳು ಇಡೀ ಇಂಡಿಯಾದಲ್ಲಿ ಕ್ಯಾನ್ಸರ್ ಡಾಕ್ಟರಲ್ಲಿ 5ನೇ ನಂಬರ್ ಅಂತೆ ಅವರದ್ದು, 5ನೇ ನಂಬರ್. ಅವರು ಹೇಳ್ತಾರೆ, ನನ್ನ ಮಗಳು ಇಷ್ಟು ಉತ್ತಂಗಕ್ಕೆ ಏರ್ತಾರಂತೇಳಿ ನಾನು ನನ್ನ ಮನಸ್ಸಿನಲ್ಲಿಯೂ ಕೂಡ ಎಣಿಸಿರಲಿಲ್ಲ ಫಾದರ್. ಆಗ ಅವರು ಬಂದು ನಮಗೆ ಹೇಳಿದ್ದು, ಫಾದರ್, ನನ್ನಿಂದ ಏನು ಸಹಾಯ ಆಗುತ್ತೆ ಅದನ್ನೆಲ್ಲ ನಾನು ಡಿವೈನಿಗೆ ಕೊಡ್ತೇನೆ. ಇವತ್ತು ನಾನು ಬದುಕಿ ಉಳಿದಿದ್ದು, ನನ್ನ ಮಕ್ಕಳು, ನನ್ನ ಸಂಸಾರ, ನನ್ನ ಕುಟುಂಬ ಎಲ್ಲ ಇದೆ, ಆದರೆ ಬರೇ ಡಿವೈನಿಂದ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯರೇ, ಭಾಳಷ್ಟು ಜನ ಡಿವೈನ್ ರಿಟ್ರೀಟ್ ಸೆಂಟರ್ಗೆ ನೀವು ಬಂದಿದ್ದೀರಾ, ಅಲ್ಲಿಯ ಸವಿಯನ್ನು ನೀವು ಉಂಡಿದ್ದೀರಾ. ಇನ್ನು ಕೂಡ ಅದೇ ನಮ್ಮ ವಿಶ್ವಾಸ ನಾವು ಇಟ್ಕೊಂಡು ಅಂಥ ದಾರಿಯಲ್ಲಿ ನಾವು ಮುನ್ನಡೆಸಿಕೊಂಡು ಹೋಗಲು, ದೇವರು ಹೇಳಿಕೊಟ್ಟ ದಾರಿಯಲ್ಲಿ ಮುನ್ನಡೆದುಕೊಂಡು ಹೋಗಲು ನಾವು ಅಣಿಯಾಗಿದ್ದೇವೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ಈಗ ಒಂದು ಪ್ರಶ್ನೆ ನಿಮ್ಮಲ್ಲಿ ಕೇಳ್ತೇನೆ, ಉತ್ತರ ಕೊಡುವುದು ಬೇಡ, ಬರೇ ಒಂದು ಕೈ ಎತ್ತಿದ್ರೆ ಸಾಕು. ಯಾಕಂತ ಹೇಳಿದರೆ, ನಾವು ಪ್ರತಿಯೊಂದು ರೆಟ್ರೀಟಿಗೆ ಹೋಗುವಾಗಲೂ ಕೂಡ ನಾವು ಒಂದು ಬಹುಮಾನವನ್ನು ಕೊಂಡೋಗ್ತೇವೆ. ಇವತ್ತು ಬೆಳಿಗ್ಗೆ ಭಾಸ್ಕರ್ ಬ್ರದರ್ ಬರುವಾಗ ನಾನು ಹೇಳಿದ್ದೆ, ಇಲ್ಲಿಯ ಬಹುಮಾನಗಳೆಲ್ಲ ನಮ್ಮ ಜನರಿಗೆ ಬೇಡ, ಬೆಂಗಳೂರಿಂದ ಒಂದು ಒಳ್ಳೆಯದು ಬಹುಮಾನ ತರಬೇಕು. ಅವರು ಹುಡುಕಿ ನಿನ್ನೆ ಸಾಯಂಕಾಲ ಒಂದು ಬಹುಮಾನ ತಂದಿಟ್ಟಿದ್ದಾರೆ. ಅವರು ಹೇಳ್ತಾರೆ, ಫಾದರ್, ಬಹುಮಾನ ತರಲಿಕ್ಕೆ ಹೇಳಿದ್ದೀರಿ, ಯಾರಿಗೆ ಕೊಡ್ತೀರಿ? ಒಂದನ್ನೇ ತಂದಿದ್ದೇನೆ, ಇಷ್ಟು ಜನ ಬಂದಿದ್ದಾರೆ. ನಾನು ಹೇಳಿದೆ, ನಾನು ಪಾರ್ಶಾಲಿಟಿ ಮಾಡೋದಿಲ್ಲಪ್ಪ, ನನಗೆಲ್ಲರೂ ನನ್ನವರೇ, ನೀವೆಲ್ಲರೂ ನಮ್ಮನವರೇ. ಆದ್ದರಿಂದ ಆ ಬಹುಮಾನವನ್ನು ಇವರಿಗೆ ಅವರಿಗೆ ಅಂತ ಕೊಡಲಿಕ್ಕೆ ನನ್ನಿಂದ ಸಾಧ್ಯವಿಲ್ಲ. ಅದಕ್ಕಾಗಿ ಒಂದು ಪ್ರಶ್ನೆ ಕೇಳ್ತೇನೆ, ಯಾರು ಆ ಪ್ರಶ್ನೆಗೆ ಕೈ ಎತ್ತುತ್ತಾರೆ ಅವರಿಗೆ ಆ ಬಹುಮಾನವನ್ನು ಇವತ್ತು ಸಾಯಂಕಾಲವೇ ನಾವು ಕೊಡ್ತೇವೆ. ಯಾಕಂತ ಹೇಳಿದರೆ, ಬ್ರದರ್ ಭಾಸ್ಕರ್ ಹೇಳ್ತಿದ್ರು, ಇಲ್ಲಿ ರೂಮಲ್ಲಿ ಇದ್ದರೆ ಯಾರಾದರೂ ಕಳ್ಳತನ ಮಾಡಿದರೆ ಭಾಳ ಕಷ್ಟ, ಅದಕ್ಕೆ ಇವತ್ತು ಸಾಯಂಕಾಲದೊಳಗೆ ಕೊಟ್ಟು ಬಿಡಿ ಅಂತ ಹೇಳಿದ್ದಾರೆ. ಅದರಿಂದಾಗಿ ಈ ಬಹುಮಾನ ನಿಮಗೆ ಸಿಗುವುದು. ಯಾರು ಒಂದು ವೇಳೆ 5, 6, 7 ಜನ ಕೈ ಎತ್ತಿದರೆ ಆಗ ನಾವು ಲಾಟ್ರಿ ಹಾಕುವುದು. ಯಾರೋ ಒಂದು ನಂಬರ್ ಬರುತ್ತೆ ಅವರಿಗೆ ಕೊಟ್ಟು ಬಿಡುವುದು. ನೋಡೋಣ. ಈಗ ಪ್ರಶ್ನೆ ಇಷ್ಟೇ, ನೀವು ಕೈ ಎತ್ತಿದ್ರೆ ಆಯಿತು. ನಿಮ್ಮ ಜೀವನದಲ್ಲಿ ಬಾಲ್ಯತನದಿಂದ ಇವತ್ತಿನ ತನಕ ಯಾರ ಜೀವನದಲ್ಲಿ ಕಷ್ಟ ಇಲ್ಲ, ನೋವಿಲ್ಲ, ರೋಗ ಇಲ್ಲ, ಬಾಧೆ ಇಲ್ಲ, ಸಮಸ್ಯೆ ಇಲ್ಲ, ಚಿಂತೆ ಇಲ್ಲ, ವ್ಯಥೆ ಇಲ್ಲ, ನೋವಿಲ್ಲ, ಇಂಥವರು ನಿಮ್ಮ ಕೈಗಳನ್ನು ಮೇಲೆತ್ತಿರಿ. ನಾನು ನನ್ನ ಕಣ್ಣು ಮುಚ್ಚಿದ್ದೇನೆ, ನನಗೆ ನೋಡಲಿಕ್ಕೆ ಬೇಡ. ನೀವು ಒಂದು ವೇಳೆ 5, 6, 7, 8, 9, 10, 11, 12, 13, 14, 15 ಕೈಗಳು ಮೇಲೆ ಬಂದರೆ ನಾವು ಲಾಟ್ರಿ ಹಾಕುತ್ತೇವೆ. ಆಗ ಯಾರಿಗೆ ಬಹುಮಾನ ಸಿಗುತ್ತೆ ಅಂತ ಗೊತ್ತಾಗುತ್ತೆ. ಯಾರ ಜೀವನದಲ್ಲಿ ನೋವಿಲ್ಲ, ರೋಗ ರುಜಿನಗಳಿಲ್ಲ, ವ್ಯಥೆ ಇಲ್ಲ, ಚಿಂತೆ ಇಲ್ಲ, ಬೇಸರ ಇಲ್ಲ, ಸಮಸ್ಯೆ ಇಲ್ಲ, ನೋವುಗಳೇ ಕಷ್ಟಗಳು ಯಾವುದು ಇಲ್ಲದವರು, ಬರೇ ಸಂತೋಷ ಮಾತ್ರ ಇರುವವರು ಕೈ ಎತ್ತಿ. ನಾವು ಕೊಡ್ಲಿಕ್ಕೆ ಅಂತ ಬಂದಿದ್ದೇವೆ, ಕೊಂಡೋಗ್ಲಿಕ್ಕೆ ಅಂತ ಬರಲಿಲ್ಲ. ನಾವು ಕೊಟ್ಟು
ತಗೊಳ್ಳುವವರು ಹೊರತು ನಾವು ತಂದದನ್ನು ವಾಪಸ್ ಕೊಂಡೋಗ್ಲಿಕ್ಕೆ ಬರುವುದಿಲ್ಲ. ಬ್ರದರ್ ಭಾಸ್ಕರ್ ಹೇಳ್ತಾರೆ, ಖಂಡಿತವಾಗಿ ಫಾದರ್ ನಾನು ಕೊಂಡೋಗುವುದಿಲ್ಲ, ನನಗೂ ಕೂಡ ಕೊಂಡೋಗ್ಲಿಕ್ಕೆ ಬೇಡ. ಬ್ರದರ್ ಜೋಸಫ್ ಹೇಳ್ತಾರೆ, ನನಗೂ ಬೇಡ. ಯಾಕಂತ ಹೇಳಿದ್ರೆ ನಿಮಗೆ ಕೊಡ್ಲಿಕ್ಕೆ ತಂದದ್ದು. ನಿಮ್ಮಲ್ಲಿ ಯಾರಿಲ್ಲ? ನೋವಿಲ್ಲದವರು, ಕಷ್ಟ ಇಲ್ಲದವರು, ರೋಗ ರುಜಿನ ಇಲ್ಲದವರು ಯಾರಿಲ್ವಾ? ಈ ಪ್ರಶ್ನೆಯನ್ನು ಡಿವೈನ್ ರಿಟ್ರೀಟ್ ಸೆಂಟರಲ್ಲಿ ನಾನು ಕೇಳಿದಾಗ ಲಾಸ್ಟಿಗೆ ಕೂತಿದ್ದವರು ಒಬ್ರು ಕೈ ಎತ್ತಿದ್ರು. ಅಪ್ಪ, ನಾನು ಹೇಳಿದ ಮೊದಲ ಸಲ ನಮಗೆ ಸಿಕ್ಕಿದವರು ಕಷ್ಟ, ರೋಗ, ರುಜಿನ, ವ್ಯಥೆ ಅದೆಲ್ಲ ಇಲ್ಲದೆ ಸಂಪೂರ್ಣವಾಗಿ ನಮಗೆ ಸಿಕ್ಕಿದ ಒಬ್ಬರೇ ಒಬ್ಬ ಮನುಷ್ಯ ಕಷ್ಟ, ರೋಗ, ರುಜಿನ ಇಲ್ಲದವರು, ಸಮಸ್ಯೆ ಇಲ್ಲದವರು. ನಾನು ಹೇಳಿದೆ, ನಿನಗೇನು ರೋಗ ರುಜಿನ, ವ್ಯಥೆ, ಚಿಂತೆ ಏನಿಲ್ವಾ? ಫಾದರ್ ಅಂತ ಹೇಳ್ದವ, ಏನು ಹೇಳ್ತೀರಿ? ರೋಗ ರುಜಿನ ಅದು ಇದೆ, ಅದನ್ನು ಯಾಕೆ ಕೈ ಎತ್ತಿದಿ? ನನಗೆ ಎರಡನೇದು ಮಾತ್ರ ಕೇಳ್ತು, ಬಹುಮಾನ ಕೊಡ್ತೀರಿ ಅಂತೇಳಿ. ಮೊದಲನೇದವನಿಗೆ ಕೇಳಲಿಲ್ಲ ಅಂತೆ. ಮೊದಲವನು ಹೇಳ್ತಾ, ನನಗೆ ಅರ್ಥ ಆಗಲಿಲ್ಲ, ನಾನು ಮೊದಲು ಎಲ್ಲೇ ಇದ್ದೆ, ಬಹುಮಾನ ಕೊಡ್ತೀರಿ ಅಂತ ಹೇಳಿದ್ರೆ ಅದಕ್ಕೆ ಕೈ ಎತ್ತಿದೆ. ಇನ್ನೊಂದು ರೆಟ್ಟಿಡಲ್ಲಿ ಇದೇ ಪ್ರಶ್ನೆ ಕೇಳಿದಾಗ ಒಬ್ರು ಕೈ ಎತ್ತಿದ್ರು, ಒಬ್ಬ ಗಂಡಸು ಕೈ ಎತ್ತಿದ್ರು. ಆ ಸಮಯದಲ್ಲಿ ನಾನು ಹೇಳಿದೆ, ನಿನ್ಗೇನು ನೋವಿಲ್ವಾ? ನಿನ್ಗೇನು ರೋಗ ರುಜಿನ ಇಲ್ವಾ? ನಿನ್ಗೇನು ಕಷ್ಟ ಇಲ್ವಾ? ಏನು ವ್ಯಥೆ, ಚಿಂತೆ ಏನಿಲ್ವಾ? ಆ ಸಮಯದಲ್ಲಿ ಒಬ್ಬಳು ಹೆಂಗಸು ಹಿಂಗೆ ತಿರುಗಿ ನೋಡಿದ್ರು. ಫಾದರ್, ಈ ಮನುಷ್ಯ ಸುಳ್ಳು ಹೇಳ್ತಾನೆ. ಯಾಕಂತ ಹೇಳಿದ್ರೆ ನಿನ್ನೆ ಬ್ರೇಕ್ ಟೈಮಲ್ಲಿ, ರೆಟ್ಟಿಡ್ ಟೈಮಲ್ಲಿ ನನ್ನೊಡನೆ ಅರ್ಧ ಗಂಟೆ ಅವನ ಕಷ್ಟಗಳನ್ನೆಲ್ಲ ಹೇಳ್ತಿದ್ದ. ಈಗ ಹೇಳ್ತಾನೆ ಅವನಿಗೆ ಕಷ್ಟ ಇಲ್ಲ, ಸುಮ್ಮನೆ ಕೂತ್ಕೊಂಡ ಅಷ್ಟಕ್ಕೆ. ಪ್ರಿಯರೇ, ನಮಗೆಲ್ಲರಿಗೂ ಕಷ್ಟಗಳಿವೆ, ನೋವುಗಳಿವೆ, ರೋಗ ರುಜಿನಗಳಿವೆ, ಚಿಂತೆ, ವ್ಯಥೆ, ಇದೆಲ್ಲ ಸಾಮಾನ್ಯ, ಇದೆಲ್ಲ ಇರುವುದು ಸಾಮಾನ್ಯ. ಈ ಹೊರೆ ನಮ್ಮಲ್ಲಿ ಇದ್ದೇ ಇರುತ್ತೆ. ಹೊರೆ ಇಲ್ಲದವರು ಯಾರು ಇಲ್ಲಿ ಇಲ್ಲ. ಸಮಸ್ಯೆ ಇಲ್ಲದವರು, ರೋಗ ಇಲ್ಲದವರು, ಚಿಂತೆ, ವ್ಯಥೆ, ಬೇಸರ, ಒಂದಲ್ಲ ಒಂದು ರೀತಿಯಲ್ಲಿ ಕುಂದು ಕೊರತೆ ಇಲ್ಲದವರು ನಮ್ಮಲ್ಲಿ ಯಾರು ಇಲ್ಲ. ಆದರೆ ಈ ಕುಂದು ಕೊರತೆಗಳನ್ನು ನಾವು ಹಾಗೆ ಇಟ್ಟುಕೊಳ್ಳಿಕ್ಕೆ ಆಗುವುದಿಲ್ಲ. ನಮ್ಮ ರೋಗ ರುಜಿನಗಳನ್ನು ಹಾಗೆ ಇಟ್ಟುಕೊಳ್ಳಿಕ್ಕೆ ಆಗುವುದಿಲ್ಲ. ನಮ್ಮಲ್ಲಿದ್ದ ಚಿಂತೆ, ವ್ಯಥೆಯನ್ನು ನಾವು ಇಟ್ಟುಕೊಳ್ಳಿಕ್ಕೆ ಆಗುವುದಿಲ್ಲ. ಅವುಗಳನ್ನು ಇಟ್ಟುಕೊಂಡ್ರೆ ನಮ್ಮ ಹೊರೆ ಬಹಳ ಭಾರವಾಗುತ್ತೆ. ಅದಕ್ಕೆ ಭಾಸ್ಕರ್ ಹೇಳಿದ್ದು, ನಲಿದಾಡ್ರಿ, ಕಾಲು ಮೇಲೆ ಕೆಳಗೆ ಹಾಕ್ರಿ, ಕೈ ಹಾಗೆ ಮಾಡ್ರಿ, ನಿಮ್ಮ ಬಾಡಿ ಹೀಗೆ ಮಾಡಿ, ನಿಮ್ಮ ದೇಹ ಹಾಗೆ ಆಗಲಿ, ಹೀಗೆ ಆಗಲಿ ಅಂತ ಹೇಳಿದ್ರು. ಯಾಕಂತ ಹೇಳಿದ್ರೆ ತುಂಬ ಹಗುರ ಆಗಲಿಕ್ಕೆ. ಅದು ಸ್ವಲ್ಪ ಅಂಗಾಂಗಗಳು ಹಗುರ ಆಗಿವೆ, ಆದರೆ ಇಲ್ಲಿಯದ್ದು ಹಾಗೆ ಇದೆ. ಹೊರೆ ಹೊತ್ತುಕೊಂಡು ಕೊಡ್ತಾ ಇರ್ತಾರೆ. ರೆಟ್ಟಿಡಿಗೆ ಬರ್ತಾರೆ. ರೆಟ್ಟಿಡ್ ಆದ ನಂತರ, ಫಾದರ್ ನನಗೆ ಸ್ವಲ್ಪ ಕೌನ್ಸಿಲಿಂಗ್ ಮಾಡ್ತೀರಾ? ಅಯ್ಯಪ್ಪ, ರೆಟ್ಟಿಡ್ ಯಾಕೆ ಮಾಡಿದ್ದು? ರೆಟ್ಟಿಡ್ ಯಾಕೆ ಮಾಡಿದ್ದು? ಕೌನ್ಸಿಲಿಂಗ್ ಅಗತ್ಯ ಇಲ್ಲ. ಈ ದೊಡ್ಡ ಕೌನ್ಸಿಲರ್ ಇಲ್ಲಿರುವಾಗ ನಿನ್ನ ಹೊರೆಯನ್ನು ನೀನು ಇಳಿಸಿದಾಗ ಸಂಪೂರ್ಣವಾಗಿ ನೀನು, ನಿನ್ನ ಎಲ್ಲ ಜೀವವು ಹಗುರವಾಗುವುದು. ನಿನ್ನ ಜೀವನದಲ್ಲಿ ಲವಲವಿಕೆ ತುಂಬುವುದು. ನಿನ್ನ ಜೀವನದಲ್ಲಿ ಸಂತೋಷ, ಸಮಾಧಾನ ಉಕ್ಕಿ ಹರಿಯುವುದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ತೊಂದರೆ, ನಮ್ಮ ನೋವು, ನಮ್ಮ ರೋಗ ರುಜಿನ, ನಮ್ಮ ಹೊರೆ, ನಮ್ಮ ಭಾರ, ನಮ್ಮ ಲಗೇಜ್, ಇದಕ್ಕೆ ಎಲ್ಲ ಪರಿಹಾರ ಕೊಡುವವರು ಯಾರು? ಯೇಸು ಸ್ವಾಮಿ. ಎಲ್ಲಿ ಹೇಳಿದ್ದಾರೆ ನಮಗೆ? ಮತ್ತಾಯನ ಶುಭ ಸಂದೇಶ 11ನೇ ಅಧ್ಯಾಯ 28ನೇ ವಚನ ತೆಗೀರಿ. ಮತ್ತಾಯನ ಶುಭ ಸಂದೇಶ 11ನೇ ಅಧ್ಯಾಯ 28ನೇ ವಚನ. ಯಾರ ಹತ್ರ ಇದ್ರೆ ನೀವು ಅದನ್ನು ಓದಿ. ಮತ್ತಾಯ 11:28. ದುಡಿದು ಭಾರ ಹೊತ್ತು ಬಳಲಿ ಬೆಂಡಾಗಿರುವ ಸರ್ವ ಜನರೇ, ನೀವೆಲ್ಲರೂ ಎಲ್ಲಿಗೆ ಬನ್ನಿ? ನನ್ನಲ್ಲಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ. ನಿಮ್ಮ ಹೊರೆಯನ್ನು ನಾನು ಇಳಿಸ್ತೇನೆ, ನಿಮ್ಮಲ್ಲಿದ್ದ ಆ ಭಾರವನ್ನು ನಾನು ಹಗುರಗೊಳಿಸುತ್ತೇನೆ. ನೋಡಿ ಎಷ್ಟು ಉತ್ತಮವಾಗಿ. ಬಳಲಿ ಭಾರ ಹೊತ್ತು ಬೆಂಡಾಗಿರುವ ಸರ್ವ ಜನರೇ, ನನ್ನಲ್ಲಿಗೆ ಬನ್ನಿರಿ, ನಾನು ನಿಮ್ಮ ಹೊರೆಯನ್ನು ಇಳಿಸುತ್ತೇನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಬಹಳ ಜನರಿಗೆ ಇದು ಗೊತ್ತಿಲ್ಲ. ಓದ್ತೇವೆ ನಾವು, ಅಲ್ಲಿ ವಾಕ್ಯ ಇದೆ, ದೇವರ ವಾಕ್ಯ ಇದೆ, ಅದನ್ನು ನಾವು ಅರ್ಥ ಮಾಡಿಕೊಂಡು ಅದನ್ನು ಇಳಿಸುವುದಿಲ್ಲ. ಆದ್ದರಿಂದಾಗಿ ನಾನು ನೋಡಿದ ಪ್ರಕಾರ 5 ವರ್ಷ ಡಿವೈನ್ ರಿಟ್ರೀಟ್ ಸೆಂಟರ್ ಪಟ್ಟದಲ್ಲಿದ್ದೇನೆ. ಪ್ರತಿಯೊಂದು ಬಾರಿ ರೆಟ್ಟಿಡಿಗೆ ಬಂದಾಗ ಕೆಲವರು ಇಳಿಸ್ತಾರೆ, ಕೆಲವರು ತಂದ ಹೊರೆಯನ್ನೇ ಹೊತ್ತುಕೊಂಡು ಹೋಗ್ತಾರೆ.
ಲಗೇಜ್ ಇಳಿಸ್ರಿ ಅಂತ ಹೇಳಿದರೆ ಕೆಲವರು ಹೇಳ್ತಾರೆ ರೂಮಲ್ಲಿ ಇಳಿಸಿದ್ದೇವೆ ಫಾದರ್ ಲಗೇಜ್. ಅದು ಲಗೇಜ್ ಬಟ್ಟೆ ಬರೆಗಳು ಮಾತ್ರ. ಇಲ್ಲಿಯ ಹೊರೆ ಉಂಟಲ್ಲ ಅದನ್ನು ಇಳಿಸುವವರು ಬಹಳ ಕಡಿಮೆ. ಪ್ರಿಯರೇ, ಆ ಹೊರೆಯನ್ನು ನೀವು ಇಳಿಸದಿದ್ದರೆ 100 ರೆಟ್ರೀಟ್ ಮಾಡಿದ್ರು ಅಷ್ಟೇ. ಯಾಕಂತ ಹೇಳಿದ್ರೆ ನೀವು ಇಲ್ಲಿ ಭಾರ ಹೊತ್ತುಕೊಂಡು ಇಲ್ಲ ಸಲ್ಲದನ್ನು ಹೊತ್ತುಕೊಂಡು ಅದನ್ನೆಲ್ಲ ಹೊತ್ತುಕೊಂಡು ನೀವು ಇದ್ರೆ ಸಂಪೂರ್ಣವಾಗಿ ನಮ್ಮ ಜೀವನವು ಹಗುರಗೊಳಿಸುವುದಿಲ್ಲ, ಹಗುರವಾಗುವುದಿಲ್ಲ. ಅದಕ್ಕೆ ಯೇಸು ಹೇಳ್ತಾರೆ, ಬಳಲಿ ಭಾರ ಹೊತ್ತು ಬೆಂಡಾಗಿರುವ ಸರ್ವ ಜನರೇ ನನ್ನಲ್ಲಿಗೆ ಬನ್ನಿರಿ, ನಿಮ್ಮ ಹೊರೆಯನ್ನು ನಾನು ಇಳಿಸುತ್ತೇನೆ, ನಿಮಗೆ ವಿಶ್ರಾಂತಿಯನ್ನು ನಾನು ನೀಡುತ್ತೇನೆ. ಒಂದು 7 ವರ್ಷದ ಹಿಂದೆ ನನ್ನ ಜಾಸ್ತಿ ಜೀವನ ಬೆಳಗಾವಿನ ಚಿಕ್ಕೋಡಿಯಲ್ಲಿ ಗುರುದೀಕ್ಷೆ ಆದ ನಂತರ ಶಾಲೆ ಆರಂಭಿಸಲು, ಅಲ್ಲಿ ಶಾಲೆಯನ್ನು ನಡೆಸಲು ನನಗೆ ಹಾಕಿದ್ದು. 2ನೇ ಸಲ ನಾನು ಹೋದಾಗ ಅಲ್ಲಿಂದ ನಾವು ಗೋಕಾಕ್ ಫಾಲ್ಸ್ ಅಂತ ಉಂಟು, 45 ಕಿಲೋಮೀಟರ್ ಇದೆ, ಅಲ್ಲಿಗೆ ಪೂಜೆಗೆ ಅಂತ ಹೋಗ್ತೇವೆ. ಮತ್ತು ಬೆಳಿಗ್ಗೆ ಬೇಗ ಹೋಗ್ತೇವೆ, ಅಲ್ಲಿ ಪೂಜೆ ಇದೆ. ಆ ಪೂಜೆಗೆ ಹೋಗುತ್ತಿರುವಾಗ ನಾನೊಬ್ಬ ಹುಡುಗ, ನಮ್ಮ ಹಾಸ್ಟೆಲ್ ಹುಡುಗನನ್ನು ಮಾರುತಿ ಓಮ್ನಿ ಇತ್ತು ನಮ್ಮ ಹತ್ರ, ಅದರಲ್ಲಿ ಕರ್ಕೊಂಡು ಹೋದೆ. ಒಂದು 10 ಕಿಲೋಮೀಟರ್ ಹೋಗುವಾಗ ಒಬ್ಬರು ಸ್ವಲ್ಪ ಪ್ರಾಯ ಆದವರು, ವಯಸ್ಕರು, ಒಬ್ಬ ಗಂಡಸು ಅಲ್ಲಿ ನಿಂತಿದ್ದಾರೆ. ಒಂದು ದೊಡ್ಡ ಬುಟ್ಟಿಯಲ್ಲಿ ಎಲ್ಲ ತರಕಾರಿ ಇಟ್ಟಿದ್ದಾರೆ. ನಾಗರಮುನ್ನಳ್ಳಿ ಅಂತ ಒಂದು ಜಾಗ ಇದೆ, ಅಲ್ಲಿ ಎಲ್ಲ ತರಕಾರಿ ಬೆಳೆಸುವವರು. ಈಗ ನನಗೆ ಗೊತ್ತಾಯ್ತು ಇವರು ಎಲ್ಲಿಯೋ ಮಾರಾಟಕ್ಕೆ ಮಾಡಲಿಕ್ಕೆ ಕೊಂಡೋಗಿದ್ದಾರೆ ಅಂತೇಳಿ ನಾನು ಅವ್ರಿಗೆ ಕೇಳ್ತೀನಿ, ಅಣ್ಣವ್ರೆ ಎಲ್ಲಿ ಹೋಗ್ತೀರಿ ನೀವು? ಅವ್ರು ಹೇಳಿದರು, ನಾವು ಗೋಕಾಕ್ ಫಾಲ್ಸಿಗೆ ಹೋಗ್ತೇವೆ. ನಾನು ಕೂಡ ಗೋಕಾಕ್ ಫಾಲ್ಸಿಗೆ ಹೋಗ್ತೇನೆ, ನೀವು ಬರ್ತೀರಾ ಅಂತ ಕೇಳಿದೆ. ಆಯಿತು ಬರ್ತೇನೆ ಅಂತ ಹೇಳಿದ್ರು. ನಾನು ಹುಡುಗನಿಗೆ ಹೇಳಿದೆ, ಹಿಂದೆ ಇಳಿದು ಆ ಹಿಂದಿನದು ಬಾಗಿಲು ತೆಗೆದು ಅವರನ್ನು ಕೂರಿಸು ಅಂತ ಹೇಳಿದೆ. ಹುಡುಗ ಬಾಗಿಲು ತೆಗೆದ, ಅವರನ್ನು ಕೂರಿಸಿ ಅವರದ್ದು ಹೊರೆ ಕೂಡ ಇತ್ತಲ್ಲ, ಅದು ದೊಡ್ಡದು ಬುಟ್ಟಿ, ಅದರಿಗೆ ಏನು ಮಾಡಿದ, ನಾವು ಯಾವ್ದು ನೋಡಲಿಲ್ಲ. ಅವನು ಬಂದು ಮುಂದಕ್ಕೆ ಕೂತ, ನಾವು ಹೋದೆವು. ಒಂದು ಸಾಧಾರಣ ಕೊಣ್ಣೂರು ಅಂತ ಇದೆ ಅಲ್ಲಿ, ಕೊಣ್ಣೂರು ಅಂತೇಳಿ, ಅಲ್ಲಿಂದ ಗೋಕಾಕ್ ಫಾಲ್ಸಿಗೆ ಇರೋದು 3 ಕಿಲೋಮೀಟರ್. ಎಲ್ಲಿ ಎಕ್ಸಾಕ್ಟ್ಲಿ ಇವರಿಗೆ ಇಳಿಲಿಕ್ಕೆ ಅಂತ ನನಗೆ ಗೊತ್ತಿರಲಿಲ್ಲ. ಅದಕ್ಕಾಗಿ ನಾನು ಕಾರು ನಿಲ್ಲಿಸಿ ಇವರ ಹತ್ರ ಕೇಳೋಣ, ನಿಮಗೆ ಎಕ್ಸಾಕ್ಟ್ಲಿ ಎಲ್ಲಿ ಇಳಿಬೇಕು ಅಂತ ಕೇಳಲಿಕ್ಕೆ ಹಿಂದೆ ತಿರುಗಿ ನೋಡ್ತೇನೆ, ಆ ಬುಟ್ಟಿಯನ್ನು ತಲೆ ಮೇಲೆ ಹೊತ್ಕೊಂಡು ಕಾರಲ್ಲಿ ಕೂತಿದ್ದಾರೆ. ಮನುಷ್ಯ ಬುಟ್ಟಿಯನ್ನು ಹೋಗ್ತಾನೆ. ನಾನು ಹೇಳಿದೆ, ಅಣ್ಣ ಅವರೇ ಏನಿದು, ಕಾರಲ್ಲಿ ಕೂತ್ಕೊಂಡು ಕೂಡ ನೀವು ಬುಟ್ಟಿಯನ್ನು ಹೊತ್ಕೊಂಡಿದ್ದೀರಲ್ಲ ಸ್ವಾಮಿ, ಯಾಕೆ ಈ ರೀತಿ? ಆ ಮನುಷ್ಯ ಹೇಳಿದ್ರು, ನೋಡ್ರಿ ಸರ್, ನೀವು ನನಗೆ ಒಂದು 15 ಕಿಲೋಮೀಟರ್ ತನಕ ಒಂದು ಡ್ರಾಪ್ ಕೊಡ್ತೀರಾ? ನಾನು ಇಳಿದ ನಂತರ ನನ್ನ ಬುಟ್ಟಿ ಹೊರೆಯನ್ನು ನಾನೇ ಹೊತ್ಕೊಂಡು ಹೋಗ್ಬೇಕಲ್ಲ, ಅದಕ್ಕೆ ಕಾರಲ್ಲಿ ಕೂತ್ಕೊಂಡು ಕೂಡ ಹೊರ್ತಿದ್ದೇನೆ. ಬಹಳ ಜನರು ನಾವು ಎಣಿಸೋದು, ಯಾರಪ್ಪ ರೆಟ್ರೀಟ್ ಕೊಡ್ತಾರೆ 3 ದಿವಸ, ಸ್ವಲ್ಪ ನಲಿದಡಿಸ್ತಾರೆ, ಸ್ವಲ್ಪ ದೇವರ ವಾಕ್ಯ ಹೇಳ್ತಾರೆ, ಬಲಿ ಪೂಜೆ ಆರಾಧನೆ, 3 ದಿವಸ ಆದರೂ ನನ್ನ ಹೊರೆಯನ್ನು ನಾನೇ ಹೊತ್ಕೊಂಡು ಹೋಗ್ಬೇಕಲ್ಲ, ಅದಕ್ಕೆ ಯಾಕೆ ಬಿಟ್ಟು ಬಿಡೋದು? ಇಲ್ಲಿ ಕೂಡ ಅದನ್ನೇ ಇಟ್ಕೊಂಡಿಡು. ಯಾರು ನೋಡ್ತಾರೆ ನನ್ನ ಮುಖವನ್ನು? ಸಪ್ಪಕ್ಕಿದ್ದರೂ ಒಂದೇ, ಲವಲವಿಕೆಯಲ್ಲಿದ್ದರೂ ಒಂದೇ. ಕೆಲವರಿಗೆ ರೂಢಿಯಾಗಿದೆ ಪ್ರಿಯರೇ, ರೂಢಿ. ಯಾವಾಗ ನೋಡಿದ್ರು ಸಣ್ಣ ಮುಖ ಮಾಡಿಕೊಂಡು ಎಲ್ಲೋ 4-5 ಜನ ಊಟ ಮಾಡೋದಂಗೆ, ಈಗ ಜೀವ ಬಿಡ್ತಾರ, ನಂತರ ಬಿಡ್ತಾರ ಅಂತ. ಅದಕ್ಕಾಗೆಲ್ಲ ನಾವಿಲ್ಲಿ ಇರೋದು. ನಾವು ಪ್ರತಿಯೊಂದು ನಿಮಿಷವನ್ನು ಅತ್ಯುತ್ತಮವಾಗಿ ಜೀವಿಸಲು ಈ ಮತ್ತಾಯನ ಶುಭ ಸಂದೇಶ 11ನೇ ಅಧ್ಯಾಯ 28ನೇ ವಚನವನ್ನು ನಾನು ಸರಿಯಾಗಿ ಕಲಿತದ್ದು ಡಿವೈನ್ ರೆಟ್ರೀಟ್ ಸೆಂಟರ್ ಪೋಟ. 2016ರಲ್ಲಿ ನಾನು ಹೋಗಿದ್ದೆ ಡಿವೈನ್ ರೆಟ್ರೀಟ್ ಸೆಂಟರ್ ಪೋಟಕ್ಕೆ 2 ತಿಂಗಳ ಸೇವೆಗೆ ಅಂತೇಳಿ. ನಮ್ಮ ಹಿರಿಯರು ಹೇಳಿದರು, ಫಾದರ್ ನೀವು ಹೋಗ್ಬೇಕು ಅಲ್ಲಿಗೆ. ಆಯಿತು, ಪ್ರೊವಿನ್ಷಿಯಲ್ ಫಾದರ್ ಹೇಳಿದರೆ ನಾವು ಇಲ್ಲ ಅಂತ ಹೇಳೋದಿಲ್ಲ. ವಿದ್ಯಾರ್ಥಿಯಲ್ಲಿ ಹೋದೆವು. ಹೋಗೋದ್ರಿಂದ ಮೊದಲು ನನಗೆ ಒಬ್ಬರು ಹೇಳಿದರು, ಫಾದರ್ ನೀವು ಅಲ್ಲಿ ಹೋಗ್ತೀರಾ? ಹೌದು. ಅಡ್ಜಸ್ಟ್ ಮಾಡ್ಲಿಕ್ಕೆ ಆಗುತ್ತಾ? ಹೌದು, ಅಡ್ಜಸ್ಟ್ ಮಾಡ್ಲಿಕ್ಕೆ ಆಗುದು. ಹೋದೆ, ಸೋಮವಾರ ಹೋದೆ, ಮಂಗಳವಾರ ಹೋಗಿ ಕೊಂಕಣಿ ಸೆಕ್ಷನಿಗೆ ಕೂತೆ. ಕೊಂಕಣಿ ಸೆಕ್ಷನಲ್ಲಿ ಕೂತ್ರೆ ತುಂಬ ಜನ ಇದ್ರು ಆ ರೆಟ್ರೀಟಿಗೆ. ಎಷ್ಟು ಜನ ಈ ಪಾಪ ನಿವೇದನೆಗೆ ಬರುವುದು ಗೊತ್ತಾ? ಅಲ್ಲಿ ಕೂತ್ಕೊಂಡು ಕೆಲವು ಪಾಪಗಳು ಈ ಭೂಲೋಕದಲ್ಲಿ ಇವೆ ಅಂತ ನನಗೆ ಗೊತ್ತಿರಲಿಲ್ಲ, ನಿಜವಾಗಿ ಗೊತ್ತಿರಲಿಲ್ಲ. ಯಾಕಂದರೆ ಶಾಲೆಯಲ್ಲಿ ಇದ್ದೆ, ಅಲ್ಲಿ ರೆಟ್ರೀಟಿಗೆ ಹೋಗ್ತಿದ್ದೆ ಅಷ್ಟೇ, ಜಾಸ್ತಿ ಕನ್ಫೆಷನಲ್ಲಿ ಕೂತ್ಕೊಳ್ಳುತ್ತಿರಲಿಲ್ಲ. ಇಲ್ಲಿ ಕೂತ್ಕೊಂಡೆ. ಬೆಳಿಗ್ಗೆ 8 ಗಂಟೆಗೆ ಕೂತವ, ಸಾಯಂಕಾಲ 6 ಗಂಟೆಗೆ ಎದ್ದಾಗ ನಡುವಿನಲ್ಲಿ ಒಂದು 15 ನಿಮಿಷ ಬ್ರೇಕ್ ತಗೊಂಡಿದ್ದೆ. ಭಾಳ ತಲೆನೋವು. ಏನು ಮಾಡೋದಪ್ಪ, ಯಾರ ಹತ್ರ ಹೇಳಲಿ, ಏನಿಲ್ಲ.
ನಂತರ ಆರಾಧನೆ ನಂತರ ಪೂಜೆ 7 ಗಂಟೆಗೆ 8:15 ಗಂಟೆಗೆ ಆಯಿತು. 8:15ಗೆ ಪೂಜೆ ಮುಗಿದದ್ದೆ. ಏನು ಬೇಸರದಲ್ಲಿ ಸೀದಾ ಹೋದೆ. ಸ್ವಲ್ಪ ಏನೋ ಇದ್ದದ್ದು ಅನ್ನ ತಿಂದೆ, ಹೋಗಿ ಮಲಗಿದೆ. ಬುಧವಾರ ಆದರೂ ಸ್ವಲ್ಪ ಚೆನ್ನಾಗಿರ್ಬೋದು, ಭಾಳ ಒಳ್ಳೆಯ ಜನರು ಬರ್ಬೋದು. ಕನ್ಫೆಷನ್ ಮುಗಿಯಿತು. ನಾಳೆ ಕೌನ್ಸ್ಲಿಂಗಲ್ಲಿ ಸ್ವಲ್ಪ ಚೆನ್ನಾಗಿ ಮಾತಾಡುವವರು, ನಮ್ಮ ಜೀವನದಲ್ಲಿ ಒಳ್ಳೇದಾಗಿದೆ ಅಂತ ಹೇಳುವವರು ಬರ್ತಾರೆ ಅಂತ ಎಣಿಸಿ ಕೌನ್ಸ್ಲಿಂಗ್ಗೆ 9 ಗಂಟೆಗೆ ಹೋಗಿ ಕೂತ್ರೆ ಪ್ರಿಯರೇ, ಎಲ್ಲರೂ ಬರುವುದು ತಮ್ಮ ಸಮಸ್ಯೆಗಳನ್ನೇ ಹೇಳುವುದು. ನಾನು ಹೇಳಿದೆ, ಈ ಪೊಟ್ಟರ್ ರೆಟ್ರೀಟ್ ಸೆಂಟರಲ್ಲಿ ಯಾರೊಬ್ಬರು ಒಳ್ಳೆಯವರು ಇಲ್ವಾ? ನಾನು ಬಂದಿದ್ದೇನೆ ಇಲ್ಲಿ, ಎಲ್ಲರದ್ದು ಸಮಸ್ಯೆ 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 ಸಮಸ್ಯೆ, ಎಲ್ಲರದ್ದು ಸಮಸ್ಯೆ. ಸಾಯಂಕಾಲ 6 ಗಂಟೆ ಆಗುವಾಗ ನನಗೆ ತಲೆನೋವು ಮಾತ್ರವಲ್ಲ, ಸಿಟ್ಟು ಬಂದಿತ್ತು ತುಂಬ. ಯಾಕಂತ ಹೇಳಿದ್ರೆ, ಇಷ್ಟು ಜನರು ಇದ್ರು, ಇವರು ಒಳ್ಳೆಯ ಜೀವನ ಮಾಡುವಾಗ ಎಲ್ಲಿದ್ರು? ಈಗ ಕಷ್ಟ ಬಂದಾಗ ಮಾತ್ರ ಯಾಕೆ ಇಲ್ಲಿಗೆ ಬಂದಿದ್ದಾರೆ? ಈಗ ಅವರ ಎಲ್ಲ ಸಮಸ್ಯೆಗಳನ್ನು ನನ್ನಲ್ಲಿ ಹೇಳಿಕೊಳ್ಳಿಕ್ಕೆ ಬಂದಿದ್ದಾರೆ ಇವರು. ಭಾಳ ಸಿಟ್ಟು ಬಂತು. ಸ್ಟ್ರೈಟ್ ಎದ್ದೆ, ಬೈಬಲ್ ತಗೊಂಡೆ, ಹೋಗಿ ಮೊದಲನೇ ಮಾಡಿಯಲ್ಲಿ ಫಾದರ್ ಅಗಸ್ಟಿನ್ ವಲ್ಲೂರನ್ ಅವರ ರೂಮ್ ಇದೆ. ಹೋಗಿ ಟಕ ಅಂತ ಬಡಿದೆ. ಫಾದರ್ ಹೊರಗೆ ಬಂದರು. ಏನಾಯಿತು ಫಾದರ್ ಈಚೆ ಅಂತ ಕೇಳಿದ್ರು. ನಾನು ಹೇಳಿದೆ, ಫಾದರ್ ನಾಳೆಯಿಂದ ನನಗೆ ನೀವು ಕೊಂಕಣಿ ಸೆಕ್ಷನ್ಗೆ ಹೋಗ್ಲಿಕ್ಕೆ ಹೇಳಬಾರ್ದು. ಆಗ ಕನ್ನಡ ಸೆಕ್ಷನ್ಗೆ ಹೋಗ್ತಿದ್ದೆ, ಅದು ನಂತರ ಸ್ಟಾರ್ಟ್ ಆಯಿತು, ಮೊದಲು ಹೋಗ್ತಿರ್ಲಿಲ್ಲ. ಕೊಂಕಣಿ ಸೆಕ್ಷನ್ಗೆ ಹೋಗ್ಲಿಕ್ಕೆ ಹೇಳಬಾರ್ದು. ಯಾಕೆ ಅಂತ ಹೇಳಿದರು. ಫಾದರ್ ಅಲ್ಲಿ ಬಂದವರೆಲ್ಲ ಪಾಪಿಸ್ಟರು, ತೊಂದರೆ ಇರುವವರು, ಸಮಸ್ಯೆ ಇರುವವರು, ಒಳ್ಳೆಯವರು ಯಾರು ಇಲ್ಲ. ಈ ಜಾಗಕ್ಕೆ ನಾನು ಯಾಕೆ ಹೋಗಬೇಕು? ಇವರ ಹೊರೆಯನ್ನು ನಾನು ಯಾಕೆ ಹೊತ್ಕೊಂಡು ಬರಬೇಕು? ನಾನೇನು ಪಾಪ ಮಾಡಿದ್ದೇನೆ ಅಂತೇಳಿ ಅವರ ಭಾರವನ್ನು ನನ್ನ ಮೇಲೆ ಹಾಕ್ತಾರೆ ಅವರು. ನನಗೆ ತಲೆನೋವು, ನನಗೆ ಬೇಡ, ನಾನು ಹೋಗುವುದಿಲ್ಲ ನಾಳೆಯಿಂದ. ಫಾದರ್ ನನ್ನನ್ನು ನೋಡಿ ನಕ್ರು. ಫಾದರ್, ಒಂದು ನಿಮಿಷ, ಒಂದು ಕೆಲಸ ಮಾಡ್ತೀರಾ ಅಂತ ಹೇಳಿದರು. ಆಯಿತು, ಏನು ಕೆಲಸ ಫಾದರ್? ಅಲ್ಲಿ ಇಂಗ್ಲೀಷ್ ಹಾಲಿಗೆ ಹೋಗಿ, ಸೇಂಟ್ ಥಾಮಸ್ ಹಾಲ್ ಅಂತ ಇದೆ, ಅಲ್ಲಿ ಹೋಗಿ ನೋಡಿ. ಅಲ್ಲಿ ಮೊದಲು ಒಂದು ವಾಕ್ಯ ಬರೆದಿದ್ದಾರೆ, ಅದನ್ನು ಹೋಗಿ ನೋಡಿ. ನಾನು ಏನು ಮಾಡಿದೆ, ನನ್ನ ಬೈಬಲನ್ನು ಅವರ ಕೈಯಲ್ಲಿ ಕೊಟ್ಟೆ, ಸ್ಟ್ರೈಟ್ ಓಡಿದೆ ಕೆಳಗೆ. ಏನಿದಪ್ಪ ನೋಡೋಣ, ಒಂದು ಸಲ ನನ್ನ ಮನಸ್ಸಿಗೆ ನೆಮ್ಮದಿ ಆದರೆ ಆಗ್ಬೋದಪ್ಪ ಅಂತೇಳಿ ಓಡಿ ಹೋಗಿ ನೋಡ್ತೇನೆ. ಇದೇ ಮತ್ತಾಯನ ಶುಭ ಸಂದೇಶ 11ನೇ ಅಧ್ಯಾಯ 28ನೇ ವಚನ. ಆಲ್ ಯು ಆರ್ ಲೇಬರ್ ಅಂಡ್ ಬರ್ಡನ್, ಕಮ್ ಟು ಮೀ ಅಂಡ್ ಐ ವಿಲ್ ಗಿವ್ ಯು ರೆಸ್ಟ್. ನೀವೆಲ್ಲ ಯಾರೆಲ್ಲ ಬಳಲಿ ಬೆಂಡಾಗಿ ಭಾರ ಹೊತ್ತು ಕಷ್ಟದಲ್ಲಿರೋರು, ನೋವಿನಲ್ಲಿರೋರು, ತೊಂದರೆಯಲ್ಲಿರೋರು, ರೋಗ ರುಜಿನಗಳಲ್ಲಿದ್ದವರು, ಸಮಸ್ಯೆಯಲ್ಲಿದ್ದವರು ಎಲ್ಲರೂ ನನ್ನಲ್ಲಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ, ನಿಮ್ಮ ಹೊರೆಯನ್ನು ಹಗುರ ಮಾಡುತ್ತೇನೆ. 2 ಸಲ ಓದಿದೆ. ಆಯಿತು, ಮೆಲ್ಲ ಮೇಲೆ ಬಂದೆ. ಮೇಲೆ ಬಂದಾಗ ಫಾದರ್ ಅಗಸ್ಟಿನ್ ಅಲ್ಲೇ ನಿಂತಿದ್ದಾರೆ. ನನ್ನನ್ನು ನೋಡಿ ನಕ್ರು. ನಾನು ಇನ್ನು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಬೇಕಾ ಅಂತೇಳಿದರು. ಸ್ವಾಮಿಯವರೇ, ಸಾಕು, ಉತ್ತರ ಸಿಕ್ತು ನನಗೆ, ನನ್ನ ಬೈಬಲ್ ಕೊಟ್ಬಿಡಿ, ನಾನು ಹೋಗ್ತೇನೆ ಅಂತ ಹೇಳಿದೆ. ಅಷ್ಟಕ್ಕೆ ನನ್ನ ಹೆಗಲಿಗೆ ಕೈ ಹಾಕಿ ಹೇಳಿದರು ಫಾದರ್, ಈ ಸೆಂಟರ್ ಇರೋದು ಇವರಿಗಾಗಿ, ಈ ಸೆಂಟರ್ ಇರೋದು ಇವರಿಗಾಗಿ. ಬಳಲಿ ಭಾರ ಹೊತ್ತು ಕಷ್ಟಪಡುವವರು, ರೋಗದಿಂದ ಇರುವವರು, ಯಾರು ಇಲ್ಲದೆ ಏಕಾಂತ ಜೀವನ ಮಾಡುವವರು, ಭರವಸೆ ಇಲ್ಲ, ನಿರಾಸಕ್ತಿ, ಆತ್ಮಹತ್ಯೆ ನನಗೆ ಒಂದೇ ಒಂದು ಜೀವನ ಅಂತ ಹೇಳಿ, ಆ ಆತ್ಮಹತ್ಯೆ ಮಾತ್ರ ನನ್ನ ಜೀವನಕ್ಕೆ ಅಂತ್ಯ ಅಂತ ಹೇಳುವವರಿಗಾಗಿ ಈ ಸೆಂಟರ್ ಅಂತ ಹೇಳಿದ್ರು. ಅಂದಿನಿಂದ ಒಂದೇ ಒಂದು ಪ್ರಶ್ನೆ ಕೇಳದೆ ನನಗೆ ಅರ್ಥ ಆಯಿತು, ಯಾಕೆ ನಾನು ಇಲ್ಲಿದ್ದೇನೆ, ನಾನು ಯಾಕೆ ಬಂದಿದ್ದೇನೆ, ಇಲ್ಲಿ ಜನರು ಯಾಕೆ ಬರುತ್ತಾರೆ. ಅವರೆಲ್ಲ ಹೊರೆಯನ್ನು ಇಳಿಸ್ಲಿಕ್ಕಾಗಿ ಬರುತ್ತಾರೆ. ಪ್ರಿಯ ಸಹೋದರ ಸಹೋದರಿ, ನಮ್ಮಲ್ಲಿರೋ ಹೊರೆಗಳನ್ನು ನಾವು ನೋಡಿದ್ದೇ. ಆದರೆ ಯಾವೆಲ್ಲ ಹೊರೆಗಳು ಇವೆ ಅಂತ ನಾವು ಸ್ವಲ್ಪ ನೋಡೋಣ. ಅದಕ್ಕಿಂತ ಮೊದಲು ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳುತ್ತೇನೆ. ನಿಮಗೆ ಸಿಟ್ಟು ಬರುತ್ತದಾ? ಸಿಟ್ಟು ಬರದವರು ಸ್ವಲ್ಪ ಕೈ ಎತ್ತಿರಿ, ನೋಡೋಣ, ಟ್ರೈ ಮಾಡೋಣ, ಯಾರಿಗಾದರೂ ಬಹುಮಾನ ಸಿಗುತ್ತಾ ಅಂತೇಳಿ. ಸಿಟ್ಟು ಬರೋದು. ಕೆಲವರು ನನ್ನನ್ನು ಹಿಂಗೆ ನೋಡ್ತಾರೆ, ಇವರೇನಪ್ಪ ಒಂದು ಅಸ್ವಾಭಾವಿಕವಾಗಿ ಕೇಳ್ತಾರೆ, ಸಿಟ್ಟು ಬರುತ್ತ ಅಂತೇಳಿ. ಸಿಟ್ಟು ಬರೋದ ಮನುಷ್ಯ ಇದ್ದಾನ? ಸಿಟ್ಟು ಬರೋದವರು ಇದ್ದಾರೆ, ಸಿಟ್ಟು ಬರೋದವರು ಯಾರಿಲ್ಲ. ಸಿಟ್ಟು ಬರಬೇಕಾ, ಬರಬಾರ್ದಾ? ಸಿಟ್ಟು ಬರಬಹುದಾ? ಸಿಟ್ಟು ಬರಬಹುದು ಅಂತ ಹೇಳೋರು ಕೈ ಎತ್ತಿ. ಸಿಟ್ಟು ಬರಬಾರದು ಅಂತ ಹೇಳೋರು ಕೈ ಎತ್ತಿ. ಸ್ವಲ್ಪ ಜನ ಇದ್ದೀರಿ, ನನ್ನೊಟ್ಟಿಗಿಲ್ಲ, ನೀವು ಸಪ್ರೇಟ್ ಇದ್ದೀರಿ. ಪರವಾಗಿಲ್ಲ. ಓಕೆ, ಈಗ ಸಿಟ್ಟು ಒಳ್ಳೆಯದು ಅಂತ ಹೇಳೋರು ಕೈ ಎತ್ತಿ. ಸಿಟ್ಟು
ಒಳ್ಳೆಯದಲ್ಲ, ಅದು ಕೆಟ್ಟದು, ಅದು ಬರಲೇಬಾರದು, ಅದು ಕೆಟ್ಟದು ಅಂತ ಹೇಳುವವರು ಕೈ ಎತ್ತಿ. ಕೆಲವರು ಇದ್ದಾರೆ ಅಲ್ಲ, ಕೆಲವರು ಕೈ ಎತ್ತುವುದಿಲ್ಲ. ನ್ಯೂಟ್ರಲ್ ಪಾರ್ಟಿ ನಿಮ್ಮದು, ಇಂಡಿಪೆಂಡೆಂಟ್. ಇರಲಿ, ಬರಲ್ಲ, ಒಳ್ಳೇದು, ಅದು ಕೂಡ ಇರಬೇಕಾಗುತ್ತೆ. ಕೆಲವು ಸಲ ಎಲ್ಲ ಪಾರ್ಟಿಗಳು ನಮಗೆ ಬೇಕಾಗುತ್ತೆ. ಓಕೆ, ಈಗ ನೋಡೋಣ. ಭಾವನೆಗಳು ಅಂತ ಹೇಳಿದ್ರೆ ಇಮೋಷನ್ಸ್, ಇಂಗ್ಲೀಷಲ್ಲಿ ಇಮೋಷನ್ಸ್ ಅಂತ ಹೇಳ್ತೇವೆ. ಭಾವನೆಗಳು, ಸಂತೋಷ, ಉಲ್ಲಾಸ, ಹರುಷ, ಇಂಥ ಭಾವನೆಗಳೆಲ್ಲ ಕೆಟ್ಟದ ಒಳ್ಳೆಯದ? ಒಳ್ಳೆಯದಲ್ಲ. ಭಾವನೆಗಳು ಒಳ್ಳೆಯದು. ಇಮೋಷನ್ಸ್ ಆರ್ ಗುಡ್. ಭಾವನೆಗಳು ಒಳ್ಳೆಯದು. ಈಗ ಈ ಸಿಟ್ಟೆಂಬುದು ಕೂಡ ಒಂದು ಭಾವನೆ. ಭಾವನೆ ಒಳ್ಳೆಯದಾದ್ರೆ ಸಿಟ್ಟು ಕೂಡ ಭಾವನೆ ಆದರೆ ಒಳ್ಳೆಯದಾಗಬೇಕಾ ಕೆಟ್ಟದಾಗಬೇಕಾ? ಒಳ್ಳೆಯದಾಗಬೇಕು. ನೀವು ಯಾಕೆ ಕೆಟ್ಟದಂತ ಹೇಳ್ತೀರಿ? ಮತ್ತೆ ನಾನು ಹೇಳ್ತೇನೆ ಯಾಕೆ. ನಾನು ಹೇಳುವುದು ಸಿಟ್ಟು ಬರಬೇಕು, ಸಿಟ್ಟು ಬರಬೇಕು. ಸಿಟ್ಟು ಬರದ ಮಾನವ ಇರಬಾರದು. ಯಾಕಂತ ಹೇಳಿದ್ರೆ ಅವ ಸಪ್ಪೆಯಾಗಿ ಕ್ಯುಕುಂಬರ್ ಅಂತ ಹೇಳ್ತೇವಲ್ಲ, ಅದಕ್ಕೇನು ಹೇಳ್ತಾರೆ, ಸೌತೆಕಾಯಿ. ಬರೀ 80% ನೀರು ಮಾತ್ರ ಇರುತ್ತೆ ಅಂತ, 20% ಮಾತ್ರ ಏನೋ ಜಗಿಬಹುದು ಅಲ್ಲಿ ಇಲ್ಲಿ ಕೂಡ. ಸೊ ಹಾಗೆ ಕ್ಯುಕುಂಬರ್ ಹಿಂಗೆ ಬಿದ್ದಿರ್ತಾನೆ. ಸಿಟ್ಟು ಬರಬೇಕು, ಸಿಟ್ಟು ಬರಲೇಬೇಕು. ನಾನು ಹೇಳ್ತೇನೆ ಸಿಟ್ಟು. ನೀವು ಮನೆಯಲ್ಲಿ ಹೋಗಿ ಹೇಳಿ, ಅವ್ರು ಹೇಳ್ತಾರೆ, ಈ ಎಂಥ ಫಾದರಪ್ಪ ಇವರು, ಸಿಟ್ಟು ಬರಬೇಕಂತ ಹೇಳುವ ಫಾದರನ್ನು ನೋಡಿದ್ದೇವೆ ಎಲ್ಲಿಯಾದರೂ ನಾವು? ಸಿಟ್ಟು ಬರಬೇಕು. ನಾನು ಮಾತ್ರ ಹೇಳುವುದಲ್ಲ, ಸಂತ ಪೌಲರು ಹೇಳುತ್ತಾರೆ. ಯಾಕೆ ಸಿಟ್ಟು ಬರಬೇಕಂತ ಮೊದಲು ಹೇಳ್ತೇನೆ. ನಾವು ಒಂದು 15 ಗುರುಗಳು ಒಮ್ಮೆ ಎಲ್ಲಿ ಹೋಗಿದ್ದೇವೆ ಗೊತ್ತಾ? ಈ ಗೋವಾಕ್ಕೆ ಹೋಗಿದ್ದೇವೆ ಒಂದು ಮೀಟಿಂಗಿಗೆ. ಒಂದು ಮೀಟಿಂಗಿಗೆ ಹೋದಾಗ ಸಾಯಂಕಾಲ ಸ್ವಲ್ಪ ಬೀಚಿಗೆ ಹೋಗೋಣ, ಸನ್ಸೆಟ್ ಬೀಚ್ ಅಂತ ಇತ್ತು. ಸೂರ್ಯಾಸ್ತಮವಾಗೋದು, ಸೂರ್ಯಾಸ್ತಮವಾಗ ಕೆಂಪು ಕೆಂಪು, ಏನೆಲ್ಲ ಕಲರ್ ಗೊತ್ತಾ ಅದರದ್ದು. ಆ ಕಲರನ್ನು ನೋಡ್ಲಿಕ್ಕೆ ಅಂತೇಳಿ ನಾವು 15 ಗುರುಗಳು, ಸ್ವಲ್ಪ ದಷ್ಟಪುಷ್ಟ ಆಗಿದ್ದವರು ಎಲ್ಲರೂ ಇದ್ದರು. ಒಂದು 3 ಜನ ಮಾತ್ರ ಸ್ವಲ್ಪ ಕುಳ್ಳಗಿದ್ರು. ಇವರಲ್ಲಿ ನಾವೆಲ್ಲ ಹೀಗೆ ನಿಂತು ನೋಡ್ತಾ ಇದ್ದೇವೆ, ಸೂರ್ಯಾಸ್ತಮವಾಗೋದು ಹೀಗೆ ನೋಡ್ತಾ ಇದ್ದೇವೆ. ಅದೇ ಸಮಯಕ್ಕೆ ಆ ಕಡೆಯಿಂದ ಒಂದು 4 ಜನರು ಈ ಬಿಳಿ ಚರ್ಮದವರು ಹಾದು ಹೋಗ್ತಿದ್ರು. ಗೋವಾದಲ್ಲಿ ತುಂಬ ಜನ ಇರ್ತಾರೆ ಅವರು. ಸೊ ಹೀಗೆ ಹೋಗ್ತಾ ಇದ್ರು. ಹೀಗೆ ಹೋಗ್ತಾ ಇದ್ದಾಗ ನಮ್ಮೊಬ್ರು ಗುರುಗಳು ಹೇಳಿದ್ರು, ನೋಡಪ್ಪ, ಇವರಿಗೆ ಒಂದು ಭಾವನೆಗಳೇ ಇಲ್ಲ. 15 ಜನರು ಎಷ್ಟು ದಷ್ಟಪುಷ್ಟರಾದವರು ನಾವು ಇಲ್ಲಿದ್ದೇವೆ, ನಮ್ಮನ್ನು ತಿರುಗಿ ಕೂಡ ನೋಡುವುದಿಲ್ಲ ಇವರು. ಆಗ ಇನ್ನೊಬ್ಬರು ಹೇಳಿದರು, ಇವರ ಏನದು ಬಿಳಿ ಚರ್ಮ ನೋಡಿ ಅವರನ್ನು ನೋಡ್ಲಿಕ್ಕೂ ಕೂಡ ಮನಸ್ಸು ಬರುವುದಿಲ್ಲ ಅಂತೇಳಿದರೆ ಫೀಲಿಂಗ್ಲೆಸ್, ಇಮೋಷನ್ಲೆಸ್, ಏನಿಲ್ಲ, ಸುಮ್ಮನೆ. ಇನ್ನೊಬ್ರು ಹೇಳಿದ್ರು, ನೋಡ್ರಿ ಹೆಂಗೆ ಬೇತಾಳದಂಗೆ ಹೋಗ್ತಾ ಇದ್ದಾರೆ. ಹಾಗೆ ಇನ್ನೊಬ್ರು ಗುರುಗಳು ಹೇಳಿದರು, ಇವರನ್ನು ನೋಡಲಿಕ್ಕೆ ಮನಸ್ಸು ಬರುವುದಿಲ್ಲ, ಆದರೆ ನಮ್ಮ ಇಂಡಿಯನ್ಸ್ ನೋಡುವ ಅಂತ ಆಗುತ್ತೆ ಅಲ್ವಾ? ಅದಕ್ಕೆ ನೀವು ಬೆಂಗಳೂರಿಗೆ ಕಬ್ಬನ್ ಪಾರ್ಕ್ ಮತ್ತು ಲಾಲ್ಬಾಗಿಗೆ ಹೋದರೆ ನೋಡುವ ಅಂತಾಗಿ ಕೆಲವರಿಗೆ ನೋಡ್ತಾ ಇರ್ತಾರೆ. ಮತ್ತು ಅವರನ್ನು ಅಪ್ಪ ಎಲ್ಲಿ ನೋಡ್ತಾ ಇದೆಯಾ, ಬಾ ನನ್ನೊಟ್ಟಿಗೆ ಅಂತ ಕರೆಸಬೇಕಾಗುತ್ತೆ ಕೆಲವು ಕಡೆಗಳಲ್ಲಿ, ಗೊತ್ತಿರುತ್ತೆ. ನೋಡುವ ಅಂತ. ಇಂಡಿಯನ್ಸ್ ಬಹಳ ಅಂದ ಚಂದ, ಕಂದು ಕೆಂಪು ಬಣ್ಣದವರು ಅಂತ ಹೇಳಿದ್ರು ಒಬ್ರು ಗುರುಗಳು. ಅದಕ್ಕೆ ಇನ್ನೊಬ್ರು ಹೇಳಿದ್ರು, ಯಾಕೆ ಗೊತ್ತಾ, ಕಂದು ಕೆಂಪು ಬಣ್ಣ ಯಾಕೆ ಗೊತ್ತಾ ನಿಮಗೆ? ಇಲ್ಲ. ಕಂದು ಕೆಂಪು ಬಣ್ಣ ಯಾಕಂತ ಹೇಳಿದ್ರೆ ನಮ್ಮ ಇಂಡಿಯನ್ಸ್ಗೆ ಸ್ವಲ್ಪ ಸಿಟ್ಟು ಜಾಸ್ತಿ. ಆ ಸಿಟ್ಟು ಬಂದಾಗ ಈ ರಕ್ತದ ಒತ್ತಡ ಎಲ್ಲ ಈ ಮುಖದ ಮೇಲೆ ಹೋಗುತ್ತೆ. ಮುಖದ ಮೇಲೆ ಹೋದಾಗ ನಮ್ಮ ಮುಖ ಕಂದು ಕೆಂಪು ಬಣ್ಣಕ್ಕೆ ತಿರುಗಿ ನಾವು ಅಂದವಾಗಿ ಕಾಣುತ್ತೇವೆ. ಫಾರಿನರ್ಸ್ ಆಗುದು ಹಂಗಿಲ್ಲ, ಬರೇ ಬೆಳ್ಳಗಿನ ಚರ್ಮ. ನಮ್ಮದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತೇವೆ. ಹಾಗೆ ಯಾರಿಗಾದ್ರೂ ಸಿಟ್ಟು ಬಂದು ನಿಮಗೆ ನೋಡಲಿಕ್ಕೆ ಬೇಕಂತ ಹೇಳಿದರೆ ಇತರರ ಮುಂದೆ ನಿಲ್ಲಬೇಡಿ, ಕನ್ನಡಿ ಮುಂದೆ ಹೋಗಿ ನೋಡಿ ಏನಾಗಿದ್ದೀರಿ ಅಂತ. ಆಗ ನಿಮಗೆ ಗೊತ್ತಾಗುತ್ತೆ. ಸಿಟ್ಟು ಬರಬೇಕು. ಸಿಟ್ಟು ಬಂದರೆ ಮಾತ್ರ ಅಂದವಾಗಿ ಕಾಣ್ತೇವೆ. ಪ್ರತಿಯೊಬ್ಬರಿಗೆ ಸಿಟ್ಟು ಬರಲೇಬೇಕು. ಸಿಟ್ಟು ಬರಬಾರದಂತ ನೀವು ಹೇಳ್ತೀರಿ, ನಾನು ಹೇಳ್ತೇನೆ ಸಿಟ್ಟು ಬರಬೇಕು. ಎಫೆಸದವರಿಗೆ ಬರೆದ ಪತ್ರ, ಸಂತ ಪೌಲರು ಎಫೆಸದವರಿಗೆ ಬರೆದ ಪತ್ರ 4ನೇ ಅಧ್ಯಾಯ 26 ಮತ್ತು 27ನೇ ವಚನಗಳು ನೋಡೋಣ. ಸಂತ ಪೌಲರು ಏನು ಹೇಳ್ತಾರೆ? ನಮಗೆ ಸಿಟ್ಟು ಬರಬಾರ್ದಂತ ಹೇಳಿದ್ರಲ್ಲ, ಸಂತ ಪೌಲರು ಏನು ಹೇಳ್ತಾರೆ ನೋಡೋಣ. ಎಫೆಸದವರಿಗೆ ಬರೆದ ಪತ್ರ 4ನೇ ಅಧ್ಯಾಯ 26 ಮತ್ತು 27ನೇ ವಚನ ಏನು ಹೇಳುತ್ತೆ? ಕೋಪ ಮಾಡಬೇಕಾಗಿ ಬಂದರು. ಕೋಪ ಮಾಡಬೇಡಿರಿ ಅಂತ ಹೇಳಿಲ್ಲ ಅಲ್ಲ. ಕೋಪ ಮಾಡಬೇಕಾಗಿ ಬಂದರು ಕೂಡ
ಪಾಪ ಮಾಡಬೇಡಿರಿ. ಕೋಪ ಮಾಡಿದರೂ ಪರವಾಗಿಲ್ಲ, ಆ ಕೋಪವು ನಿಮ್ಮನ್ನು ಪಾಪಕ್ಕೆ ತಳ್ಳಬಾರದು. ಮುಂದಕ್ಕೆ ಓದಿಯಮ್ಮ. ಸೂರ್ಯನು ಮುಳುಗುವ ಮುನ್ನ ನಿಮ್ಮ ಕೋಪವು ಇಳಿಯಲಿ. ಇಳಿಯಲಿ ಯಾಕೆ ಇಳಿಬೇಕಂತ ಹೇಳಿದ್ದಾರ ಅಲ್ಲಿ? ಸೈತಾನನಿಗೆ ಅವಕಾಶವನ್ನು ಕೊಡಬೇಡಿ. ನೋಡಿ, ಕೋಪ ಬರಬಾರ್ದು ಅಂತ ಹೇಳಿದಾರ. ಕೋಪ ಮಾಡಬೇಕಾಗಿ ಬಂದರೂ ಕೂಡ ಏನು ಮಾಡಬಾರ್ದು ಅಂತ ಹೇಳಿದ್ದಾರೆ? ಪಾಪ ಮಾಡಬಾರ್ದು ಅಂತ ಹೇಳಿದ್ದಾರೆ. ಅದಕ್ಕಾಗಿ ಹೇಳಿದ್ದಾರೆ, ಸೂರ್ಯನು ಮುಳುಗುವ ತನಕ ನಿಮ್ಮ ಕೋಪವು ನಿಮ್ಮಲ್ಲಿ ಇರುವುದು ಬೇಡ, ಅದು ಇಳಿಯಲಿ. ಇಳಿಯಲಿ ಯಾಕಂತ ಹೇಳಿದ್ರೆ ನಿಮ್ಮ ಶತ್ರು ಸೈತಾನ ನಿಮ್ಮನ್ನು ಸಂಹರಿಸಲು ಕಾಯ್ತಾ ಇದ್ದಾನೆ. ಮೊದಲ ಪೇತ್ರನಿಗೆ ಬರೆದ ಪತ್ರ 5ನೇ ಅಧ್ಯಾಯ 8 ಮತ್ತು 9ನೇ ವಚನ. ಮೊದಲ ಪೇತ್ರನಿಗೆ ಬರೆದ ಪತ್ರ, ಫಸ್ಟ್ ಪೀಟರ್ ಚಾಪ್ಟರ್ 5 ವರ್ಸಸ್ 8 and 9. 5ನೇ ಅಧ್ಯಾಯ 8 ಮತ್ತು 9ನೇ ವಚನಗಳು ಏನು ಹೇಳ್ತೇವೆ ನೋಡು. ಸ್ವಸ್ಥ ಚಿತ್ತರಾಗಿರಿ, ಜಾಗರೂಕರಾಗಿರಿ, ಏಕೆಂದರೆ ನಿಮ್ಮ ಶತ್ರುವಾಗಿರುವ ಸೈತಾನನು ಗರ್ಜಿಸುವ ಸಿಂಹದಂತೆ ಯಾರನ್ನು ಕಬಳಿಸುವುದೆಂದು ಏನು ಕಾಯುತ್ತಿರುವನು. ನೋಡಿ, ಯಾರನ್ನು ಕಬಳಿಸುವುದೆಂದು, ಕಬಳಿಸುವುದು ಟು ಡಿವೋರ್ ಯು ಅಂತ ಹೇಳ್ತಾರೆ ಇಂಗ್ಲಿಷಲ್ಲಿ. ಕಬಳಿಸುವುದೆಂದು ಕಾಯ್ತಾ ಇರುತ್ತಾನೆ ಸೈತಾನ. ಆದ್ದರಿಂದ ನೀವು ಕೋಪ ಮಾಡಬಾರದಂತ ಯಾರು ಹೇಳಿಲ್ಲ. ಕೋಪ ಮಾಡಬಹುದು, ಆದರೆ ಕೋಪ ಮಾಡಿದರೂ ಪಾಪ ಮಾಡಬೇಡಿ. ನಾನು ಹೇಳ್ತೇನೆ ನೋಡಿ, ಒಂದು ದಿವಸ ನಾವು ಚಿಕ್ಕವರಿದ್ದೆವು. ನಾನು 5ನೇ ಕ್ಲಾಸಲ್ಲಿದ್ದೆ, ನನ್ನ ತಮ್ಮ 4ನೇ ಕ್ಲಾಸಲ್ಲಿ ಇದ್ದ. ಹೀಗಿರುವಾಗ ಆಗ ಬಡತನ ಭಾಳ, ಯಾಕಂತೇಳಿ ನಮಗೆ ಬರೀ ಈ ಮಲ್ಲಿಗೆ ಹೂ ಇತ್ತು, ಅದರಲ್ಲಿ ನಾವು ಜೀವ ತೆಗೆಯಬೇಕಿತ್ತು, ಜೀವನ ನಮ್ಮದು ಕಳೀತಿತ್ತು. ಹೀಗಿರುವಾಗ ನಮ್ಮ ಮನೆಯಲ್ಲಿ ಟಿ ವಿ ಇರಲಿಲ್ಲ. ಭಾನುವಾರ 1 ಗಂಟೆಯ ಸೀರಿಯಲ್, 11ರಿಂದ 1 ಗಂಟೆಯ ಸೀರಿಯಲ್ ನಾವು ನಮ್ಮ ಪಕ್ಕದ ಮನೆಯಲ್ಲಿ ಹೋಗಿ ನೋಡ್ತಿದ್ದೆವು. ಪ್ರತಿಯೊಂದು ಭಾನುವಾರ 1 ಗಂಟೆ ಸೀರಿಯಲ್ ಅವರ ಮನೆಯಲ್ಲಿ ಹೋಗಿ ಕುಳಿತುಕೊಂಡು ನೋಡ್ತೇವೆ. ನಮ್ಮೊಟ್ಟಿಗೆ ಇನ್ನೂ 4 ಮಕ್ಕಳು ಬರ್ತಿದ್ರು. ಒಟ್ಟಿಗೆ 6 ಮಕ್ಕಳು ನಾವು ಹೋಗಿ ಕೂತ್ಕೊಂಡು 12 ಗಂಟೆಯಿಂದ 1 ಗಂಟೆ ತನಕ ನೋಡ್ತಿದ್ದೆವು. ಒಂದು ಭಾನುವಾರ ನಾವು ಪೂಜೆಯಿಂದ ಬಂದು ಸೀರಿಯಲ್ ನೋಡ್ಬೇಕಂತ ಓಡುವುದಾದ್ರೆ ಇವರು ಒಳಗೆಯಿಂದ ಚಿಲಕ ಹಾಕಿಕೊಂಡು ಸುಮ್ಮನೆ ಒಳಗೆ ಕೂತಿದ್ದಾರೆ. ಅರಿವು ಮರಿವಲ್ಲಿ ನಮ್ಮನ್ನು ನೋಡ್ತಾರೆ, ಬರ್ತಾರ ಮಕ್ಕಳು ಅಂತೇಳಿ. ನಾವು ಹೋಗಿ, ಅಮ್ಮ ಬಾಗಿಲು ತೆಗೀರಿ, ಸೀರಿಯಲ್ ಆರಂಭ ಆಯಿತು ಅಮ್ಮ, ಸೀರಿಯಲ್ ಆರಂಭ ಆಯಿತು ಅಮ್ಮ. ಯಾರು ಬಾಗಿಲು ತೆಗೆಯುವುದಿಲ್ಲ. ನಾವು ಪುನಃ ಬೇಡಿಕೊಂಡೆವು, ತೆಗೆಯುವುದಿಲ್ಲ. ಒಳಗಿದ್ದಾರೆ ಇಲ್ವಾ ಅಂತೇಳಿ ನಮ್ಗೆ ಗೊತ್ತಾಗುತ್ತೆ. ಇವರು ಮಾತಾಡ್ತಾರೆ, ಏನೋ ನಗುವುದು ಕೇಳುತ್ತೆ. ನಾವೆಲ್ಲರೂ ಹೇಳ್ತೇವೆ, ಸೀರಿಯಲ್ ಆಯಿತು, ಅರ್ಧ ಗಂಟೆ ಆಯಿತು, ಹೋಯ್ತು ಅಂತೇಳಿ ನಾವು ಏನೋ ಒಂದು ತವಕ ಪಡ್ತೇವೆ. 1 ಗಂಟೆ ತನಕ ಇವರು ಬಾಗಿಲು ತೆಗೆಯಲೇ ಇಲ್ಲ. ನಮಗೆ ಭಾಳ ಬೇಸರ ಆಯಿತು. ಅವರು 4 ಜನ ಮತ್ತು ನಾವಿಬ್ಬರು, 6 ಮಕ್ಕಳು ಕೂಡ ಸಪ್ಪೆ ಮುಖ ಮಾಡಿಕೊಂಡು ಬಂದೆವು. ಅವರು ನಮ್ಮ ಮನೆಯಿಂದ ಹಾದು ಹೋದರು. ನಾವು ಒಂದು ಜಗಲಿಯಲ್ಲಿ ಕುಳಿತುಕೊಂಡು ಸುಮ್ಮನೆ ಹೀಗೆ ಕುಳಿತಿದ್ದೆವು. ನಮ್ಮ ಅಮ್ಮ ಬಂದರು ಮೆಲ್ಲ. ಮಕ್ಕಳೇ ಏನಾಯಿತು, ಯಾಕೆ ಸುಮ್ಮನೆ ಸಪ್ಪಕ್ಕಾಗಿ ಕೂತಿದ್ದೀರಾ, ಏನಾಯ್ತು ನಿಮಗೆ? ನಾವು ಹೇಳಿದೆ, ಅಮ್ಮ ಸೀರಿಯಲ್ ನೋಡಲಿಕ್ಕೆ ಬಿಡಲಿಲ್ಲ. ಹೌದಾ, ಏನು ಮಾಡಿದ್ರು? ಒಳಗೆ ಚಿಲಕ ಹಾಕಿದ್ರು ಅಮ್ಮ, ಅದಕ್ಕೆ ನಮಗೆ ಸೀರಿಯಲೇ ಸಿಗಲಿಲ್ಲ. ಇವತ್ತು 1 ಗಂಟೆ ಸೀರಿಯಲ್ ನೋಡಲಿಲ್ಲ. ಮುಂದಕ್ಕೆ ಏನಾಯ್ತು ಅಂತ ನಮಗೆ ಗೊತ್ತಾಗುವುದಿಲ್ಲ. ನಮ್ಮ ಅಮ್ಮನಿಗೆ ಸಿಟ್ಟು ಬಂತು, ತುಂಬ ಸಿಟ್ಟು. ಅವ್ರು ಏನು ಮಾಡಿದ್ರು ಗೊತ್ತಾ? ಸ್ಟ್ರೈಟಾಗಿ ಅವರ ಮನೆಗೆ ಹೋದ್ರು, ಬಾಗಿಲು ತಟ್ಟಿ ಟಕ 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 ಅಂತ ಹೇಳಿ, ಏನು ನನ್ನ ಮಕ್ಕಳಿಗೆ ಟಿ ವಿ ನೋಡಲಿಕ್ಕೆ ಬಿಡಲಿಲ್ಲ. ನಿಮ್ಮಲ್ಲಿ 1 ಗಂಟೆ ಟಿ ವಿ ನೋಡಿದರೆ ನಿಮ್ಮದು ಟಿ ವಿಯನ್ನು ಓಡುತ್ತಾ? ಇಲ್ಲ, ನಮ್ಮ ಅಮ್ಮ ಹಾಗೆ ಮಾಡಲಿಲ್ಲ. ನಮ್ಮ ಅಮ್ಮ ಹಾಗೆ ಮಾಡಲಿಲ್ಲ. ನೋಡಿದ್ರು ನಮ್ಮನ್ನು, ನಮ್ಮ ತಲೆ ನೇವರಿಸಿದ್ರು, ಹೇಳಿದರು ಇರಿ ಪರೆಯಲ್ಲ. ನಮ್ಗೆ ಗೊತ್ತಾಯ್ತು ನಮ್ಮ ತಾಯಿಗೆ ಸಿಟ್ಟು ಬಂದಿದೆ ಅಂತೇಳಿ. ಮುಖ ಎಲ್ಲ ಕೆಂಪಾಗಿದೆ. ನಮ್ಗೆ ಗೊತ್ತಾಯ್ತು, ಇವರಿಗೆ ಸಿಟ್ಟು ಬಂದಿದೆ. ನಮಗೊಂದು ಡೌಟು, ಅವರ ಮೇಲೆ ಸಿಟ್ಟ ಅಥವಾ ನಮ್ಮ ಮೇಲೆ ಸಿಟ್ಟ ಅಂತ ನಮಗೆ ಗೊತ್ತಿಲ್ಲ. ಆದ್ದರಿಂದ ನಾವು ಸುಮ್ಮನಾಗಿ ನೋಡ್ತೇವೆ ಅಮ್ಮನ ಮುಖ. ಅಮ್ಮ ಹೇಳಿದ್ರು, ಪರೆಯಲ್ಲ ಬನ್ನಿ ಊಟ ಮಾಡಿ ನೋಡೋಣ ಟಿ ವಿ ಅಂತೇಳಿ. ನೋಡಿ ನನ್ನ ಅಮ್ಮನಿಗೆ ಸಿಟ್ಟು ಬಂತು. ಎಷ್ಟು ಸಿಟ್ಟು! ಏನು ನನ್ನ ಚಿಕ್ಕ ಮಕ್ಕಳಿಗೊಂದು ಟಿ ವಿ ತೋರಿಸಿದ್ರೆ ಏನಾಗ್ಬೋದಿತ್ತು ಅಂತೇಳಿ ಅವರು ಒಳಗಿಂದ ಒಳಗೆ ಎಣಿಸಿರ್ಬೇಕು. ಆದರೆ ಏನು ಮಾಡಿದ್ರು, ನೆಕ್ಸ್ಟ್ ದಿವಸ ನಮ್ಮ ಹತ್ರ ಹೇಳಿದ್ರು, ನಾನು ಸ್ವಲ್ಪ ಹೊರಗೆ ಹೋಗಿ ಬರ್ತೇನೆ.
ನಮ್ಗೆ ಏನು ಅರ್ಥ ಆಗಲಿಲ್ಲ, ಅಮ್ಮ ಎಲ್ಲಿ ಹೋಗ್ತಾರೆ ಏನೋ ಅಂತೇಳಿ. ಸಾಯಂಕಾಲ 7 ಗಂಟೆ ಆಗುವಾಗ ನಮ್ಮ ಮನೆ ಅಂಗಳಕ್ಕೆ ಒಂದು ರಿಕ್ಷಾ ಬಂತು. ರಿಕ್ಷಾ ಬಂದು ನೋಡ್ತೇವೆ, ಅಮ್ಮ ಇಳಿದ್ರು. ಅಮ್ಮ ಇಳಿಯುವಾಗ ಒಂದು ದೊಡ್ಡ TV ಬಾಕ್ಸ್. ನೋಡಿ, ನೀವು ಹೇಳ್ತೀರಿ ಸಿಟ್ಟು ಒಳ್ಳೇದಲ್ಲ. ನಮ್ಮ ಅಮ್ಮನಿಗೆ ಸಿಟ್ಟು ಬರದಿದ್ರೆ ನಮಗೆ TV ಬರ್ತಿತ್ತ? ಯಾರು ಹೇಳಿದ್ರು ಸಿಟ್ಟು ಒಳ್ಳೇದಲ್ಲ ಅಂತೇಳಿ? ನೋಡಿ, ನಮ್ಮ ಅಮ್ಮ ಸಿಟ್ಟು ಅಂತೇಳಿ ಅಲ್ಲಿ ಹೋಗಲಿಲ್ಲ, ಅವರ ಮನೆಗೆ ಹೋಗಿ ಅವ್ರಿಗೆ ಬೈಲಿಲ್ಲ. ಅದರ ಬದಲು ಎಣಿಸಿದ್ರು, ನನ್ನ ಮಕ್ಕಳು ಬೇರೆಯವರ ಮನೆಯಲ್ಲಿ ಹೋಗಿ TV ನೋಡೋ ಅಗತ್ಯ ಇಲ್ಲ, ನನ್ನಲ್ಲಿದ್ದ ಹಣ ಯಾರ ಹತ್ರ ಸ್ವಲ್ಪ ತಕೊಂಡು ಒಟ್ಟಾಗಿ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ TV ನಮ್ಮ ಮನೆಗೆ ಸಾಯಂಕಾಲ. ಏನು ಸಂತೋಷ, ಸಡಗರ, ಎಂಥ ಉಲ್ಲಾಸ! ಈ ಸಮಯದಲ್ಲಿ ನಾವು ಓಡಿ ಆ 4 ಮಕ್ಕಳಿಗೆ ಹೇಳಿದ್ದು, ನೆಕ್ಸ್ಟ್ ಭಾನುವಾರದಿಂದ ಅವರ ಮನೆಗೆ ಹೋಗೋ ಅಗತ್ಯ ಇಲ್ಲ, ನೀವು ನಮ್ಮ ಮನೆಗೆ ಬನ್ನಿ. ನೋಡಿ, ನಮ್ಮ ಮನೆಗೆ ಬನ್ನಿ. ಸಿಟ್ಟು ಒಳ್ಳೆಯದಲ್ಲ ಅಂತ ಹೇಳ್ತೀರಿ. ಸಿಟ್ಟು ಯಾವ ರೀತಿ ಉಪಯೋಗಿಸಬೇಕು ಎಂದು ತಿಳಿದ್ರೆ ಸಿಟ್ಟು ಬಹಳ ಒಳ್ಳೆಯದು, ಬಹಳ ಒಳ್ಳೆಯದು. ಆದರೆ ಆ ಸಿಟ್ಟು ಹೆಚ್ಚು ಹೊತ್ತು ಇರಬಾರದು. ಕೆಲವರು ಏನು ಮಾಡ್ತಾರೆ ಗೊತ್ತಾ? ಆ ಸಿಟ್ಟನ್ನು ದ್ವೇಷ, ಹಗೆತನ, ಮತ್ಸರ, ಪ್ರತಿಕಾರ, ಪ್ರತಿವಿರೋಧ ಮಾಡ್ತಾರೆ. ಅದಕ್ಕೆ ನಾನು ಹೇಳಿದ್ದು, ಸಿಟ್ಟು ಬರಬೇಕು, ಅಷ್ಟೇ ಬೇಗ ಅದು ಏನು ಇಳಿಬೇಕು. ಸಾವಕಾಶ, ಇಡೀ ದಿವಸ ಇರಬಾರ್ದು. ಅದಕ್ಕಾಗಿ ಹೇಳ್ತಾರೆ, ನಿನಗೆ ಸಿಟ್ಟು ಬರಲಿ, ಆದರೆ ಆ ಸಿಟ್ಟು ಅಷ್ಟೇ ಬೇಗ ಇಳಿಯಲಿ, ಪಾಪಕ್ಕೆ ಕಾರಣವಾಗದಿರಲಿ. ನಮ್ಮ ರೆಟ್ರೀಟ್ ಸೆಂಟರ್ಗೆ ಇನ್ನೊಬ್ರು ಮಹಿಳೆ ಬಂದಿದ್ರು. ಅವ್ರು ಬಂದು ನನ್ನ ಹತ್ರ ಹೇಳಿದ್ರು, ಫಾದರ್ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಆಯಿತು, ಬನ್ನಿ ಅಮ್ಮ, ಬನ್ನಿ ಮಾತಾಡೋಣ. ಬಂದು ಹೇಳಿದ್ರು, ನೀವು ಕ್ಷಮಿಸಿರಿ ಅಂತ ಹೇಳ್ತಿರಲ್ಲ, ನನ್ನ ಗಂಡನಿಗೆ ಕ್ಷಮಿಸಲು ನನ್ನಿಂದ ಸಾಧ್ಯವಾಗುತ್ತಿಲ್ಲ. ನಾನು ಹೇಳಿದೆ, ಯಾಕಮ್ಮ ನಿಮ್ಮ ಗಂಡನಿಗೆ ನೀವು ಕ್ಷಮಿಸಲು ಸಾಧ್ಯವಿಲ್ಲ? ಏನಾಯಿತು? ಅಯ್ಯೋ ಫಾದರ್, ಏನು ಹೇಳ್ತೀರಿ, ನನ್ನ ಗಂಡ ನನಗೆ ಎಷ್ಟು ಬೈಗುಳ ಕೊಡ್ತಾರೆ, ಎಷ್ಟು ಸಲ ಹೊಡೆದಿದ್ದಾರೆ. ಇವತ್ತಿಗೂ ಅವರು ಹೇಳಿದ ಶಬ್ದಗಳು ನನ್ನ ಮನಸ್ಸಲ್ಲಿ ಕೈಯಾಗಿ ಗುರುಗುಟ್ಟುತ್ತವೆ, ಇನ್ನು ನನಗೆ ಕೇಳ್ತವೆ ಅವರು ಹೇಳಿದ ಶಬ್ದಗಳು. ನಾನು ಹೇಳಿದೆ, ಅಮ್ಮ ನೀವು ರೆಟ್ರೀಟಿಗೆ ಬಂದಿದ್ದೀರಲ್ಲ, ಈ ರೆಟ್ರೀಟಿಗೆ ಬಂದಾಗ ನೀವು ಕ್ಷಮಿಸಿದರೆ ಮಾತ್ರ ನಿಮ್ಮ ಹೊರೆ ಹಗುರವಾಗುವುದು. ನೀವು ಕ್ಷಮಿಸಿದರೆ ಮಾತ್ರ ನಿಮಗೆ ಬೇಕಾದ ಶಕ್ತಿ, ನಿಮಗೆ ಬೇಕಾದ ಒಳ್ಳೆಯ ಸಮಾಧಾನ ಸಿಗುವುದು, ನಿಮಗೆ ಬೇಕಾದ ಕೃಪಾವರಗಳು ದೇವರು ಕೊಡ್ತಾರೆ. ಅದು ನನಗೆ ಗೊತ್ತಿಲ್ಲ ಫಾದರ್, ನನ್ನಿಂದ ಮಾತ್ರ ಅವರನ್ನು ಕ್ಷಮಿಸಲು ಸಾಧ್ಯವೇ ಇಲ್ಲ. ನಾನು ಹೇಳಿದೆ, ಸಾಧ್ಯವಿಲ್ವಾ? ಇಲ್ಲ, ಸಾಧ್ಯವೇ ಇಲ್ಲ. ನಾನು ಮಾತ್ರ ಆ ಮನುಷ್ಯ ಹೇಳಿದ ಶಬ್ದಗಳು ಇನ್ನು ನನ್ನ ಮನಸ್ಸಲ್ಲಿ ಮೆಲುಕಾಗ್ತಾ ಇವೆ, ಅವುಗಳ ಶಬ್ದ ನನಗೆ ಕೇಳ್ತಾ ಇದೆ. ಆ ಮನುಷ್ಯ ನನಗೆ ತುಂಬ ತೊಂದರೆ ಕೊಟ್ಟಿದ್ದಾರೆ, ಕಾಟ ಕೊಟ್ಟಿದ್ದಾರೆ. ಆಗ ನಾನು ಹೇಳಿದೆ, ಆಯ್ತಮ್ಮ, ಈ ವಾರ ನೀವು ರೆಟ್ರೀಟಿಗೆ ಬಂದಿದ್ದೆಲ್ಲ, ನಿಮ್ಮ ಗಂಡ ನೆಕ್ಸ್ಟ್ ಶುಕ್ರವಾರ ನಮ್ಮದೊಂದು ರೆಟ್ರೀಟ್ ಇದೆ, ಆಗ ನೀವು ಅವರನ್ನು ಅಲ್ಲಿ ಕರ್ಕೊಂಡು ಬನ್ನಿರಿ, ಆಯ್ತಾ? ಏನು ಹೇಳಿದ್ರು ಗೊತ್ತಾ? ಫಾದರ್, ಹೇಗೆ ಕರ್ಕೊಂಡು ಬರುವುದು? ನನ್ನ ಗಂಡ ತೀರಿ ಹೋಗಿ 3 ವರ್ಷ ಆಯಿತು, ಸತ್ತೋಗಿ 3 ವರ್ಷ ಆಯಿತು. ಈ ಮಹಿಳೆ ಇನ್ನೂ ಕೂಡ ಹಲ್ಲು ಕಡಿದು ಇವಾಗ ಕೈಯನ್ನು ಮುಷ್ಟಿ ಹಿಡಿದು ಕುಷ್ಠರೋಗ ಬಂದಾಗೆ ಆಗಿದ್ದಾಳೆ. ಬಹಳಷ್ಟು ಜನ ಇದೆ, ಬಿಟ್ಟು ಬಿಡೋದಿಲ್ಲ. ರೆಟ್ರೀಟ್, ಆರಾಧನೆ, ಬಲಿ ಅರ್ಪಣೆ, ನೊವೆನಸ್ ಎಲ್ಲ ಇದೆ. ಆದರೆ ಇಲ್ಲಿ ಮಾತ್ರ ಕಲ್ಮಶವನ್ನು ನಾವು ತೊಳೆದು ಇದನ್ನು ಹಗುರಗೊಳಿಸಲು ನಮ್ಮಿಂದ ಸಾಧ್ಯವಿಲ್ಲ. ಇದನ್ನು ಹಗುರಗೊಳಿಸದಿದ್ದರೆ ಯೇಸು ಸ್ವಾಮಿ ಏನು ಹೇಳ್ತಾರೆ? ನಿಮ್ಮ ಸಿಟ್ಟನ್ನು ನೀವು ಅಲ್ಲೇ ಇಟ್ಕೊಳ್ಬಾರ್ದು. ಸಂತ ಪೌಲರು ಮತ್ತು ಸಂತ ಪೇತ್ರರು ಯೇಸುವಿನ ನಾಮದಲ್ಲಿ ನಮಗೆ ಹೇಳ್ತಾರೆ, ನಿಮ್ಮ ಸಿಟ್ಟು ಬರಲಿ, ಪಾಪಕ್ಕೆ ಕಾರಣವಾಗದಿರಲಿ. ಯೇಸುವಿನ ಶಬ್ದದಲ್ಲಿ ನಾವು ನೋಡೋಣ. ಯೇಸುವಿನ ವಾಕ್ಯ, ಯೇಸುವಿನ ಬಾಯಿಂದಲೇ ಏನು ಬಂದಿತ್ತೆಂಬುದನ್ನು ನೋಡೋಣ. ಮತ್ತಾಯನ ಶುಭ ಸಂದೇಶ 5ನೇ ಅಧ್ಯಾಯ 23 ಮತ್ತು 24ನೇ ವಚನಗಳು. ಮತ್ತಾಯನ ಶುಭ ಸಂದೇಶ 5ನೇ ಅಧ್ಯಾಯ 23 ಮತ್ತು 24ನೇ ವಚನಗಳು ಏನು ಹೇಳ್ತವೆ ನೋಡೋಣ. ಆದ ಕಾರಣ ಬಲಿಪೀಠದ ಮುಂದೆ ನೀವು ಕಾಣಿಕೆಯನ್ನು ಅರ್ಪಿಸಲಿರುವಾಗ ನಿಮ್ಮ ಸಹೋದರನಿಗೆ ಮತ್ತೆ ನಿಮ್ಮ ಸಹೋದರಿಗೆ ನಿಮ್ಮ ಮೇಲೆ ಏನಾದ್ರು, ನಿಮಗಲ್ಲ, ನಿಮ್ಮ ಸಹೋದರಿಗೆ ನಿಮ್ಮ ಮೇಲೆ ಏನಾದ್ರೂ ಮನಸ್ತಾಪ ಇದ್ರೆ
ನಿಮ್ಮ ಕಾಣಿಕೆಯನ್ನು ಬಲಿಪೀಠದ ಮುಂದೆ ಇಟ್ಟು ಬಿಡಿ. ಮೊದಲು ಹೋಗಿ ನಿಮ್ಮ ಸಹೋದರರನ್ನೇ ಸಮಾಧಾನ ಪಡಿಸಿಕೊಳ್ಳಿ, ರಾಜಿ ಮಾಡಿಕೊಳ್ಳಿ. ಆನಂತರ ಬಂದು ಕಾಣಿಕೆಯನ್ನು ಒಪ್ಪಿಸಿರಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಎರಡು ಕೈಗಳನ್ನು ಮೇಲೆತ್ತೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರರೇ, ನಿಮಗೆ ಅಲ್ಲ, ನಿನ್ನ ಸಹೋದರ ಸಹೋದರಿಗೆ ನಿನ್ನ ಮೇಲೆ ಏನಾದರೂ ಸಿಟ್ಟಿದ್ದರೆ ನೀನು ಹೋಗಿ ಮೊದಲು ಸನ್ಮಾನ ಮಾಡಿಕೋ, ಮೊದಲು ನೀನು ರಾಜಿ ಮಾಡಿಕೋ, ಆ ನಂತರ ಬಂದು ನಿನ್ನ ಕಾಣಿಕೆಯನ್ನು ಅರ್ಪಿಸು. ಅದನ್ನು ನಿನ್ನ ದೇವರು ಮೆಚ್ಚಿಕೊಳ್ಳುವರು. ಇದು ಮೊದಲು ನಮಗೆ ಗೊತ್ತಿರಬೇಕು. ಅದು ಹೇಗೆ ಸಾಧ್ಯ ಫಾದರ್? ಎಷ್ಟು ವರ್ಷದಿಂದ ಮಾತಾಡದಿದ್ದೇವೆ, ಎಷ್ಟು ವರ್ಷದಿಂದ ವೈಮನಸ್ಸು ಇದೆ ಫಾದರ್, ಎಷ್ಟು ವರ್ಷದಿಂದ ನಾವು ಪ್ರತಿಯೊಬ್ಬ ಪರಸ್ಪರ ಮುಖವನ್ನು ನೋಡುವುದಿಲ್ಲ ಫಾದರ್. ಏನಂತ ಹೇಳ್ತೀರಾ? ಹಾಗೆ ಹೇಳಿದರೆ ನಮ್ಮ ಹೊರೆ ಇಳಿಸ್ಲಿಕ್ಕೆ ಆಗುವುದಿಲ್ಲ. ದೇವರ ಹತ್ರ ಬೇಡಿಕೊಳ್ಳಿ ಪ್ರಿಯರೇ, ಯೇಸುವಿನಲ್ಲಿ ಬೇಡಿಕೊಳ್ಳಿ. ಯೇಸುವೇ, ನೀವು ನಮಗೆ ಅಂತ ಉದಾರತೆಯ ಹೃದಯವನ್ನು ನೀಡಿರಿ, ಇತರನ್ನು ಕ್ಷಮಿಸಲು. ಎಷ್ಟು ವರ್ಷ ಆಗಿರಬಹುದು? 20 ವರ್ಷ, 30 ವರ್ಷ, 40 ವರ್ಷ, ಅಥವಾ ಒಂದೇ ವರ್ಷದ ಆ ನೋವು, ಆ ಹಗೆತನ, ಆ ದುಷ್ಟತನ, ಆ ದ್ವೇಷ ನಾನು ಕಟ್ಟಿಟ್ಟುಕೊಂಡು ನನ್ನ ಜೀವನವನ್ನು ಸಂಪೂರ್ಣವಾಗಿ ಹಾಳು ಮಾಡುವುದಕ್ಕಿಂತ ಉತ್ತಮತೆಯನ್ನು ಪಡೆಯುವುದು ಒಳಿತು. ಪ್ರಿಯ ಸಹೋದರ ಸಹೋದರಿ, ಯೇಸುವಿನಲ್ಲಿ ಬೇಡಿಕೊಳ್ಳಿ. ಯಾರೆಲ್ಲ ಇಂಥ ಕಷ್ಟಗಳನ್ನು ನೀವು ಪಡುತ್ತಿದ್ದೀರಾ, ಯಾರಿಗೆಲ್ಲ ಕ್ಷಮಿಸಲಿಕ್ಕೆ ಕಷ್ಟ ಆಗ್ತಿದ್ದೀರಾ, ವೈಮನಸ್ಸಿಟ್ಟಿದ್ದೀರಾ, ನೀವು ಯೇಸುವಿನಲ್ಲಿ ಬೇಡಿಕೊಳ್ಳಿ. ನನಗೆ ನೆನಪಿದೆ, ಡಿವೈನ್ ರಿಟ್ರೀಟ್ ಸೆಂಟರ್ ಪೊಟ್ಟದಲ್ಲಿ ಬರುವವರು ಕೆಲವರು ಹೇಳ್ತಾರೆ, ಫಾದರ್ ನಮ್ಮ ಮನೆಗೆ ಬನ್ನಿ ಫಾದರ್. ಆಯಿತು ಬರ್ತೇನೆ. ಏನು ತೊಂದರೆ? ಏನಿಲ್ಲ ಫಾದರ್, ರಾತ್ರಿ ಹೊತ್ತಿಗೆ ಏನೋ ಪಟ 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 ಅಂತ ಶಬ್ದ ಆಗುತ್ತೆ ಫಾದರ್. ನಾನು ಹೇಳಿದೆ, ಇಲಿಗಳು ಓಡಿರಬೇಕು, ಅದಕ್ಕೆ ಶಬ್ದ ಆಗುತ್ತೆ. ಇಲಿಗಳಲ್ಲ ಫಾದರ್, ಮನೆ ಮೇಲೆ ಏನೋ ಒಂದು ಕೆಟ್ಟ ಶಕ್ತಿ ಓಡ್ತಾ ಇದೆ, ಅದನ್ನು ಸ್ವಲ್ಪ ನೋಡಿ ಅದನ್ನು ಓಡಿಸ್ಲಿಕ್ಕೆ ಬನ್ನಿರಿ ಫಾದರ್ ನೀವು. ಆಯ್ತಮ್ಮ, ಆಯಿತು ಬರ್ತೇನೆ. ಹೋದೆ ಒಂದು ದಿವಸ, ಒಂದು ಭಾನುವಾರ ಭಾನುವಾರ ಹೋಗಿ ನೋಡುವಾಗ ಏನು ನೋಡೋದು ಪ್ರಿಯರೇ, ಮನೆ ಸಣ್ಣದು, 1000 ಸ್ಕ್ವೇರ್ ಫೀಟ್ ಇರಲಿಕ್ಕಿಲ್ಲ, 900 ಸ್ಕ್ವೇರ್ ಫೀಟ್ ಇರ್ಬೋದು. ಆದರೆ ಈ ಗೋಡೆ ಉಂಟಲ್ಲ, ಆವರಣ ಗೋಡೆ ಅಂತ ಹೇಳ್ತಾವಲ್ಲ, ಕಂಪೌಂಡ್ ಗೋಡೆ 7 ಫೀಟ್ ಇದೆ. ನಾನು ಹೇಳಿದೆ, ಇಷ್ಟು ಚಿಕ್ಕ ಮನೆಗೆ ಇಷ್ಟು ದೊಡ್ಡ ಗೋಡೆ ಯಾಕಮ್ಮ? ಏನು ಹೇಳಿದ್ರು ಗೊತ್ತಾ ಫಾದರ್? ಸ್ವಲ್ಪ ನಿಲ್ರಿ. ಆಯಿತು, ಹೋಗಿ ಓಡಿಕೊಂಡು ಬಂದು ಒಂದು ಪ್ಲಾಸ್ಟಿಕ್ ಸ್ಟೂಲ್ ಹಿಡ್ಕೊಂಡು ಬಂದು, ಫಾದರ್ ಇದರ ಮೇಲೆ ಏರ್ರಿ. ನಾನು ಹೇಳಿದೆ, ಅದರ ಕಾಲು ನೋಡಿ ಹೇಳಿದೆ, ನಾನು ಇದರ ಮೇಲೆ ಏರಿದ್ರೆ ಸ್ಟೂಲ್ ಕಾಲು ಮುರಿದು ಹೋಗುತ್ತೆ, ನನ್ನ ಕಾಲು ಕೂಡ ಮುರಿದು ಹೋಗ್ಬೋದಮ್ಮ. ಹೌದಾ ಫಾದರ್? ಎಲ್ಲೇ ಒಂದು ಮರದ ಚೇರ್ ಇತ್ತು, ಅದು ಎತ್ತಲಿಕ್ಕೆ ಆಗಲಿಲ್ಲ ಈ ಮಹಿಳೆಗೆ. ಅದನ್ನು ಎಳೆದುಕೊಂಡು ಬಂದು ಇಲ್ಲಿಟ್ಟು ಈಗ ಹೇಳಿದ್ರು, ಇದರ ಮೇಲೆ ಏರ್ರಿ ಫಾದರ್. ನಾನೊಂದು LKG ಮಗುವಿನಾಗೆ ಏರಿದೆ. ನೋಡೋಣ ಏನು ಹೇಳ್ತಾರಂತೆ. ಈಗ ಆ ಕಡೆ ತಿರುಗಿದೆ. ಅಲ್ಲಿ ನೋಡ್ರಿ ಫಾದರ್, ಅಲ್ಲಿ ನೋಡ್ರಿ, ಅಲ್ಲಿ ಒಂದು ಮನೆ ಇದೆ ಅಮ್ಮ. ಅದೇ ಪ್ರಾಬ್ಲಮ್ ಫಾದರ್. ಏನಾಯ್ತು? ಯಾಕೆ ಪ್ರಾಬ್ಲಮ್? ಈಗ ಇಳೀರಿ ಅಂತ ಹೇಳಿದ್ರು. ಇಳಿದೆ ಚೇರಲ್ಲೇ, ನಾನು ಈ ಕಡೆ ನಿಂತೆ. ಈಗ ಹೇಳ್ತೇನೆ ಫಾದರ್ ಕೇಳಿ. ಈ ನಮ್ಮ ಕಂಪೌಂಡ್ ವಾಲ್, ಈ ಆವರಣ ಗೋಡೆ 4 ಫೀಟ್ ಇದ್ದದ್ದು. 4 ಫೀಟ್ ಇರುವಾಗ ನಮ್ಮ ಮನೆಗೆ ಬಂದು ಯಾರಾದರೂ ಕಾಲಿಂಗ್ ಬೆಲ್ ಒತ್ತಿದ್ರೆ ಅವರ ಮನೆಯವರು ಬಂದು ನಮ್ಮ ಮನೆ ಕಡೆಗೆ ನೋಡುವುದು ಫಾದರ್. ಬೆಳಿಗ್ಗಿಂದ ಸಾಯಂಕಾಲ ನಮ್ಮ ಮನೆಗೆ ಯಾರು ಬರ್ತಾರಲ್ಲ ಅವರ ಹತ್ರ ಎಲ್ಲ ಕಾನಿಸ್ ಮಾರಿ ಇರುತ್ತೆ. ಅವರ ಮನೆ ಹತ್ರ ಯಾರು ಬರಲಿ, ಪ್ರತಿ ಒಂದ್ಸಲ ನಮ್ಮ ಮನೆ ಹತ್ರ ನೋಡುವುದು. ಕಾಲಿಂಗ್ ಬೆಲ್ ಟಣಂಕ ಹತ್ರ ಅವರು ಓಡಿ ಬಂದರು ನಮ್ಮ ಮನೆಗೆ ನೋಡುದು. ನನಗೆ ಸಿಟ್ಟು ಬಂತು. ಒಂದ್ಸಲ ನಾನು ನೋಡಿದೆ, ನಮ್ಮ ಮನೆಗೆ ನೋಡಬೇಡಿ, ನಿಮ್ಗೇನು ಕೆಲಸ ಇದೆ, ನಮ್ಮ ಮನೆಗೆ ಯಾರು ಬೇಕಾದ್ರೂ ಬರಲಿ, ನಿಮ್ಗೇನಿದೆ, ನಿಮ್ಗೇನು ಬಿದ್ದೋಗಿದೆ ಅಂತ ಹೇಳಿದ್ರೆ, ಆ ನಂತರ ಅವ್ರು ಏನು ಮಾಡಿದ್ರು ಗೊತ್ತಾ ಫಾದರ್? ನಮ್ಮನೆ ಕಾಲಿಂಗ್ ಬೆಲ್ ಒತ್ತಿದ್ರೆ ಕಿಟಕಿ ಒಳಗಿಂದ ನೋಡುದು ಹಿಂಗೆ. ಏನು ಮಾಡಿದ್ರಿ ನೀವು? ಏನು ಮಾಡುದು? ನಾನು ಹೇಳಿದೆ, ಇನ್ನು ಮುಂದಕ್ಕೆ ನೀವು ನಮ್ಮ ಮನೆ ಕಡೆಗೆ ನೋಡಬಾರ್ದು, ನಾನು ನಿಮ್ಮ ಹತ್ರ ಮಾತಾಡುವುದಿಲ್ಲ. ನೋಡಿ, ಸಿಟ್ಟು ಬಂದು ದ್ವೇಷ ಕಟ್ಟಿಕೊಂಡ್ರು ಇವರು. ದ್ವೇಷ ಕಟ್ಟಿಕೊಂಡು ಹೇಳಿದ್ರು, ನಾನು ಇನ್ನು ನಿಮ್ಮ ಹತ್ರ ಮಾತಾಡುವುದಿಲ್ಲ, ನೀವು ನಮ್ಮ ಮನೆ ಕಡೆಗೆ ನೋಡಬಾರ್ದು. ಅಷ್ಟು ಹೇಳಿದ್ರು ಮಾನ ಮರ್ಯಾದೆ ಇಲ್ಲ ಫಾದರ್ ಅವರಿಗೆ, ನಮ್ಮ ಕಡೆ ನೋಡ್ತಾರೆ. ಅದಕ್ಕಾಗಿ ನಾನು ಏನು ಮಾಡಿದೆ, ನನ್ನ ಗಂಡ ಇಸ್ರಾಯೇಲಲ್ಲಿದ್ದ, ನಾನು ಹೇಳಿದೆ, ಒಂದು 6 ಲಕ್ಷ ರೂಪಾಯಿ ಕಳಿಸಪ್ಪ. ಕಳಿಸಿದ್ರು.
ಕಲ್ಲು, ಸಿಮೆಂಟು, ಮರಳು ಎಲ್ಲ ತಂದು 4 ಫೀಟ್ ಇದ್ದ ಗೋಡೆಯನ್ನು 7 ಫೀಟ್ ಮಾಡಿದ್ದೆವು. ಈಗ ನೋಡ್ಲಿ ಈಗ ಅಂತ. ಅಯ್ಯೋ ದೇವ, ಹಾಗಂತ ಹೀಗೆ ತಿರುಗಿಸಿ ನೋಡ್ತೇನೆ, CC ಕ್ಯಾಮರಾ ಇದೆ. ಅಮ್ಮ ಇದೆಲ್ಲ ಯಾಕೆ? ಅದು ನಮ್ಮ ಮನೆಗೆ ಯಾರು ಬರ್ತಾರಂತ ಗೊತ್ತಾಗಬೇಕಲ್ಲ, ಅದಕ್ಕೆ. ನಾನು ಹೇಳಿದೆ, ತಲೆ ಸರಿ ಇದೆಯಾ ನಿಮಗೆ ತಲೆ ಸರಿ ಇಲ್ಲ ಅಂತ ಹೇಳಿದೆ ನಾನು. ಯಾಕೆ ಹಾಗೆ ಹೇಳ್ತೀರಾ ಫಾದರ್? ಯಾಕೆ ಅಂತ ಹೇಳಿದ್ರೆ, ಈಗ ಒಂದು 5 ನಿಮಿಷದ ಹಿಂದೆ ನೀವು ಹೇಳಿದ್ರಿ, ನಿಮ್ಮ ಮನೆಗೆ ಕಾಲಿಂಗ್ ಬೆಲ್ ಒತ್ತಿದಾಗ 4 ಫೀಟ್ ಗೋಡೆ ಇರುವಾಗ ಕಾಲಿಂಗ್ ಬೆಲ್ ಟಣಂಕ ಅಂತ ಹೇಳಿದ್ರೆ ಅವರು ಬಂದು ನಿಮ್ಮ ಮನೆಗೆ ಯಾರು ಬರ್ತಾರಂತ ನೋಡ್ತಿದ್ರು. ಒಂದು ವೇಳೆ ನಿಮ್ಮ ಮನೆಯಲ್ಲಿ 12 ಗಂಟೆಗೆ ಏನಾದರೂ ಕಳವಾದರೆ ನೀವು ಅವ್ರ ಹತ್ರ ಕೇಳಬೇಕಿತ್ತು, 12 ಗಂಟೆಗೆ ನಮ್ಮ ಮನೆಗೆ ಯಾರು ಬಂದಿದ್ರು? ಅವರು ಹೇಳ್ತಿದ್ರು, ಕಪ್ಪು ಪ್ಯಾಂಟು ಹಳದಿ ಶರ್ಟ್ ಹಾಕಿದ ಒಬ್ಬ ಬಂದಿದ್ದ, ಅವನೇ ಕಳವು ಮಾಡಿರಬೇಕು. ನೋಡಿ, ನೀವು ಏನು ಮಾಡಿದ್ರಿ? 4 ಫೀಟ್ ಗೋಡೆ ಅವರು ನೋಡ್ತಾರಂತೇಳಿ 7 ಫೀಟ್ ಮಾಡಿದ್ರ 6 ಲಕ್ಷ ರೂಪಾಯಿ ಅಲ್ಲಿ ಹೋಯ್ತು. ಇದಕ್ಕೆ ಎಷ್ಟಾಯಿತು? ಇದಕ್ಕೆ 2.5 ಲಕ್ಷ ರೂಪಾಯಿ ಆಯಿತು ಫಾದರ್. 8.5 ಲಕ್ಷ ರೂಪಾಯಿ ನೀರಲ್ಲಿ ಹೋಯ್ತಲ್ಲ ಅಮ್ಮ. ಏನು ಮಾಡೋದು ಫಾದರ್? ಇರಲಿ ಫಾದರ್, ಬಿಟ್ಟು ಬಿಡಿ ಫಾದರ್, ನೋಡೋಣ, ನಮ್ಮ ಮನೆಯಲ್ಲಿ ಏನಿದೆ ಅಂತ ನೋಡ್ರಿ ಅಂತ ಹೇಳಿದ್ರು. ಆಯ್ತಮ್ಮ ನೋಡ್ತೇನೆ ಅಂತೇಳಿ ಒಂದು ರೌಂಡ್ ಹೀಗೆ ನೋಡ್ತೇನೆ, ಗೋಡೆ ಒಂದು ಸೈಡಲ್ಲಿ ಎಲ್ಲ 7 ಫೀಟ್ ಇದೆ, ಆ ಬದಿಯಲ್ಲಿ ನೋಡ್ತೇನೆ 4 ಫೀಟ್ ಇದೆ. ನಾನು ಹೇಳ್ದೆ, ಅಮ್ಮ ಅದು ಏನು ಕಲ್ಲು ಮರಳು ಸಿಮೆಂಟ್ ಏನು ಸಿಗ್ಲಿಲ್ವಾ ಅಲ್ಲಿ 7 ಫೀಟ್ ಏರಿಸ್ಲಿಕ್ಕೆ? ನೋಡ್ರಿ ಫಾದರ್, ಅಲ್ಲಿ ಎಷ್ಟು ಕಲ್ಲಿದೆ, ಇನ್ನೂ ಒಂದು ಗೋಡೆ ಕಟ್ಬಹುದು, ಸಿಮೆಂಟು ಇದೆ, ಮರಳು ಇದೆ. ಆದರೆ ಅದು 4 ಫೀಟ್ ಯಾಕೆ ಇಟ್ಟಿದ್ದಂತ ಹೇಳಿದ್ರೆ, ಅವರ ಮನೆಗೆ ಯಾರು ಬರ್ತಾರಂತೇಳಿ ನಾವು ನೋಡ್ಬೇಕಲ್ಲ. ಹೌದಲ್ವಾ? ಅವರ ಮನೆಗೆ ಯಾರು ಬರ್ತಾರಂತ ನಿನಗೆ ನೋಡಬೇಕು, ನಿನ್ನ ಮನೆಗೆ ಯಾರು ಬರ್ತಾರಂತ ಯಾರು ನೋಡಬಾರ್ದು. ಒಳ್ಳೇದು. ಬಹಳಷ್ಟು ಸಲ ಹೀಗೆ ಪ್ರಿಯರೇ, ನಮಗೆ ಇತರ ಉಸ್ತಬಾರಿ, ಅವರು ಏನು ಮಾಡ್ತಾರೆ, ಅವನು ಏನು ಮಾಡ್ತಾನೆ. ಆದರೆ ನನ್ನ ಬಗ್ಗೆ ಅವರು ನೋಡಿದರೆ ನನಗೆ ದ್ವೇಷ ಕಟ್ಟಿಕೊಂಡು ಅವರ ಹತ್ರ ಮಾತಾಡದೆ, ಅವರಲ್ಲಿ ಸಿಟ್ಟಲ್ಲಿ, ಅವರಲ್ಲಿ ಬರೇ ಒಂದು ಹಗೆತನದಲ್ಲಿ ನಾವು ಇರ್ತೇವೆ. ಇಂಥ ಹೊರೆಗಳನ್ನು ಮೊದಲು ಇಳಿಸಬೇಕು. ಇಂಥ ಹೊರೆಗಳನ್ನು ನೀವು ಇಳಿಸದಿದ್ದರೆ ಒಳ್ಳೆಯದಾಗುವುದಿಲ್ಲ. ನನ್ನ ಸಹೋದರಿ, ನನ್ನ ಸಹೋದರನ ಮೇಲೆ ಸಿಟ್ಟು ಇಟ್ಕೊಂಡು ನಾನು ಬಾಳಿದರೆ ನನ್ನ ಜೀವನವು ಒಳ್ಳೆಯದಾಗುವುದಿಲ್ಲ. ಮೊದಲ ಯೋವಾನರಿಗೆ ಬರೆದ ಪತ್ರ 3ನೇ ಅಧ್ಯಾಯ 15ನೇ ವಚನ ಏನು ಹೇಳುತ್ತೆ ನೋಡೋಣ. ಫಸ್ಟ್ ಲೆಟರ್ ಆಫ್ ಸೇಂಟ್ ಜಾನ್ ಚಾಪ್ಟರ್ 3 ವರ್ಸ್ 15. ಮೊದಲ ಯೋವಾನರಿಗೆ ಬರೆದ ಪತ್ರ 3ನೇ ಅಧ್ಯಾಯ 15ನೇ ವಚನ ಏನು ಹೇಳುತ್ತೆ ನೋಡೋಣ. ಓದಿ. ತನ್ನ ಸಹೋದರ ಸಹೋದರಿಯನ್ನು ದ್ವೇಷಿಸುವವನು ಕೊಲೆಗಾರನೇ ಹೌದು. ಈಸ್ ಎ ಮರ್ಡರರ್. ಅವನು ಕೊಲೆಗಾರನೇ ಹೌದು. ಯಾಕಂತ ಹೇಳಿದ್ರೆ, ನನ್ನ ಸಹೋದರ ಸಹೋದರಿ ಯಾರೆಂದು ತಿಳಿಯದೆ ಅವರನ್ನು ದ್ವೇಷಿಸುವವನು ಅವನು ಕೊಲೆಗಾರನೇ ಹೌದು. ಪ್ರಿಯ ಸಹೋದರ ಸಹೋದರಿ, ಬಹಳಷ್ಟು ಸಮಯ ನಮ್ಮ ಸಿಟ್ಟು ಅದನ್ನು ನಾವು ಯಾವ ರೀತಿ ಉಪಯೋಗಿಸಬೇಕೆಂದು ಗೊತ್ತಿಲ್ಲದಿದ್ದರೆ ಬಹಳಷ್ಟು ಜನ ಈ ದಿನದಲ್ಲಿ ಬಂದು ಹೇಳ್ತಾರೆ, ಫಾದರ್ ನನಗೆ ಎಂಥ ಸಿಟ್ಟು ಫಾದರ್, ನನಗೆ ಸಡನ್ ಸಿಟ್ಟು ಬರುತ್ತೆ ಫಾದರ್. ರೆಟ್ರೀಟಿಗೆ ಹೋದರೆ ಸಾಕು, ಸ್ವಲ್ಪ ಫಾದರ್ ಕೌನ್ಸಿಲಿಂಗ್ ಮಾಡ್ತಾರೆ ಗೊತ್ತಾದ್ರೆ ಓಡಿ ಬರೋದು. ಫಾದರ್ ನನಗೆ ಸಿಟ್ಟು ಫಾದರ್, ಸಿಟ್ಟು ಬಂದಾಗ ನಾನು ಏನು ಮಾಡ್ತೇನೆ ಅಂತ ಗೊತ್ತಾಗೋದಿಲ್ಲ ಫಾದರ್. ಕೆಲವು ಸಲ ಎಷ್ಟು ಸಿಟ್ಟು ಬರೋದು, ಏನು ಮಾಡ್ತೇನೆ ಅಂತ ಹೇಳಿದರೆ ಸಿಕ್ಕಿದ್ರೆ ಬಾಯಿಗೆ ಬಂದದ್ದನ್ನೆಲ್ಲ ಹೇಳಿಬಿಡ್ತೇನೆ. ನಾನು ಹಾಗೆ ಹೇಳುವುದು, ನಿನಗಿಂತ ಒಂದು ದೊಡ್ಡ ಅಧಿಕಾರಿ ನಿನ್ನ ಮುಂದೆ ನಿಂತರೆ ನಿನಗೆ ಹೇಳಲಿಕ್ಕೆ ಸ್ವಲ್ಪ ಆದರೂ ಅಲ್ಲಿ ಬಿಸಿ ಉಂಟಾ ನೋಡೋಣ. ನಿನ್ನ ಇನ್ಫೋಸಿಸ್ CEO ನೀನು ಒಂದು HR ಆಗಿ ಹೋಗಿ ಅವ್ರಿಗೆ ಬೇಕಾದಂಗೆ ಹೇಳುವ ನಿನಗೆ ತಾಕತ್ತು ಉಂಟಾ? ಇಲ್ಲ. ಹಾಗಾದರೆ ಇಲ್ಲಿ ಯಾಕೆ ಮಾಡ್ತೀಯ? ಇಲ್ಲಿ ನನಗೆ ಸಿಟ್ಟು ಬರುತ್ತೆ, ಅಲ್ಲಿ ಸಿಟ್ಟು ಬಂದು ಸುಮ್ಮನೆ ನಿಲ್ತೇನೆ ಅಲ್ಲ. ಬಹಳಷ್ಟಲ್ಲ ಹೀಗೆ ನಮಗೆ ಸಿಟ್ಟು ಬರುತ್ತೆ ಅಂತೇಳಿ ಯಾರಾದರೂ ನಮಗಿಂತ ಸ್ವಲ್ಪ ವೀಕ್ ಇದ್ದವರ ಮೇಲೆ ನಾವು ಅದನ್ನು ತೆಗೆಯುತ್ತೇವೆ. ಸಿಟ್ಟು ಬರಬೇಕು, ಅದನ್ನು ಅದೇ ರೀತಿ ನಾವು ಉಪಯೋಗಿಸಿಕೊಂಡು ಸಾಯಂಕಾಲ ಆದಷ್ಟು ಬೇಗ ಅದನ್ನು ಇಳಿಸಿಕೊಳ್ಳಬೇಕು. ನನಗೆ ಇನ್ನೊಂದು ನೆನಪು ಬರುತ್ತೆ. ಈ ಮನೆಗೆ ಭಾಳ ಜನ ಕರೀತಾರಂತ ನಾನು ಹೇಳಿದೆ. ಒಂದು ಭಾನುವಾರ ಇನ್ನೊಂದು ಮನೆಗೆ ಹೋದೆ. ಇನ್ನೊಂದು ಮನೆಗೆ ಹೋಗುವಾಗ ಈ ಏಪ್ರಿಲ್ ಮೇ ತಿಂಗಳಲ್ಲಿ ಏನು ಬಿಸಿಲು ಗೊತ್ತಾ? ಏಪ್ರಿಲ್ ಮೇ ತಿಂಗಳಲ್ಲಿ ಬಿಸಿಲು, 1-2 ವರ್ಷದ ಹಿಂದೆ. ಆ ಬಿಸಿಲಿಗೆ ಈ ಏನಂತ ಹೇಳ್ತಾರೆ ಇದಕ್ಕೆ? ಸ್ವೆಟ್. ಕನ್ನಡದಲ್ಲಿ ಏನು ಹೇಳ್ತಾರೆ? ಬೆವರು ಬೆವರ್ಕೊಂಡು ಹೋದೆ. ಬೆವರು ಇಳಿಸಿ ಹೋಗಿ
ಅವರ ಗೇಟ್ ದಾಟುವಾಗ ಮನೆ ಯಜಮಾನ ಓಡಿ ಬಂದರು, ಫಾದರ್ ಬನ್ನಿ ಬನ್ನಿ ನಮ್ಮ ಮನೆಗೆ ಬನ್ನಿ ಫಾದರ್ ಸ್ವಾಗತ. ಆಯ್ತಾಯ್ತಪ್ಪ ಒಂದ್ಸಲ ಒಳಗೆ ಬರ್ತೇನೆ, ತುಂಬ ಬಿಸಿಲು ಬೆವರು ಅಂತ ಹೇಳಿದೆ. ಆಯಿತು ಸ್ವಲ್ಪ ಫ್ಯಾನ್ ಹಾಕಿ ನೋಡೋಣ. ಸ್ವಲ್ಪ ಫ್ಯಾನ್ ಹಾಕಿದ್ದು. ನಾನು ಫ್ಯಾನ್ ಹಾಕಿ ಇಲ್ಲಿ ನಿಂತರೆ ಅಲ್ಲಿ ಒಂದು ಫ್ಯಾನ್ ಓಡುತ್ತೆ, ಡಗ 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 ಅಂತೇಳಿ. ನಾನು ಅರೆ ಯಾಕೆ ಸುಮ್ಮನೆ ಫ್ಯಾನ್ ಹೀಗೆ ಬಿಟ್ಟಿದ್ದಾರೆ ಅಂತ ಕೆಳಗೆ ನೋಡ್ತೇನೆ, ಒಂದು ನಾಯಿ ಆರಾಮವಾಗಿ ಫ್ಯಾನ್ನ ಕೆಳಗಡೆ ಮಲಗಿದೆ. ಆಗ ನನಗೆ ಗೊತ್ತಾಯಿತು ನಮ್ಮ ಕಷ್ಟ. ನಾಯಿಗೇನು ಕಷ್ಟ ಇಲ್ಲ, ಆರಾಮಾಗಿ ಮಲಗಿದೆ ಫ್ಯಾನ್ ಕೆಳಗಡೆ ಸೆಕೆಗೆ. ನಾವು ಸೆಕೆಯಲ್ಲಿ ಬೆವರು ಇಳಿಸಿಕೊಂಡು ಮನೆಗೆ ಹೋಗಿದ್ದೇವೆ. ಅಷ್ಟರಲ್ಲಿ ನಾನು ಹೇಳಿದೆ, ಅಪ್ಪ ನನಗೆ ಆ ನಾಯಿಯನ್ನು ನೋಡಿದರೆ ಸ್ವಲ್ಪ ಹೆದರಿಕೆ, ಇದು ದೊಡ್ಡ ನಾಯಿ, ನನಗೆ ಸ್ವಲ್ಪ ಹೆದರಿಕೆ, ಈ ನಾಯಿಗೆ ಸ್ವಲ್ಪ ಹೊರಗೆ ಹೋಗ್ಲಿಕ್ಕೆ ಹೇಳ್ತೀಯಾ? ಈ ಮನುಷ್ಯ ನನ್ನನ್ನು ನೋಡಿದ್ರು, ಯಜಮಾನ ಹೋದ, ನಾಯಿ ಹತ್ತಿರ ಹೋಗಿ, ಟಾಮಿ ಸ್ವಲ್ಪ ಹೊರಗೆ ಹೋಗ್ತೀಯಾ? ಆಯಿತು ಆಯಿತು ನಾನು ಹೋಗ್ತೇನೆ. ಟಾಮಿ ಏನು ಮಾಡಿದ ಗೊತ್ತಾ, ಹೀಗೆ ಕಾಲಿಟ್ಟವ ಆ ಒಂದು ಕಾಲನ್ನು ತನ್ನ ಕಿವಿ ಮೇಲೆ ಹಾಕಿ ಒಳ್ಳೆ ಮಾಡಿ ಮಲಗಿದ. ಈ ಮನುಷ್ಯನಿಗೆ ಎಷ್ಟು ಮುಜುಗರ ಆಯ್ತಂತ ಹೇಳಿದ್ರೆ, ಫಾದರ್ ನನ್ನ ಮಾತು ಕೇಳುವುದಿಲ್ಲ ಫಾದರ್, ಈ ನಾಯಿ ನಾನು ಏನು ಹೇಳಿದ್ರು ಕೇಳುವುದಿಲ್ಲ ಫಾದರ್, ಈ ನಾಯಿ ನನ್ನ ಭಾಷೆ ಅದಕ್ಕೆ ಅರ್ಥ ಆಗುವುದಿಲ್ಲ, ಆದ್ರೆ ನನ್ನ ಹೆಂಡತಿ ಒಂದು ಶಬ್ದ ಹೇಳಿದ್ರೆ ಸಾಕು ಈ ನಾಯಿ ಅಲ್ಲೂ ತನಕ ಓಡುತ್ತೆ, ಹಿಂದೆ ನೋಡುವುದಿಲ್ಲ. ಈ ಹೆಂಡತಿ ನಾನು ಬರ್ತೇನಂತ ಏನೋ ಒಳಗೆ ಅಡುಗೆ ಮಾಡ್ತಿದ್ರಂತ ಕಾಣುತ್ತೆ. ಇವರಿಗೆ ಬೇಗ ಕಿವಿ ಕೇಳುತ್ತೆ. ಕಿವಿ ಕೇಳಿಸಿತು, ಅದು ಏನು ಒಂದು ಚೌಂಟ್ ಇಡ್ತಿದ್ರಲ್ಲ ಕೈಯಲ್ಲಿ, ಅದನ್ನು ಹಿಡ್ಕೊಂಡು ಓಡಿ ಬಂದು ನಾಯಿಯನ್ನು ನೋಡಿ, ಟಾಮಿ ಹೊರಗೆ. ಆ ಶಬ್ದಕ್ಕೆ ಟಾಮಿ ಓಡಿದ್ದೇ ಓಡಿತ್ತು. ಅಲ್ಲಿ ಹೋಗಿ ಮತ್ತೆ ಹಿಂದೆ ನೋಡ್ತಾನೆ, ಟಾಮಿ ಇದ್ದಾರ ಅಂತೇಳಿ. ಅಷ್ಟರಲ್ಲಿ ನಾನು ನೋಡಿದೆ, ಅಯ್ಯೋ ಈ ಗಂಡ ಹೇಳಿದ್ದು ಕರೆಕ್ಟು, ಒಂದೇ ಒಂದು ಶಬ್ದ ಮಾಡಿದರೆ ಸಾಕು ಒಂದು ಗರ್ಜನೆಗೆ ಓಡುತ್ತೆ ಅಂತ ಹೇಳಿದ್ದು, ಅಷ್ಟು ದೂರ ಓಡಿತ್ತು. ಆ ನಾಯಿಯ ಹಿಂದೆ ಒಂದೇ ನಿಮಿಷ ಆಯಿತು ಗರ್ಜಿಸಿ, ಆ ನಾಯಿ ಹಿಂದೆ ಈ ಮಹಿಳೆ ಓಡ್ತಾಳೆ. ನಾನು ಹೇಳ್ದಪ್ಪ ಇದು ಏನು ನಿಮ್ಮ ಮನೆಯಲ್ಲಿ ಏನು ನಡೀತಿದೆ, ಒಮ್ಮೆ ನಾಯಿ ಓಡುತ್ತೆ, ಒಮ್ಮೆ ನಿನ್ನ ಹೆಂಡತಿ ಓಡ್ತಾಳೆ, ಇನ್ನು ನೀನು ಓಡ್ತೀಯಾ? ಇಲ್ಲ ಫಾದರ್, ಅವರಿಗೆ ಇಷ್ಟು ಮುಜುಗರ ನಾಚಿಗೆ ಏನು ಮಾಡೋದಂತ ಗೊತ್ತಾಗ್ಲಿಲ್ಲ. ಇಲ್ಲ ಫಾದರ್ ಇಲ್ಲ ಫಾದರ್ ಇಲ್ಲ ಫಾದರ್. ಇರ್ಲಿ ಇರ್ಲಿ ನೋಡೋಣ ಏನು ಮಾಡ್ತಾರೆ ಅಂತೇಳಿ ನಾನು ನೋಡ್ತಾ ಇದ್ದೇನೆ. ಈ ಹೆಂಗಸು ಅಲ್ಲಿ ಹೋಗಿ ಆ ನಾಯಿ ಹಿಂಗೆ ನೋಡ್ತಿತ್ತಲ್ಲ ಹಿಂದೆ, ಆ ನಾಯಿಯನ್ನು ಹಿಡ್ಕೊಂಡು ಅದನ್ನು ಒಳ್ಳೆದು ಮಾಡಿ ನೇವರಿಸಿ 2 ಮುತ್ತು ಕೊಡ್ತಾಳೆ ಆ ನಾಯಿಗೆ. ಮುತ್ತು ಕೊಟ್ಟು ವಾಪಸ್ ಹಿಡ್ಕೊಂಡು ಬಂದ್ರು. ಅಮ್ಮ ಏನ್ ನಡೀತಿದೆ ಇಲ್ಲಿ, ಏನು? ಇಲ್ಲ ಫಾದರ್, ಆ ನಾಯಿ ಮೇಲೆ ಸಿಟ್ಟು ಬಂತು ಫಾದರ್. ಒಮ್ಮೆಲೆ ನೀವು ಹೇಳಿದ್ರಲ್ಲ ಆ ನಾಯಿ ಹೆದರಿಕೆ ಅಂತೇಳಿ, ನನಗೆ ಒಮ್ಮೆಲೆ ಸಿಟ್ಟು ಬಂತು, ಯಾಕೆ ಒಳಗೆ ಬಂದು ಮಲಗಿದೆ ಅಂತೇಳಿ. ಆದರೆ ಗರ್ಜಿಸಿದ ಮೇಲೆ ಒಂದೇ ನಿಮಿಷದಲ್ಲಿ ಅದು ಸಿಟ್ಟು ಇಳಿಯಿತು ಫಾದರ್. ಈಗ ಅದರ ಮೇಲೆ ಕನಿಕರ, ನನಗೆ ಭಾಳ ಕರುಣೆ. ಅದಕ್ಕೆ ನಾನು ಹೋಗಿ ಎತ್ಕೊಂಡು ಬಂದೆ ಫಾದರ್. ಎತ್ಕೊಂಡು ಬಂದು 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 ಒಂದು ಆ ಸೈಡಿಗೆ ಹೋದ್ರೆ ಅಲ್ಲಿ ಒಂದು ಬಾಕ್ಸ್ ಇತ್ತು, ಅದರಿಂದ 2 ನಾಯಿ ಬಿಸ್ಕಿಟ್ ಇತ್ತಂತ ಕಾಣುತ್ತೆ. ಅದನ್ನು ತೆಗೆದುಕೊಂಡು ನಾಯಿ ಅದು ಬಾಯಿಗೆ ತಾಳ್ತಾರೆ. ನಾನು ಹೇಳಿದೆ, ನಾಯಿ ಎಣಿಸುತ್ತಾ ಏನ, ಪ್ರತಿಯೊಂದು ದಿವಸ ಇವರಿಗೆ ಸಿಟ್ಟು ಬಂದರೆ ನನಗೆ 2 ಬಿಸ್ಕಿಟ್ ಸಿಗುತ್ತೆ. ನೋಡಿ ಎಷ್ಟು ಬೇಗ ಅವ್ರಿಗೆ ಆ ಸಿಟ್ಟು ಇಳಿಯಿತು. ನಮ್ಮ ಸಿಟ್ಟು ಕೂಡ ಈ ರೀತಿ ಇಳಿಯುತ್ತಾ ಅಂತ ನೋಡುವ. ಅದಕ್ಕಾಗಿ ನಾವು ಹೇಳ್ತೇವೆ, ಯೂಸ್ ಯುವರ್ ಆ್ಯಂಗರ್ ಕನ್ಸ್ಟ್ರಕ್ಟಿವ್ಲಿ. ಒಳ್ಳೆ ರೀತಿಯಲ್ಲಿ ನೀವು ಅದನ್ನು ಉಪಯೋಗಿಸ್ಬೇಕು, ಒಳ್ಳೆತನಕ್ಕೆ ಉಪಯೋಗಿಸ್ಬೇಕು. ಮದರ್ ತೆರೇಸಾ ಅವರು ಬಹಳ ಸಿಟ್ಟುಗೊಂಡ್ರು. ಅವರು ಹೀಗೆ ಬೀದಿಯಲ್ಲಿ ಹೋಗುವಾಗ ಈ ಅಧಿಕಾರಿಯವರು ಯಾವ ಲಕ್ಷ್ಯ ಕೊಡ್ತಿರ್ಲಿಲ್ಲ. ಜನರು ಕಷ್ಟಪಡ್ತಿದ್ರು, ಜನರು ಅಲ್ಲಿ ಗೋಳಾಡ್ತಿದ್ರು, ಕೆಲವರು ಅಲ್ಲಿ ಬಿದ್ದಿದ್ರು. ಈ ಕುಷ್ಠರೋಗಿಗಳು, ಆ ಗಾಯಗೊಂಡವರು, ಅವರನ್ನೆಲ್ಲ ಯಾರು ನೋಡ್ತಿರ್ಲಿಲ್ಲ. ಮದರ್ ತೆರೇಸಾಗೆ ಇಷ್ಟು ಸಿಟ್ಟು ಬಂತು. ಮದರ್ ತೆರೇಸಾ ಹೋಗಿ ಅಧಿಕಾರಿಗಳಿಗೆ ಗದರಿಸಿದ್ರ ಇಲ್ಲ. ಅದರ ಬದಲು ಮದರ್ ತೆರೇಸಾ ಹೇಳಿದ್ರು, ಈ ಎಲ್ಲ ಮಕ್ಕಳನ್ನು ನನ್ನ ಮಕ್ಕಳನ್ನಾಗಿ ಮಾಡಿಕೊಳ್ಳಬೇಕು. ನನಗೆ ಈಗ ಸಿಟ್ಟು ಬಂದಿದೆ, ನಾನು ಈ ಮಕ್ಕಳನ್ನು ಬಿಟ್ಟು ಬಿಡುವುದಿಲ್ಲ. ಈ ಮಕ್ಕಳಿಗೆ ಬೇಕಾದ ಆಶ್ರಮಗಳನ್ನು ನಾನು ಕಟ್ಟುತ್ತೇನೆ, ಈ ಮಕ್ಕಳ ಶುಶ್ರೂಷೆ ಮಾಡುತ್ತೇನೆ, ಈ ಮಕ್ಕಳಿಗೆ ಬೇಕಾದನ್ನೆಲ್ಲ ನಾನು ಕೊಡುತ್ತೇನೆ. ನೋಡಿ ಮದರ್ ತೆರೇಸಾ ಅವರ ಸಿಟ್ಟು. ಮದರ್ ತೆರೇಸಾ ಅವರ ಸಿಟ್ಟು ಇವತ್ತು ಇಡೀ ಭಾರತ ದೇಶದಲ್ಲಿ ಕ್ರೈಸ್ತರು ಅಂತ ಹೇಳಿದ್ರೆ ಮದರ್ ತೆರೇಸಾ ಬಿಟ್ಟು ಬೇರೆಯವರ ಸೇವೆ ಅಷ್ಟೊಂದು ಉಪಯುಕ್ತತೆಯಲ್ಲಿ, ಅಷ್ಟೊಂದು ಉತ್ತಮತೆಯಲ್ಲಿ ಮೂಡಿ ಬರಲಿಲ್ಲ. ಇವತ್ತು ಕೂಡ ಮದರ್ ತೆರೇಸಾ ಅಂತ ಹೇಳಿದ್ರೆ ದೇವರೇ ಎಂಬ ಒಂದು ಭಾವನೆ ಬಂದಿದ್ದೆ. ಆದರೆ ಅವರ ಸಿಟ್ಟು, ಆ ಸಿಟ್ಟುಗೊಂಡು
ಅವರು ಎಲ್ಲವನ್ನು ಸಂಭಾಲಿಸಿದ್ರು, ಮಾತ್ರ ಒಳ್ಳೆಯದನ್ನಾಗಿ ಮಾಡಿದರು. ಪ್ರಿಯ ಸಹೋದರ ಸಹೋದರಿ, ನಿಮ್ಮಲ್ಲಿರುವ ಹೊರೆಗಳನ್ನೆಲ್ಲ ಇಳಿಸ್ರಿ. ಪ್ರತ್ಯೇಕವಾಗಿ ನಾಳೆ ಆರಾಧನೆ ಇದೆ, ಇವತ್ತು ಬಲಿಪೂಜೆ ಇದೆ. ಈಗ ಬಲಿ ಅರ್ಪಣೆಯಲ್ಲಿ ಮತ್ತು ನಾಳೆ ಆರಾಧನೆಯಲ್ಲಿ ಇಳಿಸ್ರಿ. ಅದನ್ನು ಹೊತ್ಕೊಂಡು ಹೋಗಬೇಡಿ. ನೀವು ಆ ಭಾರವನ್ನು ಹೊತ್ಕೊಂಡು ಯಾಕೆ ಹೋಗಬೇಕು? ಯಾರ ಹತ್ರ ಕೊಡಬೇಕು ಅದನ್ನು? ಬ್ರದರ್ ಜೋಸಫ್ ಒಂದು ದೊಡ್ಡ ಬ್ಯಾಗ್ ತಂದಿದ್ದಾರೆ, ಅದರಲ್ಲಿ ಹಾಕ್ರಿ. ಮಮತ ಮತ್ತು ಜೋಸಫ್ ಹೋಗುವಾಗ ಒಂದು ದೊಡ್ಡ ಹೊರೆಯನ್ನು ಹೊತ್ತುಕೊಂಡು ಹೋಗಲಿ. ನಾನು ಕೊಂಡೋಗೋದಿಲ್ಲ, ನನಗೆ ಅದು ಕೊಂಡೋಗಬೇಡ. ನನಗೆ ಜೀವನ ಸ್ವಲ್ಪ ಚೆನ್ನಾಗಿ ಜೀವಿಸಬೇಕು. ಯಾವಾಗ ಸಾಯ್ತೇನೆ ಅಂತ ಗೊತ್ತಿಲ್ಲ, ಸಾಯುವ ತನಕ ಒಳ್ಳೆಯದಾಗಿ ಜೀವಿಸಬೇಕು. ನಿಮ್ಮ ಹೊರೆ ಮತ್ತು ನನ್ನ ಹೊರೆಯನ್ನು ನಾನು ಹೊತ್ತುಕೊಂಡು ಹೋಗುವುದಿಲ್ಲ, ಅಲ್ಲೇ ಬಿಟ್ಟು ಬಂದಿದ್ದೇನೆ. ಇವತ್ತು ಹೋಗಿದ್ದೆ ರಿಟ್ರೀಟಿಗೆ, ಅಲ್ಲಿ ಹೊರೆ ಅಲ್ಲೇ ಬಿಟ್ಟಿದ್ದೇನೆ, ಇಲ್ಲಿ ಹೊರೆಯನ್ನು ಇಲ್ಲೇ ಬಿಟ್ಟಿದ್ದೇನೆ. ಹೊರೆ ಇಲ್ಲದೆ ಆರಾಮವಾಗಿ ನಡ್ಕೊಂಡು ನನಗೆ ಜೀವನ ಸಾಗಿಸಬೇಕು. ನಿಮಗೆ ಯಾರಿಗಾದರೂ ಹೊರೆಯನ್ನು ಹೊತ್ತುಕೊಂಡು ವಾಪಸ್ ಹೋಗಲಿಕ್ಕೆ ಬೇಕಾ? ಎಷ್ಟು ಜನರಿಗೆ ವಾಪಸ್ ಕೊಂಡೋಗ್ಬೇಕು ಮನೆಗೆ ನಿಮ್ಮ ಹೊರೆಯನ್ನು? ಕೈ ಎತ್ತಿ ನೋಡೋಣ. ಇಲ್ವಾ? ಯಾರಿಗೂ ಬೇಡವಾ? ಎಷ್ಟು ಜನರಿಗೆ ಇಳಿಸ್ಲಿಕ್ಕೆ ಮನಸ್ಸಿದೆ ನೋಡೋಣ, ಹೊರೆಯನ್ನು ಇಳಿಸ್ಲಿಕ್ಕೆ? ಕೆಲವರಿಗೆ ಇದೆ, ಕೆಲವರಿಗೆ ಇನ್ನೂ ಅರ್ಥ ಆಗಲಿಲ್ಲ, ಅವರಿಗೆ ಅದು ಕೇಳಲಿಲ್ಲ. ಹೊರೆ ಅಂತ ಕೇಳಲಿಲ್ಲ, ಇಳಿಸ್ಲಿಕ್ಕೆ ಅದು ಏನಪ್ಪ ಇಳಿಸುವುದಂತ ಅವರಿಗೆ ಯೋಚನೆ. ಹೊರೆ ಇಳಿಸುವುದಂತ ಹೇಳಿದ್ರೆ ನಿಮ್ಮಲ್ಲಿದ್ದ ಕಲ್ಮಶಗಳು. ಏನು ಕಲ್ಮಶ? ಸಿಟ್ಟು, ಹಾಗೆತನ, ದ್ವೇಷ, ಮತ್ಸರ, ಸ್ವಾರ್ಥ, ಅಹಂಕಾರ, ಮದ, ಪಾಪ ಮಾಡುವ ಚರ್ಯಗಳು, ಅನೈತಿಕತೆ, ಮದ್ಯಪಾನ, ಧೂಮಪಾನ, ಡ್ರಗ್ಸ್, ಅಶ್ಲೀಲತೆ, ಇಲ್ಲ ಸಲ್ಲದನ್ನು ನೋಡಿ, ಫೋರ್ನೋಗ್ರಫಿ, ಬ್ಲೂ ಫಿಲ್ಮ್ಸ್, ಇಲ್ಲ ಸಲ್ಲದನ್ನು ನೋಡಿ ಇಡೀ ಮನಸ್ಸನ್ನು ವಿಕೃತಗೊಳಿಸುವುದು. ಯಾರನ್ನು ನೋಡಿದರೂ ಕೂಡ ಉಪಯೋಗ ಮಾಡೋಣ, ಇವರ ಮೇಲೆ ಉಪಯೋಗ ನಾನು ಪ್ರತ್ಯೇಕವಾಗಿ ಆ ಕ್ರೌರ್ಯತನವನ್ನು ಮೆರೆಯಬೇಕು. ಕ್ರೋಧ, ಪ್ರತಿಕಾರ, ಪ್ರತಿವಿರೋಧ, ಕ್ಷಮೆ ಇಲ್ಲದೆ ಇತರ ಮೇಲೆ ಸಿಟ್ಟುಕೊಳ್ಳೋದು, ಇತರಿಗೆ ನಾನು ಹೇಗಾದರೂ ಮಾಡಿ ರಿವೆಂಜ್ ತಗೊಳ್ಬೇಕು, ನಾನು ಬಿಟ್ಟು ಬಿಡುವುದಿಲ್ಲ ಅವರನ್ನು ಎಂಬ ಒಂದು ಛಲ, ಅಂಥದ್ದು ಹೊರೆ ಇದ್ದರೆ ಅದನ್ನೆಲ್ಲ ಇಳಿಸ್ರಿ. ನಿಮ್ಮ ರೋಗದ ಹೊರೆಗಳನ್ನು ಕೂಡ ಇಳಿಸ್ರಿ. ಭಾಳ ಜನರಿಗೆ ತಲೆನೋವು, ಕೆಲವರಿಗೆ ತಲೆಯಲ್ಲಿ ಸುತ್ತು, ಕೆಲವರಿಗೆ ಮಾನಸಿಕ ಅಸಮತೋಲನ, ಇಂಥದ್ದನ್ನೆಲ್ಲ ನೀವು ಇಳಿಸಿದರೆ ದೇವರ ಪ್ರೀತಿ ನಮ್ಮನ್ನು ಆವರಿಸುತ್ತೆ. ಆಗ ಮಾತ್ರ ನಾವು ಏನು ಹೇಳ್ತೇವೆ? ದೇವರು ನಮ್ಮೊಡನಿದ್ದಾರೆ, ದೇವರು ನಮ್ಮೊಡನೆ ಒಂದಾಗಿದ್ದಾರೆ, ನಮ್ಮ ಹೊರೆಯನ್ನು ಅವರು ಹಗುರಗೊಳಿಸುತ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರಿಯರೇ, ಸಿಟ್ಟು ಬರಲಿ, ಪಾಪಕ್ಕೆ ಕಾರಣವಾಗದಿರಲಿ, ಅದು ಮೊದಲು ಗೊತ್ತಿರಲಿ. ಆದ್ದರಿಂದಾಗಿ ಸಿಟ್ಟು ಬರಲಿಕ್ಕೆ ಅಂತ ಹೇಳಿದ್ದಾರೆ ಅಂತೇಳಿ ಇವತ್ತು ಸಾಯಂಕಾಲ ಹೋಗಿ ಮನೆಯಲ್ಲಿ ಗಲಾಟೆ ಮಾಡಬೇಡಿ. ಗಲಾಟೆ ಮಾಡಿದರೆ ಮತ್ತೆ ಅವರು ಹೇಳ್ತಾರೆ, ಎಂತ ಫಾದರ್ ಯಾಕೆ ಇದನ್ನು ಹೇಳಿದ್ದಾರೆ? ಸಿಟ್ಟು ಬರಲಿ, ಅಷ್ಟೇ ಬೇಗ ಅದರ ನಾಶವಾಗಲಿ, ಸಿಟ್ಟಿನ ನಾಶವಾಗಲಿ, ನಿಮ್ಮ ಉದ್ಧಾರವಾಗಲಿ. ಇಂಥ ಉತ್ತಮತೆಯನ್ನು ನಾವು ಜೀವಿಸುವಾಗ ದೇವರು ನಮ್ಮನ್ನು ಸಂಪೂರ್ಣವಾಗಿ ಆಶೀರ್ವದಿಸೋರು. ಒಂದು ನಿಮಿಷ ಎದ್ದು ನಿಲ್ಲೋಣ, ಒಂದು ನಿಮಿಷ ಎದ್ದು ನಿಲ್ಲೋಣ. ದೇವರ ಕೃಪೆ, ದೇವರ ವರ, ದೇವರ ಪ್ರಸನ್ನತೆ, ಅವರ ವಿಶ್ವಾಸ ನಮ್ಮಲ್ಲಿ ತುಂಬಿದರೆ ಖಂಡಿತವಾಗಿ ನಾವು ಹೇಳ್ತೇವೆ, ದೇವರೇ ಎಲ್ಲವನ್ನು ನಿಮಗೆ ಬಿಟ್ಟು ಕೊಡುತ್ತೇವೆ. ನಮಗೆ ಒಂದು ಗೊತ್ತಿರಬೇಕು, ಮನದಟ್ಟಾಗಬೇಕು, ಯೇಸು ಎಲ್ಲವನ್ನು ತಗೊಳ್ತಾರೆ. ಬಳಲಿ ಬೆಂಡಾಗಿರುವ, ಭಾರ ಹೊತ್ತಿರುವ ಸರ್ವ ಜನರೇ ನನ್ನಲ್ಲಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ. ಆಮೆಲ್ಲ ಹೊರೆಗಳನ್ನು ನಾವು ಯೇಸುವಿನ ಮುಂದಿಡೋಣ. ಎರಡು ಕೈಗಳನ್ನು ಚಾಚೋಣ, ಎರಡು ಕೈಗಳನ್ನು ಮುಂದೆ ಚಾಚೋಣ. ನಿಮ್ಮಲ್ಲಿರುವ ಎಲ್ಲ ಹೊರೆಗಳನ್ನು ಇಳಿಸ್ರಿ. ಪ್ರತ್ಯೇಕವಾಗಿ ನಿಮ್ಮ ಹೊರೆ ಇರಬಹುದು ಆ ದ್ವೇಷ, ಹಗೆತನ, ಚಿಂತೆ, ವ್ಯಥೆ, ವ್ಯಾಕುಲತೆ. ಕೆಲವರಿಗೆ ಇನ್ನೂ ತನ್ನ ಮನಸ್ಸಲ್ಲಿ ಏನೋ ನಡೆಯುತ್ತಿದೆ, ನನ್ನ ಜೀವನ ಉತ್ತಮವಾಗಿಲ್ಲ ಎಂಬ ಒಂದು ನಿರಾಸೆ. ಬಿಟ್ಟು ಕೊಡಿ, ಯೇಸುಗೆ ಬಿಟ್ಟು ಬಿಡಿರಿ. ಯೇಸುಗೆ ಹೇಳ್ರಿ, ಇದು ನನಗೆ ಬೇಡ. ನನ್ನ ಜೀವನದಲ್ಲಿರುವ ಕೆಲವು ಸಲ ನನ್ನ ಜೀವನದಲ್ಲಿ ಜಗಳ, ದೊಂಬಿ, ಕೆಲವರಿಗೆ ಕೆಟ್ಟದ್ದು ಮಾಡಬೇಕು, ಕೆಲವರ ಜೀವನವನ್ನು ನಾಶ ಮಾಡಬೇಕು ಎಂಬ ದುರಾಲೋಚನೆ ನಿಮ್ಮಲ್ಲಿ ಇದ್ದರೆ
ಈ ಸಮಯದಲ್ಲಿ ಅದನ್ನೆಲ್ಲ ಬಿಟ್ಟು ಬಿಡ್ರಿ, ಯೇಸುವಿಗೆ ಕೊಟ್ಟು ಬಿಡ್ರಿ. ಯೇಸು ಹೇಳುತ್ತಾರೆ, ನಾನು ಅದನ್ನೆಲ್ಲ ತೆಕ್ಕೊಳ್ಳಿಕ್ಕೆ ಬಂದಿದ್ದೇನೆ. ಪ್ರತ್ಯೇಕವಾಗಿ ನಿಮ್ಮ ಎಲ್ಲ ನೋವುಗಳನ್ನು, ನಿಮ್ಮ ಕಷ್ಟಗಳನ್ನು, ನಿಮ್ಮ ರೋಗ ರುಜಿನಗಳನ್ನು, ನಿಮ್ಮ ವ್ಯಾಕುಲತೆಯನ್ನು, ನಿಮ್ಮ ಕೆಟ್ಟತನವನ್ನು, ನಿಮ್ಮ ಪಾಪಗಳನ್ನು, ಪಾಪ ಮಾಡುವ ಚರ್ಯಗಳನ್ನು, ಕ್ರೋಧ, ಮದ, ಮತ್ಸರ, ಇದನ್ನೆಲ್ಲ ನಾನು ತಗೊಳ್ತಾ ಇದ್ದೇನೆ. ಎಂಥ ಆಂತರಿಕ ಗಾಯಗಳೇ ಆಗಲಿ, ಎಂಥ ಮೇಲೆ ಸಿಟ್ಟಿರಲಿ, ಚಿಕ್ಕವರಿರುವಾಗ ನಿಮಗೆ ಬಾಧೆ ಗೊದಲಿಸಿರಬಹುದು, ಕೆಲವರು ನಿಮ್ಮನ್ನು ಉಪಯೋಗಿಸಿರಬಹುದು. ಅಂಥವ್ರ ಮೇಲೆ ನಿಮಗೆ ಕ್ರೌರ್ಯ, ಕ್ರೋಧ ಅಥವಾ ಮದ, ಈ ಒಂದು ತರಹದ ಸಿಟ್ಟು ಅವರಲ್ಲಿ ಇದ್ರೆ ಅವರನ್ನು ಕ್ಷಮಿಸಿರಿ. ಕ್ಷಮಿಸಲು ಕಷ್ಟವಾದರೆ ಈ ಸಮಯದಲ್ಲಿ ಯೇಸುವಿಗೆ ಹೇಳಿರಿ, ಯೇಸುವೇ ಕ್ಷಮಿಸಲು ಕಷ್ಟವಾಗ್ತದೆ, ವಿಶ್ವಾಸಿಸಿರಿ. ಯೇಸು ನಮ್ಮನ್ನು ಗುಣಪಡಿಸಲಿಕ್ಕೆ ಬಂದಿದ್ದಾರೆ. ಯೇಸು ನಮ್ಮ ವಿಶ್ವಾಸವನ್ನು ದ್ವಿಗುಣಗೊಳಿಸಲು ಬಂದಿದ್ದಾರೆ. ಯೇಸುವಿನಲ್ಲಿ ವಿಶ್ವಾಸ ಇಟ್ಟರೆ ಸಂಪೂರ್ಣವಾಗಿ ನಾವು ಕೇಳಿದನ್ನು ಅವರು ಕೊಡುತ್ತಾರೆ. ನಾವು ವಾಪಸ್ ಇವತ್ತು ನಮ್ಮ ಮನೆಗೆ ಹೋಗುವಾಗ ಎಲ್ಲ ಹೊರೆಗಳನ್ನು ಯೇಸುವಿಗೆ ಕೊಟ್ಟು ಬಿಡೋಣ. ಆರಾಮಾಗಿ ಹಗುರವಾಗಿ ನಮ್ಮ ಜೀವನವನ್ನು ಉತ್ತಮಗೊಳಿಸೋಣ. ನಮ್ಮ ಜೀವನ ಅವರ ಪ್ರೀತಿಯಿಂದ ತುಂಬೋಣ. ಈ ನಮ್ಮ ತಲೆಯಲ್ಲಿರುವ, ಈ ನಮ್ಮ ಮೆದುಳಿನಲ್ಲಿರುವ, ಈ ನಮ್ಮ ಮನಸ್ಸಿನಲ್ಲಿರುವ ಎಲ್ಲ ಕೆಟ್ಟ ಪ್ರಲೋಭನೆಗಳನ್ನು ನಾವು ಬಿಟ್ಟು ಬಿಡೋಣ. ಕೆಟ್ಟ ಯೋಚನೆಗಳನ್ನು ಇದೇ ಸಮಯದಲ್ಲಿ ಬಿಟ್ಟು ಬಿಡೋಣ. ಯೇಸು ಸ್ವಾಮಿ ಹೇಳ್ತಿದ್ದಾರೆ, ಬೇಡ, ನಿನಗೆ ಬಿಟ್ಟು ಬಿಡು. ನಿನಗೆ ಯಾವುದು ಒಳ್ಳೆಯದಲ್ವೋ, ನಿನ್ನ ಜೀವನಕ್ಕೆ ಯಾವುದು ಒಳ್ಳೆಯದನ್ನು ಮಾಡುವುದಿಲ್ವೋ ಅದನ್ನೆಲ್ಲ ಬಿಟ್ಟು ಬಿಡು. ಒಳಿತನ್ನು ಮಾಡುತ್ತನ್ನು ನನಗೆ ಕೊಟ್ಟು ಬಿಡು, ನಾನು ಅದನ್ನು ಸಂಹಾರ ಮಾಡುತ್ತೇನೆ. ಸಂಪೂರ್ಣ ನಿಮ್ಮ ಜೀವನದಲ್ಲಿದ್ದ ಎಲ್ಲ ಹೊರೆಯನ್ನು ಇಳಿಸ್ರಿ. ಆಗಿರ್ಬೋದು ಮದ್ಯಪಾನ, ಧೂಮಪಾನ ಬಿಡಲು ಕಷ್ಟವಾಗುತ್ತದೆ. ಇತರ ಬಗ್ಗೆ ಮಾತಾಡೋದು, ಇತರ ಬಗ್ಗೆ ಗಾಸೆ, ಇತರ ಬಗ್ಗೆ ಅಲ್ಲ ಸಲ್ಲದ ಆರೋಪಗಳನ್ನು ಮಾಡುವುದು, ಇತರ ಬಗ್ಗೆ ಕೆಟ್ಟದನ್ನು ನಾನು ಬಿತ್ತರಿಸುವುದು. ಆದ್ದರಿಂದಾಗಿ ಅವರ ಜೀವನವನ್ನು ಎಷ್ಟು ಕಷ್ಟಗೊಳಿಸಿದ್ದೇನೆ. ಇಂಥದ್ದೆಲ್ಲ ನೀವು ಬಿಟ್ಟು ನಾವು ಉತ್ತಮ ಜೀವನ ಮಾಡಲು ಆಗುವುದಿಲ್ಲ. ಇತರಿಗೆ ನೋವು ಕೊಟ್ಟು ಇತರ ಜೀವನವನ್ನು ನಾವು ಹಾಳು ಮಾಡಿದ್ರೆ ನಮ್ಮ ಜೀವನ ಕೂಡ ಹಾಳಾಗುವುದು. ಇತರಿಗೆ ಅನ್ಯಾಯ ಮಾಡಿದ್ರೆ, ಇತರಿಗೆ ಏನಾದರೂ ಕಪಟತನ ಮಾಡಿದ್ರೆ ಅದನ್ನೆಲ್ಲ ಬಿಟ್ಟು ಬಿಡ್ರಿ. ಉತ್ತಮವಾಗಿ ಯೇಸುಗೆ ಕೊಟ್ಟು ಬಿಡ್ರಿ. ಯೇಸು ಹೇಳ್ತಾರೆ, ಕೊಡು ನನ್ನಲ್ಲಿಗೆ, ಎಲ್ಲವನ್ನು ಬಿಟ್ಟು ಬಿಡು. ನಿನ್ನ ಹೊರೆಯನ್ನು, ನಿನ್ನ ಭಾರವನ್ನು, ನಿನ್ನ ಲಗೇಜನ್ನು ನನಗೆ ಕೊಟ್ಟುಬಿಡು. ಎಂಥ ದುಃಖ ಇದ್ದರೂ ಅದನ್ನು ಬಿಟ್ಟು ಬಿಡು. ಎಂಥ ಕಷ್ಟ ಇದ್ದರು ನಿನ್ನಲ್ಲಿ ಇರ್ಬೋದು ಯೋಚನೆಗಳು, ನನಗೆ ಕೆಲಸ ಇಲ್ಲ, ನನಗೆ ಜಾಬ್ ಇಲ್ಲ, ನನ್ನ ಮನೆತನದಲ್ಲಿ ಒಳ್ಳೇದಿಲ್ಲ, ನನ್ನ ಮನದಲ್ಲಿ ಯಾವುದು ಒಳ್ಳೇದಿಲ್ಲ, ನಾನು ಕೂಡ ನನ್ನಲ್ಲಿ ಒಳ್ಳೆ ಭಾವನೆಗಳಿಲ್ಲ, ಒಳ್ಳೆ ವ್ಯಕ್ತಿತ್ವ ಇಲ್ಲ, ಇಂಥದನ್ನೆಲ್ಲ ಬಿಟ್ಟು ಬಿಡು. ಯೇಸು ಹೇಳ್ತಾರೆ, ನಾನಿರುವಾಗ ಹೆದರುವ ಅಗತ್ಯ ಇಲ್ಲ. ಅತ್ಯುತ್ತಮವಾಗಿ ಯೇಸುಗೆ ಕೊಟ್ಟುಬಿಡು. ಯೇಸು ಹೇಳ್ತಾರೆ, ನಾನು ನಿನ್ನೊಡನೆ ಇದ್ದೇನೆ, ನಿನ್ನ ಆ ಭಾರವನ್ನು ನಾನು ಹಗುರಗೊಳಿಸುತ್ತೇನೆ. ಬಳಲಿ ಭಾರ ಹೊತ್ತು ಬೆಂಡಾಗಿರುವ ಸರ್ವ ಜನರಿ ನನ್ನಲ್ಲಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ. ನೀವು ಅದನ್ನು ಹೊತ್ತುಕೊಂಡು ಇದ್ರೆ ಯೇಸು ಸ್ವಾಮಿಗೆ ಏನು ಮಾಡ್ಲಿಕ್ಕೆ ಆಗುವುದಿಲ್ಲ. ಯೇಸು ಸ್ವಾಮಿ ನಿಮಗೆ ಬೇಕಾದ ಸಾಂತ್ವನ ಕೊಡ್ಲಿಕ್ಕೆ ಆಗುವುದಿಲ್ಲ. ಯೇಸು ಸ್ವಾಮಿ ಸಂಪೂರ್ಣವಾಗಿ ನಿಮ್ಮನ್ನು ಗುಣಪಡಿಸಬೇಕಾದ್ರೆ ನಿಮ್ಮ ಹೊರೆಯನ್ನು ಬಿಟ್ಟು ಬಿಡಿರಿ, ಹಗುರಗೊಳಿಸಿರಿ. ನಿಮ್ಮ ಮನಸ್ಸು, ನಿಮ್ಮ ಹೃದಯ, ನಿಮ್ಮ ಜೀವ, ನಿಮ್ಮ ತಲೆಯಲ್ಲಿರುವ ಎಲ್ಲ ಯೋಚನೆಗಳು ಉತ್ತಮಗೊಳಿಸಬೇಕಾದ್ರೆ ಕೆಟ್ಟದನ್ನು ಹೊರ ಚೆಲ್ಲಿರಿ, ಒಳ್ಳೆಯದನ್ನು ಮಾತ್ರ ಒಳಗೆ ಸೆಳೆದುಕೊಳ್ಳಿರಿ. ಕೆಟ್ಟದನ್ನು ಹೊರಗೆ ಚೆಲ್ಲುವುದು, ಒಳ್ಳೆಯದನ್ನು ಒಳಗೆ ಸೆಳೆದುಕೊಳ್ಳುವುದು. ಆಗ ಮಾತ್ರ ನಮ್ಮ ಜೀವನವು ಸುಗಮಯವಾಗಿ ಸಾಗಲು ಸಾಧ್ಯವಾಗುತ್ತದೆ. ಯೇಸುವಿನ ಶಕ್ತಿ ನಿಮ್ಮಲ್ಲಿ ಇಳಿಯಲಿ, ಯೇಸುವಿನ ಪವಿತ್ರ ರಕ್ತದ ಶಕ್ತಿ ನಿಮ್ಮಲ್ಲಿ ಇಳಿಯಲಿ. ಸಂಪೂರ್ಣವಾದ ಈ ಶಿಲುಬೆಯ ಶಕ್ತಿ, ಪ್ರತ್ಯೇಕವಾಗಿ 5 ಗಾಯಗಳಲ್ಲಿ ಇಳಿದ ರಕ್ತ ನಿಮ್ಮ ಎಲ್ಲ ರೋಗ ರುಜಿನಗಳನ್ನು, ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು, ನಿಮ್ಮ ನೋವುಗಳನ್ನು, ನಿಮ್ಮ ತೊಂದರೆಗಳನ್ನು, ಕುಂದುಕೊರತೆಗಳನ್ನು, ಸಮಸ್ಯೆಗಳನ್ನು, ಎಂತೆಲ್ಲ ಕಠಿಣ ಜಟಿಲವಾದ ಸಮಸ್ಯೆಗಳಿವೆ, ಜಟಿಲವಾದ ಅಸೂಯೆ, ಜಟಿಲವಾದ ದ್ವೇಷ, ಎಷ್ಟೋ ವರ್ಷದಿಂದ ಕಟ್ಟಿಕೊಂಡು ಬಂದರೂ ಕೂಡ ಅದನ್ನೆಲ್ಲ ಇಲ್ಲೇ ಯೇಸುವಿಗೆ ಕೊಟ್ಬಿಡು. ಹೇಳು, ಯೇಸುವೆ ನನಗೆ ಕಷ್ಟವಾಗುತ್ತಿದೆ, ಅದನ್ನು ಬಿಟ್ಟು ಬಿಡಲು. ಯೇಸುಗೆ ಹೇಳಿ, ನಿನ್ನ ಹೃದಯವನ್ನು, ಕಲ್ಲಾದ ಹೃದಯವನ್ನು ನುಣುಪಾಗಿ ಮಾಡಲು, ಮೃದುವಾಗಿ ಮಾಡಲು, ಅದೇ ರೀತಿ ನಿನ್ನ ಹೃದಯದಲ್ಲಿ ನಿಜವಾದ ಆ ಯೇಸುವಿನ ಪ್ರೀತಿಯ ಚರಿ ಚೆಲ್ಲಿ ಬರಲು, ಆ ಯೇಸುವಿನ ಪ್ರೀತಿಯು ಸದಾ ಅಲ್ಲಿ ಚೆಲ್ಲಲು, ಯೇಸುವಿನ ಪ್ರೀತಿ ನಿನ್ನಲ್ಲಿ ಸೆಳೆದುಕೊಳ್ಳಲು ಬೇಕಾದ ಶಕ್ತಿಯನ್ನು ನಿನ್ನ ನೀಡಲಿ. ಹಲ್ಲೆಲೂಯ್ಯ, 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 ಹಲ್ಲೆಲೂಯ್ಯ. ನಿನ್ನೆವರೆಗೆ ಕಾದವರೇ ಸ್ತೋತ್ರ ದೇವಾ, ಇನ್ನು ಮುಂದೆ
ಕಾಯುವವರೇ ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಯೇಸು ದೇವಾ. ಸ್ತೋತ್ರ ದೇವಾ, ಯೇಸು ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಯೇಸು ದೇವಾ. ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಯೇಸು ದೇವಾ. ನಿನ್ನೆವರೆಗೆ ಕಾದವರೇ, ಇನ್ನು ಮುಂದೆ ಕಾಯುವವರೇ, ನಿನ್ನೆವರೆಗೆ ಕಾದವರೇ, ಇನ್ನು ಮುಂದೆ ಕಾಯುವವರೇ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಯೇಸು ದೇವಾ. ನಿನ್ನೆವರೆಗೆ ಕಾದವರೇ, ಸ್ತೋತ್ರ ದೇವಾ, ಇನ್ನು ಮುಂದೆ ಕಾಯುವವರೇ, ನಿನ್ನೆವರೆಗೆ ಕಾದವರೇ, ಇನ್ನು ಮುಂದೆ ಕಾಯುವವರೇ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಯೇಸು ದೇವಾ. ನೋಡಲೆರಡು ಕಣ್ಣು ಕೊಟ್ಟೆ, ಕೇಳಲೆರಡು ಕಿವಿಯ ಕೊಟ್ಟೆ, ನೋಡಲೆರಡು ಕಣ್ಣು ಕೊಟ್ಟೆ, ಕೇಳಲೆರಡು ಕಿವಿಯ ಕೊಟ್ಟೆ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಯೇಸು ದೇವಾ. ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಯೇಸು ದೇವಾ. ನಡೆಯಲೆರಡು ಕಾಲ ಕೊಟ್ಟೆ, ಹಲೋ ಪ್ರೈಸ್ ದಿ ಲಾರ್ಡ್. ಈಗ ನಾವೆಲ್ಲರೂ ದಿವ್ಯ ಬಲಿ ಪೂಜೆಗಾಗಿ ಸಿದ್ಧರಾಗೋಣ.
ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರ ಎದ್ದು ನಿಲ್ಲೋಣ. ಮುಂದೆ ಹೋಗುವೆನು ನನ್ನ ಯೇಸುವಿನೊಂದಿಗೆ, ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಸಂಕಟ ಬಂದಾಗ್ಯೂ ಸಂತೋಷದಿ ಹೋಗುವೆನು, ಹಿಂಸೆ ಸಂಕಟ ಬಂದಾಗ್ಯೂ ಸಂತೋಷದಿ ಹೋಗುವೆನು, ನನ್ನ ಶಿಲುಬೆಯನ್ನು ಹೊತ್ತು ಹೋಗುವೆನು ಆ ಗುರಿ ಮುಟ್ಟುವ ತನಕ, ನನ್ನ ಶಿಲುಬೆಯನ್ನು ಹೊತ್ತು ಹೋಗುವೆನು ಆ ಗುರಿ ಮುಟ್ಟುವ ತನಕ. ನನ್ನ ಯೇಸುವಿನೊಂದಿಗೆ ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ, ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಈ ಪೂಜೆಗೆ ಕೋರಿಕೆಗೆ ಲೆಸ್ಲಿ ಜಿಯಾನಾ ಫೆರ್ನಾಂಡಿಸ್ ಅವರ ಹುಟ್ಟುಹಬ್ಬಕ್ಕಾಗಿ ಪೂಜೆಯನ್ನು ಅರ್ಪಿಸುವವರು ಜುಲಿಯಾನಾ ಫೆರ್ನಾಂಡಿಸ್ ಹಾಗೂ ಕುಟುಂಬ. ಪ್ರಿಯ ಸಹೋದರ ಸಹೋದರಿಯರೇ ಮತ್ತು ಮಕ್ಕಳೇ, ಮೊದಲ ದಿನ ಈ ಧ್ಯಾನಕೂಟದಲ್ಲಿ ನೀವು ಒಂದಾಗಿದ್ದೀರಿ. ಅಂಥ ಉತ್ತಮವಾದ ಅವಕಾಶ ದೇವರು ನಿಮಗೆ ನೀಡಿದ್ದಾರೆ. ಬಹಳ ಜನರಿಗೆ ಈ ಅವಕಾಶ ಇಲ್ಲ, ಆದರೆ ನೀವು ಈ ಅವಕಾಶವನ್ನು ಉತ್ತಮವಾಗಿ ಗಳಿಸಿಕೊಟ್ಟದಕ್ಕಾಗಿ ದೇವರು ನಿಮ್ಮನ್ನು ಅತ್ಯುತ್ತಮವಾಗಿ ಆಶೀರ್ವದಿಸಲಿ, ಅವರ ಕೃಪಾವರಗಳನ್ನು ನಿಮ್ಮ ಮೇಲೆ ಸುರಿಯಲಿ. ದೇವರಿಗೆ ಕೃತಜ್ಞತೆ ಸಲ್ಲಿಸುತ್ತಾ ಪರಮತ್ರಿತ್ವದ ಮೂಲಕ ಬಲಿ ಅರ್ಪಣೆಯನ್ನು ನಾವು ಭಕ್ತಿಯಿಂದ ಪ್ರೀತಿಯಿಂದ ಒಂದೇ ಕುಟುಂಬದ ಸದಸ್ಯರಾಗಿ ಭಾಗವಹಿಸಿ ಬಲಿ ಅರ್ಪಣೆಯನ್ನು ಆರಂಭಿಸೋಣ. ಪಿತನ ಮತ್ತು ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರ ಆತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಪ್ರಭು ಯೇಸುವಿನಲ್ಲಿ ನನ್ನ ಒಲವಿನ ಸಹೋದರ ಸಹೋದರಿಯರೇ, ಧ್ಯಾನಕೂಟ ಒಂದು ಅವಕಾಶ ನಮ್ಮ ಜೀವನವನ್ನು ಅವಲೋಕಿಸಿ ನೋಡಲು, ನಮ್ಮ ಜೀವನವನ್ನು ಸರಿ ದಾರಿಗೆ ತರಲು. ಒಂದು ವೇಳೆ ತಪ್ಪಿದ್ದೇ ಆದರೆ, ಎಡವಿದ್ದೇ ಆದರೆ ಆ ಎಡವಿಕೆಯಿಂದ ನಾವು ನಿಜವಾದ ಸತ್ಯವನ್ನು ಕಂಡುಕೊಂಡು ನಮ್ಮ ಜೀವನವನ್ನು ಹಸನಾಗಿಸಲು, ಅದೇ ಆಗಿದೆ
ಹೊರೆಯನ್ನು ನಾವು ಇಳಿಸುವುದು. ಬಹಳಷ್ಟು ಜನರಿಗೆ ನಮಗೆ ನಮ್ಮ ಚಿಂತೆ, ವ್ಯಥೆ, ಕೊರಗುವಿಕೆ, ವ್ಯಾಕುಲತೆ ಇಟ್ಟುಕೊಂಡು ಜೀವಿಸುವ ಅಭ್ಯಾಸ. ಈ ಅಭ್ಯಾಸ ನಾವು ಇಟ್ಟುಕೊಂಡಿದ್ದೆ ಯಾಕೆ ಅಂತ ಹೇಳಿದರೆ, ಅದನ್ನು ಬಿಟ್ಟು ಬಿಟ್ಟರೆ ನಮಗೆ ಸಮಾಧಾನವಿಲ್ಲ. ಆದರೆ ನೀನು ಚಿಂತೆ ಪಟ್ಟು, ನೀನು ವ್ಯಥೆಗೊಂಡು, ನೀನು ಏನಾದರೂ ಬೇಸರದಲ್ಲಿದ್ದರೆ ನಿನ್ನಿಂದ ಏನು ಮಾಡಲಿಕ್ಕೆ ಸಾಧ್ಯ? ಇದನ್ನು ಯೇಸು ಕ್ರಿಸ್ತ ನಮಗೆ ಕೊಡ್ತಾರೆ, ಕೇಳುತ್ತಾರೆ, ನಿಮ್ಮಿಂದ ಏನು ಮಾಡಲು ಸಾಧ್ಯವಿಲ್ಲ. ಯಾಕಂತ ಹೇಳಿದರೆ, ನಿನ್ನ ಪ್ರತಿಯೊಂದು ಕೂದಲನ್ನು ಕೂಡ ನಾನು ಲೆಕ್ಕವಿಟ್ಟಿದ್ದೇನೆ. ನನ್ನಿಂದ ಅಸಾಧ್ಯ ಎಂಬುದು ಯಾವುದೂ ಇಲ್ಲ. ಅದನ್ನು ನಾವು ಮೊದಲು ಅರ್ಥಕೊಳ್ಳಬೇಕು. ನಮ್ಮ ಯೇಸುವಿಗೆ ಅಸಾಧ್ಯ ಎಂಬುದು ಯಾವುದೇ ಇಲ್ಲ. ಬೆಳಗಿನ ಹಾಡಿನಲ್ಲಿ ನಾವು ಹೇಳಿದ್ದು, ಅಸಾಧ್ಯ ಎಂಬುದೇ ಇಲ್ಲ ನನ್ನ ಯೇಸುವಿಗೆ, ನನ್ನ ದೇವರಿಗೆ. ಇದು ಗೊತ್ತಿದ್ರೂ ಕೂಡ ಪುನಃ ನಾವು ಆ ದೇವರಲ್ಲಿ ಅತ್ಯುತ್ತಮವಾದ ವಿಶ್ವಾಸ ಇಟ್ಟಿಡುವುದಿಲ್ಲ. ಸ್ವಲ್ಪ ಹೊತ್ತು ನಮಗೆ ವಿಶ್ವಾಸ ಅಂತ ತೋರಿಸ್ತೇವೆ, ನಮಗೆ ಅಗತ್ಯ ಬಿದ್ದಾಗ ಮಾತ್ರ ಬರ್ತೇವೆ, ನಮಗೆ ಕಷ್ಟ ಬಂದಾಗ ಬರ್ತೇವೆ. ಎಲ್ಲಿ ಹೋಗಿದ್ದೆಪ್ಪ ಇಷ್ಟು ವರ್ಷ? ಓ ಫಾದರ್, ಆಗ ಜೀವನ ಚೆನ್ನಾಗಿತ್ತಲ್ಲ ಫಾದರ್, ಉತ್ತಮವಾಗಿತ್ತಲ್ಲ ಫಾದರ್. ಆಗ ಬರುವ ಅಗತ್ಯ ಏನಿತ್ತು ಫಾದರ್? ಆಗ ಬರುವ ಅಗತ್ಯ ಇದೆ. ಆ ಸಮಯದಲ್ಲಿ ನೀನು ಯೇಸುವಿನೊಡನೆ ಇರಬೇಕು. ಉತ್ತಮವಾದ ಸಂಬಂಧಗಳು ಬೆರೆಯುವಾಗ, ಅತ್ಯುತ್ತಮವಾದ ಜೀವನ ಯೇಸುವಿನ ಕೊಟ್ಟಾಗ, ನನ್ನ ಜೀವನದಲ್ಲಿ ಸಂತೋಷ ಉಕ್ಕಿ ಹರಿಯುವಾಗ ನಿನ್ನ ದೇವರನ್ನೇ ಇರಬೇಕು, ದೇವರಿಗೆ ಕೃತಜ್ಞತೆ ಸಲ್ಲಬೇಕು. ಆಗ ಧೈರ್ಯದಿಂದ ನೀನು ಒಂದು ಮಗುವಾಗಿ ಯೇಸುವಿನಲ್ಲಿ ಹೋಗಬಹುದು. ಯೇಸುವೆ, ಸಂತೋಷಗೊಂಡಾಗ ನಾನು ನಿನ್ನೊಡನೆ ನಲಿದಾಡಿದ್ದೇನೆ. ಇವತ್ತು ಕಷ್ಟ ಕಾರ್ಪಣ್ಯಗಳು ಬಂದಾಗ ಆ ಕಷ್ಟದಲ್ಲಿ ನಿನ್ನಲ್ಲೂ ಬೇಡಲು ಬಂದಿದ್ದೇನೆ. ಹೌದು, ಅಂಥ ಉತ್ತಮತೆಯನ್ನು ನಾವು ಪಡೆಯಬೇಕು. ಅದು ಬಹಳ ಕಡಿಮೆ ನಾವು ನೋಡುವುದು. ಸಹೋದರ ಸಹೋದರಿ, ಈ ಧ್ಯಾನದಲ್ಲಿ ಭಾಗಿಯಾದ ನೀವು ಇದನ್ನು ಪ್ರತಿಯೊಂದು ದಿವಸ ನಾವು ಮಾಡಬೇಕು. ಕಷ್ಟ ಬರಲಿ, ಸುಖ ಇರಲಿ, ನೋವಿರಲಿ, ಸಂತೋಷ ಇರಲಿ, ಪ್ರತಿಯೊಂದು ಮೊಮೆಂಟಲ್ಲಿ ನಾವು ಯೇಸುವಿನೊಡನೆ ಇರಬೇಕು. ಆ ಕಾಲ ಯೇಸುವಿನದ್ದು, ಪ್ರತಿಯೊಂದು ಕೊಟ್ಟದ್ದು ಆ ದೇವರು. ಆ ದೇವರನ್ನೇ ಒಂದಾಗಿರುವಾಗ ಸಂಪೂರ್ಣವಾದವು ಹೊಸತನವನ್ನು ಪಡೆಯಲು ಅವರು ನಮಗೆ ಉತ್ತಮವಾದ ಕೃಪಾವರಗಳನ್ನು ನೀಡುವರು. ಇವತ್ತು ಅತ್ಯುತ್ತಮವಾದ ಹಬ್ಬ. ಈ ಹಬ್ಬ ಯಾರ ಹಬ್ಬ? ಸಂತ ಜೋಸೆಫ್ ಹಬ್ಬ. ಈ ವರ್ಷವನ್ನು ಯಾರ ವರ್ಷ ಎಂದು ಘೋಷಿಸಿದ್ದಾರೆ ಜಗದ್ಗುರುಗಳು? ಸಂತ ಜೋಸೆಫರ ವರ್ಷವನ್ನು ಘೋಷಿಸಿದ್ದಾರೆ. ಇವತ್ತು ಬಹಳ ವಿಜೃಂಭಣೆಯಿಂದ ಪ್ರತಿಯೊಂದು ಮನೆಗಳಲ್ಲಿ ಇದನ್ನು ನಾವು ಆಚರಿಸಿದ್ದು. ಯಾಕಂತ ಹೇಳಿದರೆ, ನೀವು ನೋಡಿರ್ಬೋದು, ಭಾಳಷ್ಟು ಜನರಿಗೆ ಈ ಸಂತ ಜೋಸೆಫರ ಮೇಲೆ ಭಾಳ ನಂಬಿಕೆ. ಸ್ಲೀಪಿಂಗ್ ಜೋಸೆಫ್ ಅಂತ ಹೇಳ್ತೇವೆ ನಾವು, ಸ್ಲೀಪಿಂಗ್ ಜೋಸೆಫ್. ಮಕ್ಕಳು ಪರೀಕ್ಷೆಗೆ ಹೋಗೋದ್ರಿಂದ ಮೊದಲು ಎಲ್ಲವನ್ನು ಬರೆದಿಟ್ಟು ಈ ಸ್ಲೀಪಿಂಗ್ ಜೋಸೆಫ್ ಅಡಿಯಲ್ಲಿ ಇಟ್ಟು ಪರೀಕ್ಷೆಗೆ ಹೋಗ್ತಾರೆ. ನಾನು ನೋಡಿದ್ದೇನೆ, ನಮ್ಮ ಪೊಟ್ಟದಲ್ಲಿ ಕೂಡ ಮಕ್ಕಳು ಒಂದು ಆ ಚಿಕ್ಕ ಮೂರ್ತಿಯನ್ನು ತಗೊಂಡು ಆ ಸಂತ ಜೋಸೆಫರ ಕೆಳಗಡೆ ತಮ್ಮ ಕೋರಿಕೆಗಳನ್ನು ಇಟ್ಟುಕೊಂಡು ಹಾಯಾಗಿ ಮಲಗ್ತಾರೆ. ಅಂದರೆ ಓದದೆ ಮಲಗುವುದಿಲ್ಲ, ಓದ್ತಾರೆ, ಆದರೆ ಓದಿದ್ದು ತಮ್ಮ ಮನಸ್ಸಲ್ಲಿ ಉಳಿಯಲಿ ಎಂಬುದಾಗಿ ಸಂತ ಜೋಸೆಫರನ್ನೇ ಬೇಡಿಕೊಳ್ತಾರೆ. ಅಂಥ ಉತ್ತಮವಾದ ಸಂತರು, ಜವಾಬ್ದಾರಿತನವನ್ನು ಮೆರೆದ ಸಂತ. ಎಷ್ಟು ಕಷ್ಟ ಬಂದರೂ ಕೂಡ, ಎಷ್ಟು ಕೇಳಲಿಕ್ಕೆ ಸಿಗುತ್ತದೋ, ತಾನು ಏನು ಅನ್ಯಾಯ ಮಾಡದೆ ಇಂಥ ಪರಿಸ್ಥಿತಿಯನ್ನು ನಾನು ನಿಭಾಯಿಸಿ ಬಂದರೂ ಕೂಡ ಹೆದರದೆ, ಓಡದೆ, ಅತ್ಯುತ್ತಮವಾಗಿ ಜವಾಬ್ದಾರಿಯನ್ನು ಹೆಗಲಿಗೇರಿಸಿಕೊಂಡವರು ಸಂತ ಜೋಸೆಫರು. ಪ್ರತಿಯೊಂದು ತಂದೆಗೆ ಉತ್ತಮವಾದ ಮಾರ್ಗದರ್ಶನ ನೀಡಿದವರು. ಪ್ರತಿಯೊಬ್ಬ ತಂದೆಯಾದವರು ತನ್ನ ಜವಾಬ್ದಾರಿಯನ್ನು ಅತ್ಯುತ್ತಮವಾಗಿ ತೆಗೆದುಕೊಂಡು ಹೋಗಬೇಕು, ಅದನ್ನು ನಿಭಾಯಿಸಬೇಕು. ಅದನ್ನು ನಿಭಾಯಿಸಲಿಕ್ಕೆ ದೇವರ ಶಕ್ತಿಯನ್ನು ನಾವು ಬೇಡಿಕೊಳ್ಳಬೇಕು. ಆಗ ಮಾತ್ರ ತಂದೆ, ತಾಯಿ ಮತ್ತು ಮಕ್ಕಳು ಒಂದು ಪವಿತ್ರ ಕುಟುಂಬವನ್ನು ನಾವು ರಚಿಸಬಹುದು. ಆ ಪವಿತ್ರ ಕುಟುಂಬದಲ್ಲಿ ಅತ್ಯುತ್ತಮವಾದ ಶಕ್ತಿ ಇರುವುದು. ಅಂಥ ಶಕ್ತಿಯನ್ನು ಯೇಸು ನಮಗೆ ನೀಡಲಿ, ಅಂಥ ಶಕ್ತಿಯು ನಮ್ಮದಾಗಲಿ. ಆ ಸಂತ ಜೋಸೆಫರ ಕೋರಿಕೆಯಲ್ಲಿ, ವಿನಂತಿಯ ಮೇರೆಗೆ ಪ್ರತಿಯೊಬ್ಬರ ಕುಟುಂಬಗಳು ಜವಾಬ್ದಾರಿತನದಿಂದ ಮೆರೆದು ಪವಿತ್ರತೆಯನ್ನು ಪಡೆದು ನಾವೆಲ್ಲರೂ ಒಂದಾಗಿ ಸೇರಿ ಈ ಬಲಿ ಅರ್ಪಣೆಯನ್ನು ಅರ್ಪಿಸ್ತಿರುವಾಗ ನಮ್ಮ ಪಾಪಗಳ ಮೇಲೆ ಒಂದ್ಸಲ ನಮ್ಮ ದೃಷ್ಟಿ ಹಾಯಿಸೋಣ. ಆ ಯೇಸು ನಮಗೆ ಹೇಳುತ್ತಿದ್ದಾರೆ, ನಾನಿರುವಾಗ ಹೆದರುವ ಅಗತ್ಯ ಇಲ್ಲ, ನಾನಿರುವಾಗ ನಿನ್ನ ಪಾಪಗಳನ್ನು ಕೂಡ ನಾನು ಸಂಪೂರ್ಣವಾಗಿ ತೊಳೆಯುತ್ತೇನೆ ಎಂದು ಹೇಳುತ್ತಾರೆ. ನಾವೆಲ್ಲ ಒಂದೇ ಮನಸ್ಸಿನ, ಒಂದೇ ಹೃದಯದಿಂದ ನಮ್ಮ ಪಾಪಗಳ ತಪ್ಪುಗಳನ್ನು ಒಪ್ಪಿಕೊಂಡು ಹೇಳೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರರೇ ನಿಮಗೂ ಯೋಚನೆಯಿಂದಲೋ, ನುಡಿಯಿಂದಲೋ, ನಡತೆಯಿಂದಲೂ, ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ,
ನನ್ನ ದೊಡ್ಡ ಪಾಪವೇ. ಆದ್ದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರರೇ, ನಿಮ್ಮನ್ನು ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇವೆ. ಸರ್ವಶಕ್ತ ದೇವರು ನಮ್ಮ ದಯ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ. ಕ್ರಿಸ್ತರೇ ಕ್ರಿಸ್ತರೇ ದಯೆ ತೋರಿ, ಕ್ರಿಸ್ತರೇ ಕ್ರಿಸ್ತರೇ ದಯೆ ತೋರಿ, ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ. ಮಹಿಮೆ 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 ಮಹೋನ್ನತದಲ್ಲಿ ಮಹಿಮೆ, ಶಾಂತಿ 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 ಭುವನದ ಮನಸ್ಸಿಗೆ ಶಾಂತಿ. ಮಹಿಮೆ 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 ಮಹೋನ್ನತದಲ್ಲಿ ಮಹಿಮೆ, ಶಾಂತಿ 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 ಭುವನದ ಮನಸ್ಸಿಗೆ ಶಾಂತಿ. ದೇವರಿಗೆ ಪಿತ ದೇವರಿಗೆ ಕರ್ತರಿಗೆ ಸೃಷ್ಟಿಕರ್ತರಿಗೆ ಒಡೆಯರಿಗೆ ಸ್ವರ್ಗದೊಡೆಯರಿಗೆ ಮಹಿಮೆಯು ಸಲ್ಲಲಿ. ದೇವರಿಗೆ ಪಿತ ದೇವರಿಗೆ ಕರ್ತರಿಗೆ ಸೃಷ್ಟಿಕರ್ತರಿಗೆ ಒಡೆಯರಿಗೆ ಸ್ವರ್ಗದೊಡೆಯರಿಗೆ ಮಹಿಮೆಯು ಸಲ್ಲಲಿ. ಮಹಿಮೆ 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 ಮಹೋನ್ನತದಲ್ಲಿ ಮಹಿಮೆ, ಶಾಂತಿ 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 ಭುವನದ ಮನಸ್ಸಿಗೆ ಶಾಂತಿ. ಕ್ರಿಸ್ತರಿಗೆ ಯೇಸು ಕ್ರಿಸ್ತರಿಗೆ ಕುವರನಿಗೆ ದೇವ ಕುವರನಿಗೆ ರಕ್ಷಕಗೆ ಲೋಕ ರಕ್ಷಕಗೆ ಮಹಿಮೆ ಸಲ್ಲಲಿ. ಮಹಿಮೆ 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 ಮಹೋನ್ನತದಲ್ಲಿ ಮಹಿಮೆ, ಶಾಂತಿ 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 ಭುವನದ ಮನಸ್ಸಿಗೆ ಶಾಂತಿ. ಆತರಿಗೆ ಪವಿತ್ರಾತ್ಮರಿಗೆ ತಾತರಿಗೆ ಪರದಾತರಿಗೆ ತೇಜರಿಗೆ ದಿವ್ಯ ತೇಜರಿಗೆ ಮಹಿಮೆಯು ಸಲ್ಲಲಿ. ಆತರಿಗೆ ಪವಿತ್ರಾತ್ಮರಿಗೆ ತಾತರಿಗೆ ಪರದಾತರಿಗೆ ತೇಜರಿಗೆ ದಿವ್ಯ ತೇಜರಿಗೆ ಮಹಿಮೆಯು ಸಲ್ಲಲಿ. ಮಹಿಮೆ ಮಹಿಮೆ ಮಹೋನ್ನತದಲ್ಲಿ ಮಹಿಮೆ, ಶಾಂತಿ ಶಾಂತಿ ಭುವನದಿ ಮನಸ್ಸಿಗೆ ಶಾಂತಿ, ಭುವನದಿ ಮನಸ್ಸಿಗೆ ಶಾಂತಿ. ಪ್ರಾರ್ಥಿಸೋಣ. ಸರ್ವಶಕ್ತ ದೇವರೇ,
ಸಂತ ಜೋಪರ ನಿಷ್ಠ ಪರಿಪಾಲನೆಗೆ ಮಾನ ರಕ್ಷಣೆಯ ಪ್ರಾರಂಭವನ್ನು ವಹಿಸಿದಿರಿ. ಅವರ ಭಿನ್ನಾದ ಮೂಲಕ ಮಾನ ರಕ್ಷಣೆ ರಾಷ್ಟ್ರಗಳು ವಿಕಾಸಗೊಳ್ಳುವುದನ್ನು ನಿಮ್ಮ ಧರ್ಮಸಭೆ ಸತತ ಕಾದಿರಿಸಲಿ. ನಿಮ್ಮೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತಕ್ಕೂ ಜೀವಿಸಳವು ನಮ್ಮ ಪ್ರಭು ನಿಮ್ಮ ಕ್ರಿಸ್ತರಾಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಮೊದಲನೆಯ ವಾಚನ ಸಾಮುವೇಲನ 2ನೇ ಗ್ರಂಥದಿಂದ ವಾಚನ. ಕರ್ತದೇವರು ಅವನಿಗೆ ಅವನ ಪೂರ್ವಜನಾದ ದಾವೀದನ ಸಿಂಹಾಸನವನ್ನು ದಯಪಾಲಿಸಿದರು. ಸರ್ವೇಶ್ವರ ನಾಥನಿಗೆ ಹೀಗೆಂದು ಆಜ್ಞಾಪಿಸಿದರು, ನೀನು ಹೋಗಿ ನನ್ನ ದಾಸ ದಾವೀದನಿಗೆ ತಿಳಿಸಬೇಕಾದುದು ಇದು. ನೀನು ನನಗೊಂದು ದೇವಾಲಯವನ್ನು ಕಟ್ಟಬೇಕೆಂದಿಯೋ. ನಿನ್ನ ಆಯುಷ್ಕಾಲ ಮುಗಿದು ನೀನು ನಿನ್ನ ಪೂರ್ವಜರನ್ನು ಸೇರಿ ವಿಶ್ರಮಿಸುವಾಗ ನಿನ್ನ ಮಕ್ಕಳಲ್ಲಿ ಒಬ್ಬನನ್ನು ನಿನಗೆ ಉತ್ತರಾಧಿಕಾರನಾಗಿ ನೇಮಿಸು. ಅವನ ರಾಜ್ಯವನ್ನು ಸ್ಥಿರಪಡಿಸುವೆನು. ಅವನು ನನ್ನ ಹೆಸರಿನಲ್ಲಿ ಒಂದು ದೇವಾಲಯವನ್ನು ಕಟ್ಟುವನು. ನಾನು ಅವನ ಸಿಂಹಾಸನವನ್ನು ಸ್ಥಿರಪಡಿಸುವೆನು. ನಾನು ಅವನಿಗೆ ತಂದೆಯಾಗಿರುವನು, ಅವನು ನನಗೆ ಮಗನಾಗಿರುವನು. ಅವನು ತಪ್ಪು ಮಾಡಿದಾಗ ಮಗನಿಗೆ ತಂದೆ ಬೆತ್ತದ ರುಚಿ ತೋರಿಸುವಂತೆ ನಾನು ಅವನನ್ನು ಶಿಕ್ಷಿಸುವೆನು. ನಿನ್ನ ಮನೆತನವು ಅರಸುರುತನವು ಸದಾಕಾಲ ಸ್ಥಿರವಾಗಿರುವುವು. ನಿನ್ನ ಸಿಂಹಾಸನ ಶಾಶ್ವತವಾಗಿರುವುದು. ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಅತಿ ದೂರ ನಡೆದೆ, ನಡೆದು ತಣಿದೆ, ಮರೆತು ನಿನ್ನನ್ನೇ ಸಾಗಿದೆ. ಅತಿ ದೂರ ನಡೆದೆ, ನಡೆದು ದಣಿದೆ, ಮರೆತು ನಿನ್ನನ್ನೇ ಸಾಗಿದೆ. ಕರುಣಾಳು ದೇವ ದಯ ತೋರಿಸು, ಕರುಣಾಳು ದೇವ ದಯ ತೋರಿಸು, ಮುನ್ನಡೆವ ಪಥ ತೋರಿಸು, ಮುನ್ನಡೆವ ಪಥ ತೋರಿಸು. ಬದುಕಿನಿಂದ ಬರಡಾಗಿದೆ, ಚಿಂತೆಯಲ್ಲಿ ಚಿತೆಯಾಗಿದೆ. ಬದುಕಿನಿಂದ ಬರಡಾಗಿದೆ, ಚಿಂತೆಯಲ್ಲಿ ಚಿತೆಯಾಗಿದೆ. ಕಡು ಪಾಪಗೈದೆ, ಎಲ್ಲೆಲ್ಲೂ ಅಲೆದೆ, ತೊರೆದು ನಿನ್ನಲ್ಲಿ ನಾಸಾಗಿದೆ. ಕಡು ಪಾಪಗೈದೆ, ಎಲ್ಲೆಲ್ಲೂ ಅಲೆದೆ, ತೊರೆದು ನಿನ್ನಲ್ಲಿ ನಾ ಬಾಳಿದೆ. ಕರುಣಾಳು ದೇವ ದಯ ತೋರಿಸು, ಕರುಣಾಳು ದೇವ ದಯ ತೋರಿಸು. ಕರವಿಡಿದು ಪರಿಪಾಲಿಸು, ಕರವಿಡಿದು ಪರಿಪಾಲಿಸು. ಬದುಕಿನಿಂದ ಬರಡಾಗಿದೆ, ಚಿಂತೆಯಲ್ಲಿ ಚಿತೆಯಾಗಿದೆ. ಬದುಕಿನಿಂದ ಬರಡಾಗಿದೆ, ಚಿಂತೆಯಲ್ಲಿ ಚಿತೆಯಾಗಿದೆ. ಚೈತನ್ಯ ನಿನ್ನ ಜೀವಕ್ಕೆ
ಎರಡನೆಯ ವಾಚನ ಸಂತ ಪೌಲನು ರೋಮನ್ನರಿಗೆ ಬರೆದ ಪತ್ರದಿಂದ ವಾಚನ. ಅಬ್ರಹಾಮನ ನಿರೀಕ್ಷೆಗೆ ಆಸ್ಪದವಿಲ್ಲದಿರುವಾಗಲೂ ಆತನು ನಿರೀಕ್ಷಿಸಿ ನಂಬಿದನು. ಅಬ್ರಹಾಮನಿಗೂ ಅವನ ಸಂತತಿಗೂ ಜಗತ್ತನ್ನೇ ಕೊಡುವುದಾಗಿ ದೇವರು ವಾಗ್ದಾನ ಮಾಡಿದರು. ಈ ವಾಗ್ದಾನವನ್ನು ಅಬ್ರಹಾಮನು ಪಡೆದದ್ದು ಧರ್ಮಶಾಸ್ತ್ರದ ಪಾಲನೆಯಿಂದ ಅಲ್ಲ, ಆದರೆ ವಿಶ್ವಾಸದ ಮೂಲಕ ದೇವರೊಡನೆ ಸತ್ಸಂಬಂಧವನ್ನು ಹೊಂದಿದ್ದರಿಂದ. ದೈವ ವಾಗ್ದಾನಕ್ಕೆ ವಿಶ್ವಾಸವೇ ಆಧಾರ, ಇವೆಲ್ಲಕ್ಕೂ ಅನುಗ್ರಹವೇ ಮೂಲ. ಇವು ಅಬ್ರಹಾಮನ ಸಂತತಿಯವರಿಗೆ, ಅಂದರೆ ಧರ್ಮಶಾಸ್ತ್ರವನ್ನು ಅನುಸರಿಸಿ ನಡೆಯುವವರಿಗೆ ಮಾತ್ರವಲ್ಲ, ಅಬ್ರಹಾಮನಂತೆ ದೇವರಲ್ಲಿ ವಿಶ್ವಾಸವಿಟ್ಟವರೆಲ್ಲರಿಗೂ ಖಚಿತವಾಗಿ ದೊರೆಯುತ್ತದೆ. ಏಕೆಂದರೆ ಅಬ್ರಹಾಮನೇ ನಮ್ಮೆಲ್ಲರಿಗೂ ಮೂಲಪಿತ. ನಾನು ನಿಮ್ಮನ್ನು ಅನೇಕ ಜನಾಂಗಗಳಿಗೆ ಮೂಲಪಿತನನ್ನಾಗಿ ನೇಮಿಸಿದ್ದೇನೆ ಎಂದು ಪವಿತ್ರ ಗ್ರಂಥದಲ್ಲೇ ಬರೆದಿದೆ. ಹೌದು, ಮೃತರನ್ನು ಜೀವಂತಗೊಳಿಸುವವರು, ಅಸ್ತಿತ್ವದಲ್ಲಿ ಇಲ್ಲದದನ್ನು ಅಸ್ತಿತ್ವಕ್ಕೆ ತರುವಂಥವರು ಆದ ದೇವರಲ್ಲಿ ಆತನು ವಿಶ್ವಾಸವಿಟ್ಟನು. ಆದ್ದರಿಂದ ಈ ವಾಗ್ದಾನವನ್ನು ಸಾಕ್ಷಾತ್ ದೇವರಿಂದಲೇ ಪಡೆದನು. ಆತನ ವಿಶ್ವಾಸ ಮತ್ತು ಭರವಸೆ ಎಷ್ಟರ ಮಟ್ಟಿಗೆ ಇತ್ತೆಂದರೆ, ಈ ದೈವ ವಾಗ್ದಾನವು ನೆರವೇರುವ ನಿರೀಕ್ಷೆ ಇಲ್ಲದಿದ್ದರೂ ಆತನು ದೇವರನ್ನು ನಂಬಿದ್ದನು. ಆದುದರಿಂದಲೇ ನಿನ್ನ ಸಂತಾನವು ನಕ್ಷತ್ರಗಳಷ್ಟು ಅಸಂಖ್ಯಾತವಾಗುವುದು ಎಂಬ ಹೇಳಿಕೆಯಂತೆ ಆತನು ಅನೇಕ ಜನಾಂಗಗಳಿಗೆ ಮೂಲಪಿತನಾದನು. ಆದ್ದರಿಂದಲೇ ದೇವರು ಆತನನ್ನು ತನ್ನೊಂದಿಗೆ ಸತ್ಸಂಬಂಧದಲ್ಲಿ ಇರುವುದಾಗಿ ಪರಿಗಣಿಸಿದರು ಎಂದು ಲಿಖಿತವಾಗಿದೆ. ದೇವರ ವಾಕ್ಯವಿದು. ಇದು ನಿಲ್ಲೋಣ. ಯೇಸು ಕ್ರಿಸ್ತರು ನಮಗಾಗಿ ಪ್ರಾಣ ತೆತ್ತರು. ಯೇಸು ಕ್ರಿಸ್ತರು ನಮಗಾಗಿ ಪ್ರಾಣ ತೆತ್ತರು. ಕ್ರಿಸ್ತರ ಮರಣವನ್ನು ಹೊಂದುವಷ್ಟು ವಿಧೇಯರಾದರು. ಅವನು ಶಿಲುಬೆಯ ಮರಣವನ್ನು ಹೊಂದುವಷ್ಟು ವಿಧೇಯರಾದರು. ಯೇಸು ಕ್ರಿಸ್ತರು ನಮಗಾಗಿ ಪ್ರಾಣ ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮೊಡನೆಯೂ ಇರಲಿ. ಸಂತ ಲೋಕರು ಬರೆದ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಯೇಸು ಸ್ವಾಮಿ ಜೆರಿಕೋ ಪಟ್ಟಣವನ್ನು ಪ್ರವೇಶಿಸಿ ಅದರ ಬೀದಿಗಳಲ್ಲಿ ಹಾದು ಹೋಗುತ್ತಿದ್ದರು. ಅಲ್ಲಿ ಜಕ್ಕಾಯ ಎಂಬವನಿದ್ದನು. ಅವನು ಸುಂಕ ವಸೂಲಿಯವರ ಮುಖಂಡ ಹಾಗೂ ಧನಾಢ್ಯ. ಯೇಸು ಯಾರೆಂದು ನೋಡಬೇಕೆಂಬ ಅಪೇಕ್ಷೆ ಅವನದು. ಆದರೆ ಅವನು ಗಿಡ್ಡ ವ್ಯಕ್ತಿ. ಜನಜಂಗುಳಿಯ ಮಧ್ಯೆ ಯೇಸುವನ್ನು ನೋಡಲು ಪ್ರಯತ್ನಿಸಿದರೂ ಅವನಿಂದ ಆಗಲಿಲ್ಲ. ಆದ ಕಾರಣ ಮುಂದಕ್ಕೆ ಓಡಿ ಹೋಗಿ ಯೇಸು ಬರುತ್ತಿದ್ದ ಮಾರ್ಗದಲ್ಲಿ ಒಂದು ಆಲದ ಮರವನ್ನು ಕಂಡು ಅದನ್ನು ಹತ್ತಿದನು. ಯೇಸು ಆ ಸ್ಥಳಕ್ಕೆ ಬಂದು ತಲೆ ಎತ್ತಿ ನೋಡಿ, ಚಕ್ಕನೇ, ಒಡನೆ ಇಳಿದು ಬಾ, ಈ ದಿನ ನಿನ್ನ ಮನೆಯಲ್ಲಿ ನಾನು ತಂಗಬೇಕು ಎಂದರು. ಚಕ್ಕನು ತಕ್ಷಣವೇ ಇಳಿದು ಬಂದು ಯೇಸುವನ್ನು ಸಂತೋಷದಿಂದ ಸ್ವಾಗತಿಸಿದನು. ಇದನ್ನು ನೋಡಿದವರೆಲ್ಲರೂ, ಯೇಸು ಪಾಪಿಷ್ಠನ ಮನೆಗೆ ಅತಿಥಿಯಾಗಿ ಹೋಗುತ್ತಾನಲ್ಲ ಎಂದು ಗೊಣಗುಟ್ಟಿದರು. ಚಕ್ಕನು ನೆರೆದಿದ್ದ ಜನರ ಮುಂದೆ ಎದ್ದು ನಿಂತು ಯೇಸುವಿಗೆ, ಪ್ರಭುವೇ, ನನ್ನ ಆಸ್ತಿ ಪಾಸ್ತಿಯಲ್ಲಿ ಅರ್ಧ ಭಾಗವನ್ನು ಬಡಬಗ್ಗರಿಗೆ ಕೊಟ್ಟು ಬಿಡುತ್ತೇನೆ. ಯಾರಿಗಾದರೂ ಮೋಸ ಮಾಡಿ ಅವರಿಂದೇನಾದರೂ ನಾನು ಕಸಿದುಕೊಂಡಿದ್ದೇ ಅದಕ್ಕೆ 4ರಷ್ಟು ಹಿಂದಕ್ಕೆ ಕೊಡುತ್ತೇನೆ ಎಂದನು. ಆಗ ಯೇಸು, ಇಂದು ಈ ಮನೆ ಉದ್ಧಾರವಾಯಿತು, ಇವನು ಕೂಡ ಅಬ್ರಹಾಮನ ವಂಶಕ್ಕೆ ಸೇರಿದವನಲ್ಲವೇ? ನರಪುತ್ರನು ಬಂದಿರುವುದು ಪತಿತರನ್ನು ಅರಸಿ ಉದ್ಧರಿಸುವುದಕ್ಕೆ ಎಂದು ಹೇಳಿದರು.
ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ದಿವ್ಯ ಪ್ರಭು ಯೇಸುವಿನಲ್ಲಿ ನನ್ನ ಒಲವಿನ ಸಹೋದರ ಸಹೋದರಿಯರೇ, ಶುಭ ಸಂದೇಶವನ್ನು ಕೇಳಿದ್ದೇ ಆದರೆ ಈ ಶುಭ ಸಂದೇಶದಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾದರೆ ಎಷ್ಟು? ಒಬ್ಬನ ಮನ ಪರಿವರ್ತನೆ ಆಗಲಿಕ್ಕೆ ಹೊತ್ತು ಎಂಬುದು ಮುಖ್ಯವಲ್ಲ, ತಾನು ತನ್ನ ಜೀವನವನ್ನು ಅವಲೋಕಿಸಿ ನೋಡುವುದು ಮುಖ್ಯವಾಗಿದೆ. ಚಕ್ಕಾಯನು ಸುಂಕ ವಸೂಲಿಗಾರ, ಬಹಳಷ್ಟು ವಸೂಲಿ ಮಾಡುತ್ತಿದ್ದ, ಇತರಿಗೆ ತೊಂದರೆ ಕೊಡುತ್ತಿದ್ದ. ಎಷ್ಟು ತಗೊಳ್ಬೇಕು ಅದಕ್ಕಿಂತ ಜಾಸ್ತಿ ಹೆಚ್ಚು ಪಟ್ಟನ್ನು ಅವನು ತಗೊಳ್ಳುತ್ತಿರುವಾಗ ಬಹಳಷ್ಟು ದುರ್ಬಲರು, ಬಹಳಷ್ಟು ಕಷ್ಟದವರು ಹೇಳುತ್ತಿದ್ದರು, ಇವನು ಯಾಕೆ ನಮಗೆ ಇಂಥ ತೊಂದರೆ ಕೊಡುತ್ತಾನೆ, ಈ ಮನುಷ್ಯನು ಸತ್ತರ ಒಳ್ಳೆಯದು, ಇವನು ಇರಬಾರದು ಎಂಬುದಾಗಿ ಎಷ್ಟೋ ಜನರು ಅವನ ನಾಶವನ್ನು ಬಯಸಿರಬಹುದು. ಯಾಕಂತ ಹೇಳಿದ್ರೆ ಇವನೊಬ್ಬ ಧನಾಢ್ಯ. ಈ ಧನಾಢ್ಯದನ ಎಲ್ಲಿಂದ ಬಂತು? ಅವನೆಲ್ಲ ವಸೂಲಿ ಮಾಡಿದ್ದರಿಂದ ಬಂದಿತ್ತು. ಆದರೆ ಈ ಧನಾಢ್ಯನಿಗೆ ಯೇಸುವನ್ನು ಕಾಣಬೇಕೆಂಬ ಬಯಕೆ, ಹಂಬಲ. ಇವನು ಯೇಸುವನ್ನು ಆ ದಾರಿಯಲ್ಲಿ ಬರುತ್ತಿರುವಾಗ ಅವನು ಗಿಡ್ಡ ವ್ಯಕ್ತಿ ಆದ್ದರಿಂದಾಗಿ ಆ ಮರದ ಮೇಲೆ, ಕೊಂಬೆಯ ಮೇಲೆ ಕುಳಿತುಕೊಂಡು ಯೇಸು ಬರುವುದನ್ನೇ ಕಾಯ್ದಿರ್ತಾನೆ. ಯೇಸು ಆ ದಾರಿಯಲ್ಲಿ ಬರುವಾಗ ಯೇಸು ಇಷ್ಟರಲ್ಲೇ ನಿಗದಿಪಡಿಸಿ ಆಗಿತ್ತು, ಈ ಮನುಷ್ಯನ ಉದ್ಧಾರವಾಗಬೇಕು, ಈ ಮನುಷ್ಯ ಆ ಬಿಡುಗಡೆಗೊಳ್ಳಬೇಕು, ಆ ಬಂಧನ ಬಿರಿಯಬೇಕು. ಅದಕ್ಕಾಗಿ ಯೇಸು ಆ ದಾರಿಯಲ್ಲಿ ಬರುವಾಗ ಕಣ್ಣೆತ್ತಿ ಜಕ್ಕಾಯನ ಕಣ್ಣಲ್ಲಿ ನೋಡುತ್ತಾರೆ. ಈ ಸಮಯದಲ್ಲಿ ಯೇಸುವಿನ ದೃಷ್ಟಿ ಮತ್ತೆ ಜಕ್ಕಾಯನ ದೃಷ್ಟಿಯ ಮಿಲನವಾಗುತ್ತೆ. ಅಲ್ಲಿ ನಡೆದದ್ದೇ ಅದ್ಭುತ. ಅದಕ್ಕಾಗಿ ಪ್ರಿಯ ಸಹೋದರ ಸಹೋದರರೇ, ಬಹಳಷ್ಟು ಸಲ ನಾವು ಇತರರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಮಾತಾಡುತ್ತೇವೆ. ಯಾಕಂತ ಹೇಳಿದ್ರೆ ಆ ಕಣ್ಣಲ್ಲಿ ಏನಿದೆ, ಆ ಕಣ್ಣಲ್ಲಿ ಎಷ್ಟು ಕಷ್ಟ ಇದೆ, ಆ ಕಣ್ಣಲ್ಲಿ ಎಷ್ಟು ನೋವಿದೆ, ಆ ಕಣ್ಣಲ್ಲಿ ಎಷ್ಟು ಸುಖ ಇದೆ, ಸಂತೋಷ ಇದೆ ಎಂಬುದನ್ನು ನಾವು ಇದರಿಂದ ಅರಿತುಕೊಳ್ಳುತ್ತೇವೆ. ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಾಗ ಅಲ್ಲಿ ಆಗುವ ಸಂಚಲನವೇ ಆಗಿದೆ ಹೊಸತನ. ಆ ಸಂಚಲನ ಆಗಿತ್ತು. ಯೇಸುವಿನ ದೃಷ್ಟಿ ನೇರವಾಗಿ ಚಕ್ಕಾಯನ ಕಣ್ಣಿನ ದೃಷ್ಟಿಗೆ ಹೋದದ್ದು. ಈ ಸಮಯದಲ್ಲಿ ಚಕ್ಕಾಯನಿಗೆ ಯೇಸು ಕರೀತಾರೆ, ಚಕ್ಕಾಯನೇ ಇಳಿದು ಬಾ, ನಾನು ಇವತ್ತು ನಿನ್ನ ಮನೆಯಲ್ಲಿ ತಂಗಬೇಕು, ನಿನ್ನ ಹೃದಯದಲ್ಲಿ ತಂಗಬೇಕು ಅಂತ ಹೇಳಿಲ್ಲ ಅವರು. ನಿನ್ನ ಮನೆಯಲ್ಲಿ ಅದರ ಅರ್ಥವಾಗಿದೆ, ನಿನ್ನ ಹೃದಯವನ್ನು ಸಂಪೂರ್ಣವಾಗಿ ನೀನು ನನಗೆ ಒಪ್ಪಿಸಿದ್ದೇ ಆದರೆ ನಾನು ನಿನ್ನ ಮನೆಯಲ್ಲಿ ತಂಗಬಹುದು. ಈ ಸಮಯಕ್ಕೆ ನೋಡಿ, ಚಕ್ಕನ್ ಹೇಳ್ಬೋದಿತ್ತು, ಆ ಯೇಸುವಿಗೆ ನನ್ನ ಹೆಸರು ಹೇಗೆ ಗೊತ್ತು? ಇದು ನಮ್ಮ ಧ್ಯಾನಕೂಟಗಳಲ್ಲಿ ಕೆಲವು ಸಲ ನಡೀತದೆ. ನಾನು ಸೌಖ್ಯಗೊಳ್ಳಲಿಲ್ಲ, ನನ್ನನ್ನು ಯೇಸು ಮುಟ್ಟಲಿಲ್ಲ, ನನ್ನನ್ನೇ ಮುಟ್ಟಿದ ಅಂತ ಹೇಳಿದರೆ ಹೇಗೆ? ಅಪನಂಬಿಕೆ, ನಂಬಿಕೆ ಇಲ್ಲ, ವಿಶ್ವಾಸ ಇಲ್ಲ, ಅವಿಶ್ವಾಸ. ಅವಿಶ್ವಾಸದಲ್ಲಿ ನೀನು ಏನು ಕೇಳಿದರೂ ಅದು ನಿನಗೆ ಸಿಗುವುದಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಚಕ್ಕಾಯ ನೋಡಿ, ಆ ಸಮಯಕ್ಕೆ ಸರ್ರನೆ ಇಳಿದು ಬಂದ. ಸರ್ರನೆ ಇಳಿದು ಬಂದು ಯೇಸುವಿನ ಮುಂದೆ ಸಂತೋಷದಲ್ಲಿ ಯೇಸುವನ್ನು ಸ್ವಾಗತಿಸಿದ. ನಾವು ಎಷ್ಟು ಸಂತೋಷದಲ್ಲಿ ಯೇಸುವನ್ನು ಸ್ವಾಗತಿಸುತ್ತೇವೆ? ನಮ್ಮಲ್ಲಿ ಎಷ್ಟು ರೂಪ ಇದೆ? ಎಷ್ಟು ನಾವು ಸವಾಲಿಸುತ್ತೇವೆ. ಅದು ಹಾಗೆ, ಇದು ಹೀಗೆ, ಇದು ಯಾಕೆ, ಅದು ಹೇಗೆ. ಸವಾಲೆಸೆಯುವುದು ನಮ್ಮ ಗುರಿಯಲ್ಲ, ಅದು ನಮ್ಮಲ್ಲಿ ಇರಬಾರದು. ಯೇಸುವನ್ನು ನಂಬಿ ಯೇಸುವಿನ ಆ ಪವಿತ್ರಾದ ಕಣ್ಣುಗಳು ನಮ್ಮ ಕಣ್ಣ ಮುಂದೆ ಸಂಪೂರ್ಣವಾಗಿ ಮಿಲನವಾಗುವುದೇ ಆಗಿದೆ ನಮ್ಮ ಮತ್ತೆ ಯೇಸುವಿನ ಸಂಬಂಧದ ಅನುಭವ. ಈ ಅನುಭವ ನಮಗೆ ಎಷ್ಟು ಜನರಿಗೆ ಆಗಿದೆ. ಆದ್ದರಿಂದಾಗಿ ಇವತ್ತು ನಮಗೆ ಸ್ವಲ್ಪ ಕಷ್ಟ ಬಂದಾಗ ನಾವು ಹೆದರ್ತೇವೆ, ಸ್ವಲ್ಪ ಏನಾದರೂ ತೊಂದರೆ ಬಂದಾಗ ಹೆದರ್ತೇವೆ. ನಾನು ಇವತ್ತು ಬೆಳಿಗ್ಗೆ ಇಲ್ಲಿ ಬಂದು ವಾಪಸ್ ಹೋಗುತ್ತಿರುವಾಗ ನಮ್ಮ ದೈವಿಕ ಕರುಣೆಯ ಧ್ಯಾನ ಮಂದಿರಕ್ಕೆ ಹೋಗುವಾಗ ಒಬ್ರು ಹೇಳಿದರು, ಫಾದರ್ ನಿನ್ನೆ ನೀವು ಪ್ರಾರ್ಥಿಸಿದಿರಲ್ಲ, ಇವತ್ತು ಅವನ ವಾಕರಿಕೆ ಜಾಸ್ತಿ ಆಗಿದೆ, ನಾಳೆ ನಾನು ಬರಲಿ ಫಾದರ್? ಬನ್ನಿ ಬನ್ನಿ, ತೊಂದರೆ ಇಲ್ಲ, ಬನ್ನಿ, ಎಲ್ಲರೂ ಬನ್ನಿ, ಏನು ತೊಂದರೆ ಇಲ್ಲ. ಎಷ್ಟು ಜನ ಬಂದರೂ ಕೂಡ
ಯಾಕಂತ ಹೇಳಿದ್ರೆ ಯೇಸು ಕೈ ಚಾಚಿ ಕರೆದರು, ಬನ್ನಿ ನನ್ನಲ್ಲಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ. ಇಂಥ ಹೊರೆ ಇದ್ದ ಜಕ್ಕಾಯ ಆ ಮರದ ಮೇಲೆ ಹೋಗಿ ಕುಳಿತಿದ್ದ. ಜಕ್ಕಾಯನು ಕುಳಿತದ್ದು ಒಂದೇ ಮರದ ಮೇಲೆ ಅಲ್ಲ. ಆ ಮರ ಬರೇ ನಮಗೆ ಒಂದು ರೂಪರೇಷೆ ಕೊಡಲಿಕ್ಕೆ ಮಾತ್ರ. ಜಕ್ಕಾಯನು ಕುಳಿತಿದ್ದ ಧನಾಢ್ಯ, ಅಭಿಲಾಷೆ, ದುರಾಸೆ ಎಂಬ ಹಣದ ಮರದಲ್ಲಿ ಕೂತ್ಕೊಂಡು ಬಹಳಷ್ಟು ಯೋಚನೆ ಮಾಡ್ತಿದ್ದ. ಆದರೆ ಯೇಸು ನೋಡಬೇಕೆಂಬ ಹಂಬಲ ಇತ್ತು, ಆದರೆ ಯಾವುದನ್ನು ಬಿಟ್ಟು ಬಿಡಲಿಕ್ಕೆ ಅವನು ಯೋಚಿಸಿರಲಿಲ್ಲ. ಈ ಸಮಯದಲ್ಲಿ ಯೇಸು ಹೇಳುತ್ತಾರೆ, ಹಣದ ಮರದಿಂದ ಕೆಳಗಿಳಿ, ಅಭಿಲಾಷೆ ದುರಾಸೆ ಹಣ ಮರದಿಂದ ಕೆಳಗಿಳಿ. ಅವನ ಈ ದುರಾಸೆಯಿಂದಾಗಿ ಎಷ್ಟೋ ಜನರ ಮನ ನೋಯಿಸಿದ್ದ. ಸಂಬಂಧಗಳು ಒಳ್ಳೆಯದಿರಲಿಲ್ಲ, ಅವರಲ್ಲಿ ದ್ವೇಷ ಇತ್ತು. ಈ ಜಕ್ಕಾಯನನ್ನು ನೋಡಿದರೆ ಅವರಿಗೆ ಆಗ್ತಿರ್ಲಿಲ್ಲ. ಒಂದು ಥರದ ಹಗೆತನ ಇತ್ತು, ಇವನು ಹೋಗಬೇಕು ಎಂಬ ಒಂದು ಹಗೆತನ. ಅಂತ ಹಗೆತನದ ಸಂಬಂಧಗಳು ಅಲ್ಲಿದ್ದವು. ಕೆಟ್ಟೋದ ಸಂಬಂಧ ಎಂಬ ಆ ಮರದ ಮೇಲೆ ಕೂತಿದ್ದ. ಆ ಮರದ ಮೇಲೆ ಕೂತು ಅವನಿದ್ದದನ್ನು ನೋಡಿ ಯೇಸುವಿಗೆ ಗೊತ್ತಾಯಿತು. ಯೇಸುವಿಗೆ ತಿಳಿದಿದೆ ಎಲ್ಲ ಜಕ್ಕಾಯನ ಏನೆಂಬುದಾಗಿ. ಇಳಿದು ಬಾ. ಆ ಕೆಟ್ಟೋದ ಸಂಬಂಧಗಳ ಮಿಲನವಾಯಿತು. ಹೃದಯದ ಮಿಲನವಾಯಿತು. ಆ ಹೃದಯ ಕೆಟ್ಟೋದ, ಆ ಒಳ್ಳೆತನ ಇಲ್ಲದ, ಕಠೋರವಾದ, ಕಠಿಣವಾದ, ಗಡುಸಾದ ಹೃದಯ ಜಕ್ಕಾಯನದು ಒಂದೇ ಒಂದು ದೃಷ್ಟಿಗೆ ಸಂಪೂರ್ಣವಾಗಿ ಮೃದುವಾಯಿತು. ಅಂಥ ದೃಷ್ಟಿ ಯೇಸುವಿನದು. ಆದರೆ ನಾವು ಆ ದೃಷ್ಟಿಗೆ ಸರಿಸಾಟಿದ್ದೇವಾ? ಆ ದೃಷ್ಟಿ ನಮ್ಮಲ್ಲಿ ಬೇರೂರಬೇಕೆಂದು ನಾವು ತವಕದಿಂದ ಇದ್ದೇವಾ? ಹೇಗೆ ಜಕ್ಕಾಯನ ಮರದ ಮೇಲೆ ಹೋಗಿ ಕೂತಿದ್ದರಿಂದಾಗಿ ಯೇಸುವನ್ನು ನೋಡಬೇಕೆಂಬ ಹಂಬಲ ಇದ್ದರಿಂದಾಗಿ ಯೇಸು ಅವನನ್ನು ನೋಡಿದರು. ಈ ಸಮಯದಲ್ಲಿ ಯೇಸು ಹೇಳ್ತಾರೆ, ನಿನ್ನ ಪಾಪದವ ಆ ಮರದಿಂದ ಕೆಳಗಿಳಿ. ಬಹಳಷ್ಟು ಜನರಿಗೆ ನಮಗೆ ಪಾಪ ಒಪ್ಪಿಕೊಳ್ಳಿಕ್ಕೆ ಬೇಡ. ಈ ರೆಟ್ಟಿಡ್ ಧ್ಯಾನಕೂಟಗಳಲ್ಲಿ ಇದ್ದು ಇವತ್ತು ನಾನು ಎಲ್ಲರಿಗೂ ಹೇಳ್ತೇನೆ, ಪಾಪ ಎಲ್ಲರೂ ಮಾಡ್ತಾರೆ, ತಪ್ಪು ಎಲ್ಲರೂ ಮಾಡ್ತಾರೆ, ಪರವಾಗಿಲ್ಲ. ಆದರೆ ಅದನ್ನು ಒಪ್ಪಿಕೊಳ್ಳುವುದು ಶ್ರೀಮಂತಿಕೆ. ಅದು ಒಪ್ಪಿಕೊಂಡು ದೇವರಲ್ಲಿ ನಾವು ಕ್ಷಮೆ ಯಾಚಿಸುವುದು ಸಿರಿವಂತಿಕೆ. ಭಾಳಷ್ಟು ಜನರಲ್ಲಿದೆ. ಫಾದರ್, ಕೆಲವು ನನಗೆ ನೆನಪು ಬರುತ್ತದೆ, ಕೆಲವು ನೆನಪು ಬರಲಿಲ್ಲ. ಏನು ನೆನಪು ಬರಲಿಕ್ಕೆ ನನ್ನ ತಲೆ ಸರಿ ಇಲ್ವಾ? ತಲೆ ಸರಿ ಇದೆಯಲ್ಲ, ಗೊತ್ತಿದೆ. ಎಸ್ಕೇಪಿಸಮ್. ನಮಗೆ ಅದು ಹೇಳಿ ಸಂಪೂರ್ಣವಾಗಿ ಬಿಡುಗಡೆ ಬೇಡ. ನಾವೆಲ್ಲೋ ಮರೆಮಾಚಿ ಎಲೆಯಲ್ಲಿ ಒಳಗೆ ಅದು ಮಾವಿನಕಾಯಿ ಮರೆಮಾಚಿದಂತೆ ಮಾಡ್ತೇವೆ. ಬಹಳಷ್ಟು ಜನರಿಗೆ ಇವತ್ತು ಅಭಿಲಾಷೆ, ಅಹಂಕಾರದಲ್ಲಿ ನಮಗೆ ಒಳಗೆ ಬರಲಿಕ್ಕೆ ಬೇಡ, ಹೊರಗೆ ಬರಲಿಕ್ಕೆ ಬೇಡ. ನನ್ನನ್ನು ಯಾರು ನನ್ನ ಬಗ್ಗೆ ಮಾತಾಡಲಿಕ್ಕೆ ಯಾರು ಮಾತಾಡೋದಿಲ್ಲ. ಯೇಸು ನೋಡ್ತಾರೆ ಅಷ್ಟೇ. ನಿನ್ನ ಬಗ್ಗೆ ನಾನಲ್ಲ, ಇನ್ನೊಬ್ಬರು ಮಾತಾಡೋದಿಲ್ಲ. ನೋಡಿ, ಜಕ್ಕಾಯ ಪಾಪ ಎಂಬ ಮರದ ಮೇಲೆ ಇದ್ದ. ಇಳಿದು ಬಾ ಅಷ್ಟೇ, ಒಂದೇ ಒಂದು ಮಾತು, ಇಳಿದು ಬಂದ ತನ್ನೆಲ್ಲವನ್ನು. ನಾವು ನೋಡಿದ್ದೇನೆ ಭಾಳಷ್ಟು ಜನರನ್ನು ಡಿವೈನ್ ರಿಟ್ರೀಟ್ ಸೆಂಟರಲ್ಲಿ ಫಸ್ಟ್ ಬೆಂಚಲ್ಲಿ ಇರ್ತಾರೆ. ಈಗ ನೀವು ಹಿಂದೆ ಹೋಗಬೇಡಿ, ಫಸ್ಟ್ ಬೆಂಚ್ ಅಂತ ಹೇಳಿದ್ದೆ ಅಂತೇಳಿ, ನಿಮಗೆ ಹೇಳಿದ್ದಲ್ಲ. ಈಗ ನಾಳೆ ಫಾದರ್ ನಮ್ಮನ್ನು ನೋಡಿ ಏನು ಫಸ್ಟ್ ಬೆಂಚಲ್ಲಿ ಇರ್ತಾರೆ. ಅಲ್ಲಿ ಬಂದವರು ಕೈ ಎತ್ತಿ ಹಾಲೆಲೂಯ, ಪ್ರೈಸ್ ಅಲ್ಲ, ಹಾಲೆಲೂಯ. ಮನೆಯಲ್ಲಿ ದೊಡ್ಡ ದೊಡ್ಡ ತೆಂಗಿನಕಾಯಿಗಳನ್ನು ಯಾರೋ ಒಬ್ಬ ಭಟ್ಟ ಮಂತ್ರಿಸಿದ್ದು ಕಟ್ಟಿಟ್ಟಿದ್ದಾರೆ. ಅಲ್ಲಿ ಲಿಂಬೆಕಾಯಿ, ಅಲ್ಲಿ ಭಸ್ಮ, ಇಲ್ಲಿ ತಾಯಿತ, ಇಲ್ಲಿ ಏನು ಕಬ್ಬಿಣ, ನಿಮಗೆ ಕುತ್ತಿಗೆಗೆ ಕಟ್ಟಬೇಕು ಅದನ್ನು. ಅಲ್ಲಿ ಮನೆಗಳಲ್ಲಿ ಕಟ್ಟಿ ಎಷ್ಟೋ ಜನರಿಗೆ ಹೇಳಿದ್ರು, ಇನ್ನೂ ಭಾಷೆ ಅರ್ಥ ಆಗೋದಿಲ್ಲ, ಬಿಡುಗಡೆ ಇಲ್ಲ. ಅದನ್ನು ಬಿಟ್ಟು ಇಲ್ಲಿ ಬಂದು ಪತೀತರ ದೇವರು ನೋಡುವುದಿಲ್ವಾ? ಫಾದರ್ ಇಚ್ಛೆಗೆ ಗೊತ್ತಿದೆ, ಕೆಲವರದ್ದು ಮಾತ್ರ ಗುರ್ತಾ ಇದೆ. ಆದರೆ ದೇವರಿಗೆ ಎಲ್ಲರದ್ದು ಗುರ್ತಾ ಇದೆ ಅಲ್ಲ. ನೀನಿಲ್ಲಿ ಕೂತ್ಕೊಂಡು ಕೈ ಎತ್ತಿ, ದೇವರೇ ನನ್ನ ನೋಡು, ಬೇರೆಯವರಿಗೆ ಗೊತ್ತಿಲ್ಲ, ಆದರೆ ದೇವರಿಗೆ ಗೊತ್ತಿದೆ. ನೀನು ಅಂಥದಕ್ಕೆ ಕೈ ಹಾಕಿದ್ದೆ, ಆದರೆ ನಿನಗೆ ಅಡೆತಡೆ ತಪ್ಪಿದ. ಅದಕ್ಕಾಗಿ ಯೇಸು ಹೇಳ್ತಾರೆ, ಇಳಿದುವ ನಿನ್ನ ಜಂಬ ಇಳೀಲಿ, ನಿಮ್ಮ ಕ್ರೂರತನ ಇಳೀಲಿ, ಆ ಧನಾಢ್ಯತನ ಹೆಚ್ಚು ನನಗಿನ್ನು ಬೇಕು ಎಂಬ ದುರಾಸೆ. ಅವನ ಶ್ರೀಮಂತಿಕೆಯನ್ನು ಅಲ್ಲಗಳೆಯಲಿಲ್ಲ ಯೇಸು. ಶ್ರೀಮಂತನಾಗಿ ಒಳ್ಳೆ ರೀತಿಯಲ್ಲಿ ಧರ್ಮ ನಿಷ್ಠೆಯಿಂದ ಶ್ರೀಮಂತನಾದರೆ ಒಳ್ಳೆಯದು.
ಒಳ್ಳೆಯದು. ಇತರಿಗೆ ದಾನ ಮಾಡಲಿಕ್ಕಾಗುತ್ತೆ, ಹಿರಿಯರಿಗೆ ಒಳ್ಳೆಯದು ಮಾಡಲಿಕ್ಕಾಗುತ್ತೆ, ತನ್ನ ಜೀವನವನ್ನು ಕೂಡ ಸಂತೋಷದಲ್ಲಿ ಇರಿಸಲಿಕ್ಕಾಗುತ್ತೆ. ಆದರೆ ಅನ್ಯಾಯದಲ್ಲಿ ಅಲ್ಲ, ಅನ್ಯಾಯದಲ್ಲಿ ಮಾಡಲಿಕ್ಕೆ ನಿನ್ನನ್ನು ಕರೆಯಲಿಲ್ಲ. ಅದೇ ಸಮಯದಲ್ಲಿ ಧನಾಢ್ಯನೇ ಆದ ಜಕ್ಕಾನಿಗೆ ಹೇಳ್ತಾರೆ, ಇಳಿದು ಬಾ. ಎಲ್ಲ ಇಳಿದೋಯ್ತು ಪ್ರಿಯರೇ. ಒಂದೇ ಒಂದು ದೃಷ್ಟಿ ಯೇಸುವಿನದ್ದು. ನಮ್ಮ ಮೇಲೆ ಯೇಸು ಸ್ವಾಮಿ ಎಷ್ಟು ದೃಷ್ಟಿ ಹಾಯಿಸಿದ್ದಾರೆ. ಆದರೆ ನಾವು ಆ ಕಡೆ ಈ ಕಡೆ ಕಣ್ಣು ಮಿಟುಕಿಸಿ ಆ ಯೇಸುವಿನ ದೃಷ್ಟಿಗೆ ನಮ್ಮ ದೃಷ್ಟಿಯ ಮಿಲನ ಆಗಲಿಲ್ಲ. ನಮಗೆ ಅಂತ ಅನುಭವ ಇಲ್ಲ. ಯೇಸುವಿನ ಬಗ್ಗೆ ಅನುಭವ ಇದ್ದವರು ನಾವು ಅವರನ್ನು ಅಪ್ಪಿ ಹಿಡಿದು ಬೇರೆ ಕಡೆಗೆ ಹೋಗುವುದಿಲ್ಲ. ಹಾಗೆ ನಾನು ಕೌನ್ಸಿಲಿಂಗ್ ಕೂತಾಗ ಎಷ್ಟೋ ಜನರು ಸುಳ್ಳು ಹೇಳ್ತಾರೆ, ಮತ್ತೆ ಸ್ವಲ್ಪ ಗದರಿಸಿದ್ರೆ, ಹೌದು ಫಾದರ್ ಹಾಗೆ ಮಾಡಿದೆ, ಹೆದರಿಕೆ ಆಯಿತು. ಯಾಕೆ ಹೆದರಿಕೆ ಯಾಕೆ? ಹೋಗುವಾಗ ಹೆದರಿಕೆ ಆಗಲಿಲ್ಲ? ಅಪ್ಪಿ ತಪ್ಪಿ ನುಸುಳಿಕೊಂಡು ಹೋಗುವಾಗ ನಿನ್ಗೆ ಹೆದರಿಕೆ ಆಗಲಿಲ್ಲ? ಈಗ ಹೆದರಿಕೆ ಆಗುತ್ತೆ ನಿನ್ಗೆ? ಪ್ರಿಯ ಸಹೋದರ ಸಹೋದರಿ, ನಾವಿದನ್ನು ತಿಳ್ಕೊಳ್ಬೇಕು. ನನ್ನ ಜನ್ಮದಿಂದ ಇವತ್ತಿನ ತನಕ ನನ್ನ ತಂದೆ ತಾಯಿ ಹೇಳಿಕೊಟ್ಟ ವಿಶ್ವಾಸ, ಆ ದೃಢವಾದ ವಿಶ್ವಾಸ, ಅಚಲವಾದ ವಿಶ್ವಾಸ, ಆ ವಿಶ್ವಾಸದ ಮೇಲೆ ಮೆಟ್ಟಿ ನಡೆಯುವಾಗ ಯಾವ ಬೇರೆ ಶಕ್ತಿ ಕೂಡ ನಮಗೆ ತೊಂದರೆ ಕೊಡುವುದಿಲ್ಲ. ತೊಂದರೆ ಕೊಟ್ಟರು ಕೂಡ ಯೇಸು ಸ್ವಾಮಿ ಅದನ್ನು ಕಟ್ಟಿ ನಮ್ಮಿಂದ ದೂರೈಸುತ್ತಾರೆ ಹೊರತು ನಾವು ನಿಜವಾದ ಸತ್ಯದ ದಾರಿಯಲ್ಲಿ ವಿಶ್ವಾಸಿಟ್ಟು ಏಕ ದೇವರಲ್ಲಿ ಪ್ರಾರ್ಥಿಸಿ ಎಲ್ಲ ಸಾಧ್ಯ ಹೋಗಿದೆ. ಇಲ್ಲ ಫಾದರ್, ಸ್ವಲ್ಪ ಕಷ್ಟ ಬಂತು ಫಾದರ್, ಅದಕ್ಕೆ ಆಗಿ ಹೋಗಿದ್ದೇನೆ. ಒಂದು ವೇಳೆ ಹೋಗಿದ್ದೆ ಆದರೆ ನಾನು ಬೆಳಿಗ್ಗೆ ಹೇಳಿದ್ದೇನೆ, ಪುನಃ ಹೇಳ್ತೇನೆ, ಆರಾಧನೆಯಲ್ಲೂ ಹೇಳಿದ್ದೇನೆ, ನಿನ್ನನ್ನೇ ನೀನು ಸಮರ್ಪಿಸಿ ಹೇಳು, ಸಾಷ್ಟಾಂಗ ಬಿಟ್ಟು ಹೇಳು, ಯೇಸು ನಾನು ತಪ್ಪು ಮಾಡಿದ್ದೇನೆ, ನಾನು ಮೋಸ ಹೋದೆ, ನನಗೆ ಗೊತ್ತಿದ್ದು ನಾನು ಹಾಗೆ ಮಾಡಿದ್ದೆ. ಆದರೆ ಯೇಸುಗೆ ಹೇಳು. ಯೇಸು ಯಾವಾಗಲೂ ಇಲ್ಲ ಅಂತ ಹೇಳುವುದಿಲ್ಲ. ಯಾಕಂತ ಹೇಳಿದರೆ ಅವರು ಹೇಳ್ತಾರೆ, ಬಾ ನನ್ನಲ್ಲಿಗೆ ಬಾ, ನಿನ್ನ ನೊಗ ಭಾರವಾದದನ್ನು ನಾನು ಹಗುರಗೊಳಿಸ್ತೇನೆ. ಪ್ರಿಯ ಸಹೋದರ ಸಹೋದರಿ, ಈ ಸಮಯದಲ್ಲಿ ಜಕ್ಕ ಸಂತೋಷದಿಂದ ಯೇಸುವನ್ನು ಸ್ವಾಗತಿಸಿದ. ಯೇಸು ಅವನಿಗೆ ಹೇಳಿಲ್ಲ, ನಿನ್ನ ಆಸ್ತಿಯಲ್ಲಿ ಅಷ್ಟು ಕೊಡು, ನಿನ್ನ ಆಸ್ತಿಯಲ್ಲಿ ಇಷ್ಟು ಕೊಡು, ಅವರಿಗೆ ದಾನ ಮಾಡು, ಅವ್ರಿಗೆ ಕೊಟ್ಟು ಬಿಡು ಅಂತ ಹೇಳಿಲ್ಲ. ಅದರ ಬದಲು ಯೇಸು ಏನು ಹೇಳಿದ್ರು? ನಿನ್ನ ಮನೆಯಲ್ಲಿ ನಾನು ಇವತ್ತು ತಂಗಬೇಕು, ನಿನ್ನ ಮನೆಯಲ್ಲಿ ತಂಗಬೇಕಂತ ಹೇಳಿದಾಗ ಅವನು ಸಂಪೂರ್ಣವಾಗಿ ತನ್ನ ಮನ ಪರಿವರ್ತನೆ ಮಾಡಿಕೊಂಡ. ಸಮಯ ಬೇಡ, ಒಂದೇ ಒಂದು ನಿಮಿಷ ಸಾಕು ಚೇಂಜ್ ಆಗಲಿಕ್ಕೆ. ಡಿವೈನ್ ರಿಟ್ರೀಟ್ ಸೆಂಟರ್ ಬಂದ ಒಬ್ಬ ವ್ಯಕ್ತಿ 25 ವರ್ಷ ಆ ವ್ಯಕ್ತಿ ಹೋಗಿ ಆಯ್ತಂತೆ ಡಿವೈನಿಗೆ. ಒಂದೇ ಒಂದು ನಿಮಿಷದಲ್ಲಿ ಅವನು ತಾನು ಧೂಮಪಾನವನ್ನು ಬಿಟ್ಟು ಬಿಡ್ತೇನೆ ಅಂತ ತನ್ನ ಮನಸ್ಸಲ್ಲಿ ಎಣಿಸಿದ್ದು. ಇವತ್ತು ಒಂದು ಸಿಗರೆಟ್ ಆಗಲಿ, ಬೀಡಿ ಆಗಲಿ, ಗಾಂಜಾ ಆಗಲಿ ತನ್ನ ತುಟಿ ಮೇಲೆ ಇಡಲಿಲ್ಲ ಅಂತೆ. ನೋಡಿ, ನಮಗೆ ಸಂಪೂರ್ಣವಾಗಿ ಮನ ಪರಿವರ್ತನೆ ಆಗಲು ಜಾಸ್ತಿ ಹೊತ್ತು ಬೇಡ. ಜಾಸ್ತಿ ಹೊತ್ತು ತಗೊಂಡವರು ಮನ ಪರಿವರ್ತಿಸುವುದು ಕೂಡ ಇಲ್ಲ. ಯಾಕಂತ ಹೇಳಿದರೆ, ಇಲ್ಲ ಫಾದರ್ ನಾನು ಟ್ರೈ ಮಾಡ್ತೇನೆ, ಕುಡಿಯೋದೇ ಇರಲು, ನಾನು ಸಿಗರೇಟ್ ಸೇದೋದೇ ಇರಲು ಟ್ರೈ ಮಾಡ್ತೇನೆ. ಏನು ಟ್ರೈ ಮಾಡೋದು? ಅದು ಟ್ರೈ ಮಾಡೋದಾ? ನಿನಗಿಲ್ಲ ಅಂತಃಕರಣ ಇಲ್ಲ, ಪವಿತ್ರಾತ್ಮರ ಶಕ್ತಿ ನಿನ್ನಲ್ಲಿಲ್ಲ. ಒಂದೇ ಬೆಟ್ಟಿಗೆ ಅವನು ಹೇಳಿದ್ನಾ, ಇಲ್ಲ ಸ್ವಾಮಿ ನೀವು ನನ್ನ ಮನೆಗೆ ನಾಳೆ ಬನ್ನಿ, ಇವತ್ತು ಬೆಡ್ರೂಮ್ ರೆಡಿ ಆಗಲಿಲ್ಲ ಹೇಳಿದ್ನಾ ಜಕ್ಕ? ನೀನು ಬರಬೇಡ ಅಂತ ಹೇಳಿದ್ನಾ? ಓ, ನಿಮ್ಮ ಮುಖಗಳು ಎಲ್ಲ ಬಾಯಿ ಎಲ್ಲ ಕ್ಲೋಸ್ ಮಾಡಿ ಆಯ್ತಾ ಎಲ್ಲರದ್ದು? ಕಷ್ಟ ಆಗುತ್ತಲ್ಲ ಕೆಲವರಿಗೆ. ಹಾಗೆ ಕಷ್ಟಪಡೋದು ಬೇಡ. ಇದ್ದದ್ದೇ ಆದರೆ ಒಪ್ಪಿಕೊಳ್ಳಿ. ದೇವರಿಗೆ ಹೇಳಿ, ನನಗೆ ಹೇಳಿ ಅನ್ನೋ ಪ್ರಯೋಜನ ಇಲ್ಲ. ದೇವರಿಗೆ ಹೇಳಿ ಆಯ್ತಾ? ನೀವು ಹೇಳೋದು ಬೇಡ. ಫಾದರ್ ನಮ್ಗೆ ಈಗ ಹೇಳಿದ್ರು. ಹೌದು ಹೇಳ್ತೇನೆ, ಯಾಕಂತೇಳಿ ನೀವು ಕಷ್ಟಪಡಬಾರ್ದು. ಇದರಿಂದಾಗಿ ತುಂಬ ಕಷ್ಟಪಡ್ತಾರೆ. ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸಲ್ಲಿ ಹೇಳ್ತೇನೆ. ನಾನು ಹಗಲು ರಾತ್ರಿ ಅನ್ನೋದಲ್ಲಿ ಕೂರ್ತೇನೆ ಕೌನ್ಸಿಲಿಂಗ್ಗೆ. ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ಎಲ್ಲ ಇದೆ. ಅದಕ್ಕೆ ನಾನು ಹೇಳೋದು, ಎಷ್ಟು ಹೇಳಿದ್ರು ಆ ಬಂಡೆ ಮೇಲೆ ನೀರೆರದಂಗೆ ಆಗುತ್ತೆ. ಕೆಲವರಿಗೆ ಅರ್ಥ ಆಗೋದಿಲ್ಲ. ಇಲ್ಲಿ ಬಂದು ಕೂರ್ತಾರೆ, ವಾಪಸ್ ಹೋಗಿ ಅದನ್ನೇ ಮಾಡ್ತಾರೆ. ಪ್ರಿಯರೇ, ನಾಳೆ ಹೇಳ್ತೇನೆ, ವಾಪಸ್ ಹೋಗಿ ಅದನ್ನು ಮಾಡಿದರೆ ಏನಾಗುತ್ತೆ ಎಂಬ ಯೇಸು ಸ್ವಾಮಿ ಕೊಟ್ಟಿದ್ದಾರೆ ನಮಗೆ, ಅಂತ ಉತ್ತರ ಕೊಟ್ಟಿದ್ದಾರೆ. ಇವತ್ತು ಬೇಡ, ಅದು ನಾಳೆ ಹೇಳ್ತೇನೆ. ಸೊ ನಾವು ಜಕ್ಕನಿಗೆ, ಯೇಸು ಸ್ವಾಮಿ ನಾನು ನಿನ್ನ ಮನೆಯಲ್ಲಿ ಬಂದು ತಂಗುತ್ತೇನೆ ಅಂತ ಹೇಳಿದಾಗ ಜಕ್ಕ ಹೇಳಿದ, ಇಲ್ಲ ಸ್ವಾಮಿ ಇವತ್ತು ಬೆಡ್ಶೀಟ್ ಹಾಕಲಿಲ್ಲ, ಇವತ್ತು ತಲೆ ದಿಂಬು ಇಲ್ಲ, ಇವತ್ತು ಟ್ಯಾಪ್ ರಿಪೇರಿ ಮಾಡಲಿಲ್ಲ, ನಾಳೆ ಬನ್ನಿ ಹೇಳಿದ್ನಾ? ಇಲ್ಲ ಬರಬೇಡಿ ಅಂತ ಹೇಳಿದ್ನಾ? ಬನ್ನಿ ಅಂತ ಹೇಳಿಲ್ಲ, ಬರಬೇಡಿ ಅಂತ ಹೇಳಿದ್ದ. ಸಂತೋಷದಿಂದ ಸ್ವಾಗತಿಸಿದ ಅದು ಅಂತ ಅನುಭವ. ನಾನು ಯೇಸುನೊಡನೆ ಇದ್ದಾಗ ಪ್ರತಿಯೊಂದು ಧ್ಯಾನಕೂಟದಲ್ಲಿ ಸಂಪೂರ್ಣವಾಗಿ ಸ್ವಸ್ಥನಾಗುತ್ತೆ ಅಂತ ಹೇಳಿದ್ರೆ ಸ್ವಚ್ಛಗೊಳ್ಳುತ್ತೇನೆ. ಅದು ನನ್ನ ಅನುಭವ. ಯೇಸು ನಾನು ಕೇಳಿದ್ದನ್ನು ಯಾವಾಗಲೂ ನಾನು ಬರೀ ಯೋಚನೆ ಮಾಡಿದ್ದೆ, ಆದರೆ ಅದನ್ನು ಯೇಸು ಸ್ವಾಮಿ ಕೊಟ್ಟು ಬಿಡ್ತಾರೆ. ಎಷ್ಟು ಜನರಿಗಾಗಿ ಪ್ರಾರ್ಥನೆ ಮಾಡುವಾಗ, ನಿನ್ನೆಲ್ಲ ಮೊನ್ನೆ
ಒಬ್ಬರು ಮಿಲಿಯನ್ ಅಂತೇಳಿ ಒಬ್ಬರು ಹೇಳುವರು, ಫಾದರ್ ನಾನು ಹಾಸ್ಪಿಟ್ಲಲ್ಲಿ ಇದ್ದೇನೆ ಫಾದರ್, ಜ್ಯೋತಿ KMC ಅಲ್ಲಿ ಇದ್ದೇನೆ ಫಾದರ್, ನನಗೆ ಹೆದರಿಕೆ ಆಗುತ್ತೆ ಫಾದರ್, ಒಂದು ಸೂಜಿ ಚುಚ್ಚುವಾಗ ನನಗೆ ಹೆದರಿಕೆ ಆಗುತ್ತೆ. ಅಮ್ಮ, ಯೇಸುನಲ್ಲಿ ಪ್ರಾರ್ಥಿಸ್ತಿದ್ದೇನೆ, 3-4 ಕಡೆ ರೆಟ್ರೀಟ್ ಮಾಡುವಾಗ ನಿನ್ನ ಹೆಸರನ್ನು ಹೇಳಿದ್ದೇನೆ, ನೋಡು ಹೇಗೆ ಯೇಸು ನಿನ್ನನ್ನು ಹೊರತರ್ತಾರೆ. ಇವತ್ತು ಬೆಳಿಗ್ಗೆ ನಾನು ಫೋನ್ ತೆಗೀಲಿಲ್ಲ, ವಾಯ್ಸ್ ಮೆಸೇಜ್, ಫಾದರ್ ರಿಪೋರ್ಟ್ ಚೆನ್ನಾಗಿ ಬಂದಿದೆ ಫಾದರ್, ಒಂದು ಅಡೆತಡೆ ಇಲ್ಲ, ದೋಷ ಇಲ್ಲ, ಡಿಸ್ಚಾರ್ಜ್ ಆಗಿದ್ದೇನೆ ಫಾದರ್. ನೋಡಿ ಯಾರು ಮಾಡಿದ್ದು? ಯಾರು? ಯೇಸು. ಯೇಸು ಅಂತ ಅನುಭವ. ಅದು ಅಂಥ ಅನುಭವ ಇದ್ದಾಗ ಎಂಥ ಗೆಡ್ಡೆಗಳು ಇದ್ರೂ ಕೂಡ ಕರಗಿ ಹೋಗ್ತವೆ. ಎಂಥ ಕಿಡ್ನಿ ಪ್ರಾಬ್ಲಮ್, ಎಂಥ ಲಿವರ್ ಪ್ರಾಬ್ಲಮ್, ಎಂಥ ಬೆನ್ನು ನೋವು, ಕತ್ತು ನೋವು, ತಲೆನೋವು, ಕಣ್ಣು ನೋವು, ಕ್ಯಾನ್ಸರ್, ಟ್ಯೂಮರ್ ಎಂಬ ಗೆಡ್ಡೆಗಳು ಕರಗಿ ಹೋದದನ್ನು ಕಣ್ಣಾರೆ ನೋಡಿದ್ದೇವೆ. ಅಂಥವ್ರು ಸ್ವಸ್ಥಗೊಂಡು ಸಾಕ್ಷಿ ಕೊಡುವಾಗ, ಭಾಳ ಸಲ ನಾನು ಸಾಕ್ಷಿ ಕೊಡುವಾಗ ನಾನು ಇರ್ತೇನೆ ಅಲ್ಲಿ ಗುರುವಾರ ಸಾಕ್ಷಿ ಕೊಡುವಾಗ, ಹಾಗೆ ಹೇಳ್ತಾರೆ, ನಾನು ಈ ರೆಟ್ಟಿಟಿಗೆ ಬಂದ ಮೇಲೆ ಎಲ್ಲ ನನಗೆ ನಿಜ ಅನುಭವ ಆಯಿತು. ಯೇಸು ಸ್ವಾಮಿ ನನ್ನನ್ನು ಮುಟ್ಟಿದ್ರು, ಸಂತೋಷಗೊಂಡಿದ್ದೇನೆ. ಎಷ್ಟೋ ಸಲ ಇಲ್ಲಿ ಬಂದಿದ್ದೇನೆ, ನನ್ನ ಯೇಸು ಮುಟ್ಟಿದ್ದಾರೆ. ಪ್ರತಿಯೊಬ್ಬರಿಗೆ ಯೇಸು ಮುಟ್ಟಬೇಕು, ಪ್ರತಿಯೊಬ್ಬರು ಒಳ್ಳೆಯದಾಗಬೇಕು, ಪ್ರತಿಯೊಬ್ಬರು ಕಷ್ಟಪಡುವುದಲ್ಲ. ಆದ್ದರಿಂದಾಗಿ ಈ ದುಷ್ಟ ಶಕ್ತಿಗಳು ಹೆದರ್ಬಿಡಿ ಪ್ರಿಯರೇ. ದುಷ್ಟ ಶಕ್ತಿಗಳಿಗೆ ಹೆದರಿದ್ರೆ ಮಾತ್ರ ಅದು ಹೆದರಿಸ್ತವೆ. ನಿಮಗೆ ಒಂದು ಹೇಳ್ತೇನೆ, ಭಾಳಷ್ಟು ಜನರು ತನ್ನ ಹೊಟ್ಟೆಪಾಡಿಗಾಗಿ ಏನೆಲ್ಲ ಮಾಡ್ತಾರೆ. ಒಂದು ವೇಳೆ ಹಾಗೇನಾದರೂ ಮಾಡಲಿಕ್ಕೆ ನಿಮ್ಮಿಂದ ಆದರೆ, ನಾಳೆ ಎಲ್ಲ ರೆಟ್ಟಿಡ್ ಮುಗಿಯೋದು ನಾಳೆದು ನಮಗೆ ಈ ಬಸ್ಸಲ್ಲೆಲ್ಲ ಹೋಗಲಿಕ್ಕೆ ಕಷ್ಟ ಆಗುತ್ತದೆ. ನಮ್ಮ ಬ್ರದರ್ ಜೋಸಫ್ ಅವರಿಗೆ ಪಾಪ ಅಲ್ಲಿಂದ ಹೋಗಬೇಕು, ಕೊರೋನಾ ಅಲ್ಲ. ಮುಖೇಶ್ ಅಂಬಾನಿ ಅದು ಸ್ವಲ್ಪ ಆಸ್ತಿ ಇಲ್ಲಿ ಬರುವಂಗೆ ಮಾಡಿಕೊಳ್ಳಿ ಮಾಡ್ತಿದ್ರು. ಬೇಡ ಅಭಿಲಾಷೆ, ಏನೆಲ್ಲ ಮಾಡಿ ಎಲ್ಲೆಲ್ಲ ಹೋಗಿ ನಮ್ಮ ಜೀವನವನ್ನು ನಾವು ಅಪವಿತ್ರಗೊಳಿಸ್ತೇವೆ ಪ್ರಿಯರೇ. ಚಕ್ಕಾಯನ ಪರಿವರ್ತನೆ ನಮ್ಮಲ್ಲಿ ಆಗಬೇಕು. ಇದೇ ಹೊತ್ತಿಗೆ ನನ್ನಲ್ಲಿದ್ದ ಆ ಕ್ರೌರತೆ, ನನ್ನಲ್ಲಿದ್ದ ಅಪನಂಬಿಕೆ, ನನ್ನಲ್ಲಿದ್ದ ಅವಿಶ್ವಾಸ ಸಂಪೂರ್ಣವಾಗಿ ನಾನು ಬಿಟ್ಟು ಬಿಡಬೇಕು. ಆಗ ನನ್ನಲ್ಲಿ ಉತ್ತಮತೆ ಆಗುತ್ತದೆ. ಅದಕ್ಕೆ ಚಕ್ಕೆ ಹೇಳ್ದ, ನನ್ನ ಆಸ್ತಿಯಲ್ಲಿ ನಾನು ಮಾರಿ ಅರ್ಧದಶ ಮಾರಿ ಬಡಬಗರಿಗೆ ಕೊಡ್ತೇನೆ. ಯಾರಿಗಾದರೂ ಮೋಸ ಮಾಡಿದ್ದಾರೆ, ಯಾರಿಗಾದರೂ ವಂಚನೆ ಮಾಡಿದ್ದಾರೆ, ಯಾರಿದ್ರು ಅದು ಜಾಸ್ತಿ ವಸೂಲಿ ಮಾಡಿದ್ದಾರೆ, ಎಷ್ಟು ಪಟ್ಟು ವಾಪಸ್ ಕೊಡ್ತೇನೆ? ಎಷ್ಟು ಪಟ್ಟು? 4 ಪಟ್ಟು ವಾಪಸ್ ಕೊಡ್ತೇನೆ. ನಮ್ಮಲ್ಲಿ ನಾವೇನು ಹೇಳ್ತೇವೆ, ಯಾರದ್ದು ಅದು ಹಣ ತಗೊಂಡ್ರೆ, ಇಲ್ಲಪ್ಪ ಈಗ ಆಗುವುದಿಲ್ಲ, ಈ ದಿನಗಳಲ್ಲಿ ತುಂಬ ಕೇಸ್ಗಳು ಇದೆ, ಫಾದರ್ ಹಣ ಕೊಟ್ಟಿದ್ದೇವೆ ವಾಪಸ್ ಕೊಡುವುದಿಲ್ಲ, ನಾಳೆದು ಎಲ್ಲರೂ ಅದೊಂದು ಅಭ್ಯಾಸ ಆಗಿ ಹೋಗಿದೆ, ನಾವು ವಾಪಸ್ ಕೊಡುವುದಿಲ್ಲ. ಅನ್ಯಾಯದಿಂದ ಗಳಿಸಿದ್ದನ್ನು ನೀನು ತಿನ್ನಲಿಕ್ಕೆ ಲಾಯಕಲ್ಲ. ಯಾಕಂತೇಳಿದರೆ ಸಿರಾಕನ ಗ್ರಂಥದಲ್ಲಿ ನಾವು ಓದ್ತೇವೆ, ಅನ್ಯಾಯದಲ್ಲಿ ಏನು ನೀನು ಗಳಿಸಿದ್ಯಾ ಅದು ನಿನಗೆ ಯಾವ ಲಾಭಕ್ಕೂ ಬಾರದು. ಅದರ ಪ್ರಿಯ ಸಹೋದರ ಅಂಥದ್ದು ಏನೋ ತೊಂದರೆ ಇದ್ದರೆ, ನೀವು ಕೊಡಲಿಕ್ಕಿದ್ರೆ ದೇವರಿಗೆ ನಿಮ್ಮ ಹತ್ರ ಈಗ ಇಲ್ಲದೇ ಇರಬಹುದು, ಅದೇ ಮನುಷ್ಯನಿಗೆ ಹೇಳಿ ನಾನು ಕೊಡ್ತೇನೆ. ಮೊನ್ನೆ ಓಡಿ ಬಂದ ಅಂತ ಹೇಳ್ದ, ಫಾದರ್ ನಾನು ಮದುವೆಯಾಗಿ ಸ್ವಲ್ಪ ಸಮಯ ಆಯಿತು ಫಾದರ್, 1.5 ತಿಂಗಳಾಯ್ತು, ನಮ್ಮಲ್ಲಿ ತುಂಬ ತೊಂದರೆಗಳಿವೆ ಫಾದರ್. ಏನು ತೊಂದರೆ? ನಾವು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೇವೆ, ಅದೀಗ ಲಾಸ್ ಆಯಿತು, ಕೊರೋನಾ ಬಂತು, ಲಾಸ್ ಆಯಿತು. ಈಗ ಎಲ್ಲರೂ ಹೇಳ್ತಾರೆ ಹಣ ಕೊಡು. ನಾನು ಏನು ಎಣಿಸಿ, ಕೆಲವರು ನನಗೆ ಐಡಿಯಾ ಕೊಟ್ಟರು ಫಾದರ್. ಏನು ಐಡಿಯಾ ಗೊತ್ತಾ? ಇಲ್ಲಿಂದ ಓಡಿ ಹೋಗು. ನಾನು ಹೇಳಿದೆ, ಮಗನೇ ಓಡಿ ಹೋಗಬೇಡ. ಎಲ್ಲಿ ಓಡಿ ಹೋಗ್ತೀಯಾ ನೀನು? ಓಡಿ ಹೋದ್ರೆ ನಿನ್ನ ಮನೆತನ ಇಲ್ವಾ? ಎಷ್ಟಾದ್ರೂ ಓಡಿ ಹೋಗ್ತೀಯಾ? ಬೇಡ, ನಿಂತ್ಕೋ. ಅವರು ಬಂದಾಗ ಹೇಳು, ನೋಡಿ ನನ್ನ ಹತ್ರ ಈಗ ಏನೂ ಇಲ್ಲ, ನಾನು ತಿಂದು ಹಾಕುವುದಿಲ್ಲ, ಒಂದು ವೇಳೆ ಜಾಸ್ತಿ ತೊಂದರೆ ಕೊಟ್ಟರೆ ನಾನು ಓಡಿ ಹೋದರೆ ನಿಮಗೆ ಅದು ಸಿಗುವುದಿಲ್ಲ. ಹೇಳು, ಇಲ್ಲ ನೀನು ಕೊಡಬೇಕಂತ ಎಲ್ಲ ಕೊಡ್ತೇನೆ ಫಾದರ್, ಹೇಗಾದರೂ ಮಾಡಿ ನಾನು ಕೊಡ್ತೇನೆ, 6 ತಿಂಗಳ ಟೈಮ್ ತಗೊಂಡಿದ್ದೇನೆ ಫಾದರ್. ಅದು ಆಗಿದೆ, ಅದು ಒಳ್ಳೆಯದು. ನಾನು ಹೇಳ್ತೆ ಧೈರ್ಯದಲ್ಲಿ. ಅವನು ಹೆಂಡತಿ ಹೇಳಿದ್ಲು, ಫಾದರ್ ಇವನ್ ಧೈರ್ಯ ಇಲ್ಲ ಫಾದರ್, ಧೈರ್ಯ ಇವನಲ್ಲಿ ತುಂಬಬೇಕು, ಇವನ್ ಧೈರ್ಯಗೊಳ್ಳಬೇಕು. ಅತ್ಯುತ್ತಮವಾಗಿ ನಮಗೆ ಕೊಡಲಿಕ್ಕೆ ಒಳ್ಳೆಯ ಮನಸ್ಸಿದೆ, ಇವತ್ತು ನಮ್ಮಲ್ಲಿಲ್ಲ, ನಾವು ಆದಷ್ಟು ಬೇಗ ಅದನ್ನು ಕೊಡ್ತೇವೆ ಅಂತ ಒಂದು ಧೈರ್ಯ ಇವನಲ್ಲಿ ವಿಶ್ವಾಸ ಇರಬೇಕು ಪ್ರಿಯ ಸಹೋದರ. ಆಗ ನಾನು ಹೇಳಿದೆ ಅವನಿಗೆ, ದೇವರಲ್ಲಿ ಕೇಳಪ್ಪ, ದೇವರು ಎಷ್ಟೋ ಮಾರ್ಗಗಳನ್ನು ಜನರಿಗೆ ತೋರಿಸಿಕೊಟ್ಟಿದ್ದಾರೆ, ನಿನಗೂ ಕೂಡ ಅಂಥ ಮಾರ್ಗವನ್ನು ತೋರಿಸಿಕೊಡುತ್ತಾರೆ, ಖಂಡಿತವಾಗಿ ತೋರಿಸಿಕೊಡ್ತಾರೆ. ಅದೇ ಜೀವನೋಪಾಯದ ಮಾರ್ಗ, ಅದೇ ಸತ್ಯ ದಾರಿಗೆ ಹೋಗುವ ಮಾರ್ಗ, ಜಕ್ಕಾಯನಿಗೆ ತೋರಿಸಿದ ಮಾರ್ಗ ನನಗೆ ಮತ್ತು ನಿಮಗೂ ತೋರಿಸ್ತಾರೆ. ಯೇಸುವಿನ ಅನುಭವ ಆಗಲಿ ಪ್ರಿಯರೇ. ಯೇಸು ನಮ್ಮನ್ನು ಮುಟ್ಟಲಿ, ನಮ್ಮ ಹೃದಯವನ್ನು ಮುಟ್ಟಲಿ. ಅದರಲ್ಲಿ ಕಠಿಣತೆ ಇದ್ದರೆ ಅದನ್ನು ತೊಳೆದಾಕಲಿ, ಕಲ್ಮಶ ಇದ್ದರೆ ಅದನ್ನು ತೆಗೆದುಹಾಕಲಿ, ಕಪಟನ ಇದ್ದರೆ ಅದನ್ನೆಲ್ಲ ತೊಳೆದು ನಮ್ಮ ಹೃದಯವನ್ನು ಶುಭ್ರವಾದ, ಮೃದುವಾದ, ಅತ್ಯುತ್ತಮ, ಫಳಫಳ ಹೊಳೆಯುವ ಹೃದಯವನ್ನಾಗಿ ಮಾಡಲು ಯೇಸುವಿನಲ್ಲಿ ಕೃಪಾವರಗಳನ್ನು ಬೇಡಿಕೊಳ್ಳೋಣ. ಆಮೆನ್.
ಎಲ್ಲರೂ ಎದ್ದು ನಿಲ್ಲೋಣ ಪ್ರಿಯರೇ. ಇವತ್ತು ಸಂತ ಜೋಸಫರ ಹಬ್ಬ. ಆದ್ದರಿಂದಾಗಿ ನಮ್ಮ ವಿಶ್ವಾಸವನ್ನು ಏಕದೇವರಲ್ಲಿ ನಾವು ಪ್ರಕಟಪಡಿಸೋಣ. ಸ್ವರ್ಗವನ್ನು ಭುವಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನನ್ನು ವಿಶ್ವಾಸಿಸ್ತೇನೆ. ಅವರ ಏಕೈಕ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ವಿಶ್ವಾಸಿಸ್ತೇನೆ. ಇವರು ಪವಿತ್ರ ಆತ್ಮದ ಗರ್ಭ ಧರಿಸಿದ ಕನ್ಯಾ ಮರಿಯಮ್ಮನಲ್ಲಿ ಜನಿಸಿದರು. ಪೊನ್ಸಿಯಸ್ ಪಿಲಾತನ ಅಧಿಕಾರದಲ್ಲಿ ಆತನನ್ನು ಅನುಭವಿಸಿ ಸಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕೆ ಇಳಿದು ಮೂರನೇ ದಿನ ಮೃತರ ಮಧ್ಯದಿಂದ ಪುನಃ ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೇರಿ ಸರ್ವಶಕ್ತ ದೇವಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರ ಆತ್ಮನ ವಿಶ್ವಾಸಿಸ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು, ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸ್ತೇನೆ. ಶರೀರ ಪುನರುತ್ಥಾನವನ್ನು ವಿಶ್ವಾಸಿಸ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸ್ತೇನೆ. ಆಮೇಲೆ ಎಲ್ಲರೂ ಕುಳಿತುಕೊಂಡು ಅರ್ಪಣಾ ಗೀತೆಯಲ್ಲಿ ಭಾಗಿಯಾಗೋಣ. ತಂದಿರುವೆ ಬಲಹೀನ ಹೃದಯದಲ್ಲಿ ತನು ಮನ ನೀಡುವೆ. ನನ್ನದೆಂಬ ಹಮ್ಮಿನಲ್ಲಿ ತನು ಮನದಲವೆಲ್ಲವೂ ನೀನಿದ್ದವರವಲ್ಲವೇ. ತನು ಮನದಲವೆಲ್ಲವೂ ನೀನಿದ್ದವರವಲ್ಲವೇ. ನಿನಗೆಂದಿನ ನೀಡಲು ನನ್ನದೆಂಬುದೆನ್ನೇನಿದೆ. ಬಲಿಪೀಠ ನಿನ್ನದು, ಬಲಿದಾನ ನಿನ್ನದು, ದೀಪ ಮಾತ್ರ ನನ್ನದೆಲ್ಲವೂ. ಬಲಿಪೀಠ ನಿನ್ನದು, ಬಲಿದಾನ ನಿನ್ನದು, ದೀಪ ಮಾತ್ರ ನನ್ನದೆಲ್ಲವೂ. ಈ ಒಡಲು ಈ ಹೃದಯ ನಿನ್ನದಾಗಿಸು. ನಿನ್ನ ಪಾದ ಪೀಠಕ್ಕೆ ಬಲಿಯಾಗಿಸು. ನಿನ್ನವನು ನಾನೆಂಬ ಋಣಮಾತ್ರ ಹೆಮ್ಮೆಯು ನನಗೆತ್ತು ಋಣಿಯಾಗಿಸು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಒಪ್ಪಿಗೆ ಆಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ತಮ್ಮ ಮತ್ತು ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿ ನಿಮ್ಮ ಕರುಣಿಂದ ಸ್ವೀಕರಿಸಲಿ. ಪ್ರಭು ಕನ್ಯಾ ಮರಿಯಮ್ಮನಲ್ಲಿ ಜನಿಸಿದ ನಿಮ್ಮ ಏಕೈಕ ಪುತ್ರರನ್ನು ಸಂತ ಜೋಸೆಫರು ವಾತ್ಸಲ್ಯಮಯ ಆರೈಕೆಯಿಂದ ಪೋಷಿಸಿದರು. ಅಂತೆಯೇ ನಾವು ಶುದ್ಧ ಹೃದಯದಿಂದ ನಿಮ್ಮ ಬಲಿಪೀಠದ ಸೇವೆ ಸಲ್ಲಿಸಲು ಯೋಗ್ಯರಾಗುವಂತೆ ಮಾಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ನಿಮ್ಮ ಮನಗಳನ್ನು ಮೋಕ್ಷಕ್ಕೆ ತೀರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತರಾದ ನಿತ್ಯ ದೇವರೇ, ನಾವೆಲ್ಲ ಕಾಲಗಳಲ್ಲಿ ಎಲ್ಲ ಸ್ಥಳಗಳಲ್ಲಿ ನಮ್ಮ ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವಾಗಿದೆ, ಯುಕ್ತವಿತಕರವೂ ಆಗಿದೆ. ಏಕೆಂದರೆ ಪವಿತ್ರಾತ್ಮರ ಶಕ್ತಿಯಿಂದ ಗರ್ಭಧರಿಸಿ ಕನ್ಯಾ ಮರಿಯಮ್ಮನಲ್ಲಿ ಜನಿಸಿದ ನಿಮ್ಮ ಏಕೈಕ ಪುತ್ರ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರನ್ನು ಒಬ್ಬ ತಂದೆಯಂತೆ ನೋಡಿಕೊಳ್ಳಲು ನೀತಿವಂತರಾದ ಜೋಸೆಫರನ್ನು ನೇಮಿಸಿದಿರಿ.
ನಿಮ್ಮ ಮನೆತನದ ಜವಾಬ್ದಾರಿಯನ್ನು ನೋಡಿಕೊಳ್ಳುವಂತೆ ನಿಷ್ಠೆ ಹಾಗೂ ವಿವೇಕವುಳ್ಳ ಸೇವಕರಾದವರನ್ನು ದೇವರ ಕನ್ಯಾ ಮಾತೆಗೆ ಪತಿಯನ್ನಾಗಿಯೂ ಕೊಟ್ಟಿರಿ. ಅವರ ಮುಖಾಂತರ ದೂತರು ನಿಮ್ಮ ಮಹಿಮೆಯನ್ನು ಸ್ತುತಿಸುತ್ತಾರೆ, ಪ್ರಭುತ್ವ ದೂತರು ಆರಾಧಿಸುತ್ತಾರೆ, ಶಕ್ತ ದೂತರು ನಿಮ್ಮ ಸನ್ನಿಧಿಯಲ್ಲಿ ನಡುಗುತ್ತಾರೆ. ಸ್ವರ್ಗವು ಸ್ವರ್ಗೀಯ ಸದ್ಗುಣಗಣಗಳು ಪುನೀತ ಸೆರಫಿಮ್ ಗಣಗಳು ಸಂತೋಷವನ್ನು ಒಂದುಗೂಡಿ ನಿಮ್ಮನ್ನು ಪೂಜಿಸುತ್ತವೆ. ನಮ್ಮ ಸ್ವರಗಳನ್ನು ಅವರ ಸ್ವರಗಳೊಂದಿಗೆ ಸೇರಿಸಿ ಎಂದು ಪ್ರಾರ್ಥಿಸುತ್ತಾ ದೀನ ಸ್ತುತಿಯಿಂದ ಘೋಷಿಸುತ್ತೇವೆ. ಸ್ವರ್ಗ ಭುವಿಯಲ್ಲಿ ತುಂಬಿ ನಿಂತಿದೆ ನಿಮ್ಮ ಮಹಿಮೆಯ ತೇಜ ಶೋಭೆಯು. ದೇವನಾಮದಿ ಬರಿಗೆ ಬರ್ತಿಹ ನಮ್ಮ ಕರ್ತರು ಆಶೀರ್ವಾದಿಪರು. ದೇವಲೋಕದಲ್ಲಿ ನಿರುತ ಜೈಕಾರ ಮೊಳಗಲಿ, ದೇವಲೋಕದಲ್ಲಿ ನಿರುತ ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ. ಪ್ರಭು, ನೀವು ನಿಜವಾಗಿ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಮುಖ್ಯೆಯು ನೀವೇ. ಈ ಬಲಿಕಾಣಿಗಳ ಮೇಲೆ ನಿಮ್ಮ ಪವಿತ್ರಾತ್ಮರ ಕೊಡುಗೆಯನ್ನು ಪಾಲಿಸಿ ಅವುಗಳನ್ನು ಪಾವನಗೊಳಿಸಬೇಕೆಂದು ಪ್ರಾರ್ಥಿಸುತ್ತೇವೆ. ನಮಗೆಯೂ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಇವರು ಪರಾಧೀನರಾಗಿ ಸ್ವಂತ ಇಚ್ಛೆಯನ್ನು ಪ್ರಾಣತ್ಯಾಗ ಮಾಡುವ ಸಮಯದಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಅದನ್ನು ಮರೆತು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ಇದನ್ನು ತೆಗೆದುಕೊಂಡು ನೀವೆಲ್ಲರೂ ಭುಜಿಸಿರಿ. ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆ ಭೋಜನದ ಕೊನೆಯಲ್ಲಿ ಪವಿತ್ರ ಪಾನಪಾತ್ರೆಯನ್ನು ತೆಗೆದುಕೊಂಡು ಪುನಃ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಅದನ್ನು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ಇದನ್ನು ತೆಗೆದುಕೊಂಡು ನೀವೆಲ್ಲರೂ ಪಾನ ಮಾಡಿರಿ. ಈ ಪಾತ್ರೆಯಲ್ಲಿರುವುದು ಅನಂತ ಒಡಂಬಡಿಕೆಯ ನನ್ನ ರಕ್ತ. ಇದು ನಿಮ್ಮಾಗೆಲ್ಲ ಮಾನವರ ಪಾಪ ಪರಿಹಾರಕ್ಕಾಗಿ ತೋರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ಇದು ವಿಶ್ವಾಸದ ಪರಮ ರಹಸ್ಯ. ಕ್ರಿಸ್ತರು ಎದೆಹಾರು, ಕ್ರಿಸ್ತರು ಮರಳಿ ಬರುವರು. ಆದ್ದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ.
ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣವನ್ನು ಆಚರಿಸುತ್ತಾ ಜೀವಾಯುವ ರೊಟ್ಟಿಯನ್ನು ರಕ್ಷಣೆಯ ಪಾನವು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ವಿನಯತೆಯಿಂದ ನಾವು ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮ ಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಪೌಲ್ ಅವರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ, ಆಕೆಯ ಪತಿ ಸಂತ ಯೋಸಫರೊಂದಿಗೂ, ಪುನೀತ ಪರಿಶುದ್ಧರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮಗೆ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವನದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸುಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೋ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವ ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ನಮ್ಮನ್ನೆಲ್ಲ ಮಕ್ಕಳಂತೆ ಆಲಂಗಿಸಿದ ಆ ಪ್ರಭು ಯೇಸು ನಮ್ಮ ಜೀವನಕ್ಕೆ ಉತ್ತಮವಾದ ಪ್ರಾರ್ಥನೆಯನ್ನು ನೀಡಿದ್ದಾರೆ. ಆ ಪ್ರಾರ್ಥನೆ ಮೂಲಕ ನಮಗೆ ನವ ಜೀವನ ಅವರು ನೀಡುತ್ತಿದ್ದಾರೆ. ಆ ಪ್ರಾರ್ಥನೆಯನ್ನು ನಾವು ಭಕ್ತಿಯಿಂದ ಒಂದೇ ಕುಟುಂಬವಾಗಿ ಈಗ ಹೇಳೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅಂದಿನ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿಂದ ನಮ್ಮನ್ನು ರಕ್ಷಿಸಿರಿ. ಕರ್ತರೇ, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ. ನಿಮ್ಮ ಕರುಣೆಯ ನೆರವನ್ನು ಪಡೆದು ಪಾಪದಿಂದ ಸದಾ ಬಿಡುಗಡೆಯಾಗಿ ಎಲ್ಲ ಉಪದ್ರವಗಳಿಂದ, ಎಲ್ಲ ತೊಂದರೆಗಳಿಂದ, ಎಲ್ಲ ಕಷ್ಟ ನೋವುಗಳಿಂದ, ಎಲ್ಲ ರೋಗ ರುಜಿನಗಳಿಂದ ನಾವು ಸುರಕ್ಷಿತವಾಗಿರುವಂತೆ ನಮ್ಮ ಜೀವಮಾನ ಕಾಲದಲ್ಲಿ ಶಾಂತಿಯಿಂದ ಕರುಣಿಸಿರಿ. ನಾವು ಮೋಕ್ಷಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸ್ತಾ ಇದ್ದೇವೆ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮದೇ. ಕರ್ತ ಯೇಸು ಕ್ರಿಸ್ತ, ನಿಮ್ಮ ಪ್ರೇಷಿತರಿಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ಭಕ್ತಿ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತರ ಪ್ರಕಾರ ಶಾಂತಿಯನ್ನು ಐಕ್ಯಮತ್ಯದಿಂದ ಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಲು ಕರ್ತರೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ಯೇಸು ಕ್ರಿಸ್ತರ ಶಾಂತಿ, ಸಮಾಧಾನ ಮತ್ತು ಪ್ರೀತಿ ಸದಾ ನಿಮ್ಮೊಂದಿಗೆ ಇರಲಿ, ನಿಮ್ಮ ಆತ್ಮದೊಡನೆ ಇರಲಿ. ಐಕ್ಯತೆಯ ಮತ್ತೆ ಉಲ್ಲಾಸದ ಸಂಕೇತವಾದ ಶಾಂತಿಯನ್ನು ಪರಸ್ಪರ ಹಂಚಿಕೊಳ್ಳೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿರಿ. ಪ್ರಿಯ ಸಹೋದರ ಸಹೋದರರೇ, ಮುದ್ದಿನ ಮಕ್ಕಳೇ, ಎಲ್ಲ ತೊಂದರೆಗಳಿಂದ ಬಳಲ್ತಿರುವವರೇ, ರೋಗ ರುಜಿನಗಳಲ್ಲಿ ಬೆಂಡಾಗಿರುವವರೇ, ಇವರೇ ಯೇಸು ಕ್ರಿಸ್ತರು ನಮಗೆ ಆಹ್ವಾನ ಕೊಟ್ಟವರು. ಬನ್ನಿ ನನ್ನಲ್ಲಿಗೆ, ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು, ರೋಗ ರುಜಿನಗಳನ್ನು ನಾನು ಸಂಪೂರ್ಣವಾಗಿ ನಿವಾರಿಸ್ತೇನೆ ಎಂಬ ವಿಶ್ವಾಸದಿಂದ ನಮ್ಮನ್ನು ಕರೆದವರು ಇವರೇ. ಇವರ ಪಾಸ್ಕ ಭೋಜನಕ್ಕೆ ಆಹ್ವಾನಿತರಾದ ನಾವೆಲ್ಲರೂ ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದ ಒಂದೇ ಒಂದು ಮಾತು ನುಡಿಯಿರಿ, ನಾನು ಸ್ವಸ್ಥನಾಗುವೆನು.
ಯೇಸುವೇ ಸ್ತೋತ್ರ. ಹೃದಯವನ್ನರ್ಪಿಸುತ್ತಾ ಮನದಿ ವಂದಿಸುತ್ತಾ ನೀಡು ನನ್ನನ್ನೇ ಜೀವಿಪೆ ನಿನ್ನಲ್ಲೇ. ಯೇಸುವೇ ಸ್ತೋತ್ರ. ಹೃದಯವನ್ನರ್ಪಿಸುತ್ತಾ ಮನದಿ ವಂದಿಸುತ್ತಾ ನೀನು ನನ್ನನ್ನೇ ಜೀವಿಪೆ ನಿನ್ನಲ್ಲೇ. ಯೇಸುವೇ ಸ್ತೋತ್ರ. ಹೃದಯವನ್ನರ್ಪಿಸುತ್ತಾ ಮನದಿ ವಂದಿಸುತ್ತಾ ನೀಡುವೆ ನನ್ನನ್ನೇ ಜೀವಿಪೆ ನಿನ್ನಲ್ಲೇ. ನೀನೇ ನನ್ನ ಬಾಳಿನ ಬೆಳಕು, ನೀನೇ ನನ್ನ ಒಡಲಿನ ಉಸಿರು, ನೀನೇ ನನ್ನ ಬಾಳಿನ ಬೆಳಕು, ನೀನೇ ನನ್ನ ಒಡಲಿನ ಉಸಿರು. ನುಡಿಸೋ ಎನ್ನ ನಿನ್ನ ನಾಮ, ನುಡಿಸು ಎನ್ನಲ್ ನಿನ್ನ ನಾಮ. ಸಾರುವೆ ಜಗದೆ ಭೋಜನಾಮ. ಯೇಸುವೇ ಸ್ತೋತ್ರ. ಹೃದಯವನ್ನರ್ಪಿಸುತ್ತಾ ಮನದಿ ವಂದಿಸುತ್ತಾ ನನ್ನನ್ನೇ ನಿನ್ನಲ್ಲೇ. ಫಲ ನೆಚ್ಚಿನ ಸೇವಕ ನೀನು ಪ್ರಾಮಾಣಿಕ. ಬಾನಿನ ದಣೆಯ ಸೌಭಾಗ್ಯದಲ್ಲಿ ಭಾಗಿಯಾಗು. ಪ್ರಾರ್ಥಿಸೋಣ. ಪ್ರಭು ಸಂತ ಜೋಸೆಫರ ಮಹೋತ್ಸವದಂದು ನೀವು ಈ ಬಲಿಪೀಠದ ಆಹಾರದಿಂದ ಪೋಷಿ ನಿಮ್ಮ ಕುಟುಂಬವನ್ನು ನಿರಂತರ ಸಂರಕ್ಷಣೆಯಿಂದ ಕಾದಿರಿಸಿರಿ. ಅಂತೆಯೇ ನೀವು ಅವರಿಗೆ ಕೊಡುಗೆಗಳನ್ನು ದಯೆಯಿಂದ ಸುರಕ್ಷಿತವಾಗಿರಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ದಯವಿಟ್ಟು ಕುಳಿತುಕೊಳ್ಳಿ. ಇಂದು ಈ ಧ್ಯಾನಕೂಟದ ಮೊದಲನೆಯ ದಿನ. ಈ ಧ್ಯಾನಕೂಟಕ್ಕೆ ಉತ್ತಮ ಸಂಖ್ಯೆಯಲ್ಲಿ ಬಂದು ದೇವರ ವಾಕ್ಯವನ್ನು ಆಲಿಸಿ ದೇವರ
ಮಾತುಗಳನ್ನು ಕೇಳಿ ನಮ್ಮ ಹೃದಯಗಳನ್ನು ದೇವರೆಡೆಗೆ ಬೇಕಾದ ಯೂ ಟರ್ನ್ ಮಾಡಲು ಬಂದಿದ್ದೇವೆ. ನಾಳೆ ಸಹ ಬೆಳಿಗ್ಗೆ ಸರಿಯಾಗಿ 9 ಗಂಟೆಗೆ ಈ ಧ್ಯಾನ ಕೂಟವು ಪ್ರಾರಂಭವಾಗುವುದು. ಆದರೆ ನಿಮಗೆಲ್ಲರಿಗೊಂದು ಹೋಮ್ ವರ್ಕ್ ಇದೆ. ಇಂದು ಈ ಪೂಜೆ ಆಗಿ ನೀವು ಮನೆಗೆ ಹಿಂತಿರುಗಿ ಹೋಗುವಾಗ ಯೋಚನೆ ಮಾಡಬೇಕು, ನಾಳೆ ನಾನು ಬರುವಾಗ ನನ್ನೊಟ್ಟಿಗೆ ಹೊಸಬರನ್ನು ನಾನು ಎಳೆದುಕೊಂಡು ಬರುತ್ತೇನೆ ದೇವರೆಡೆಗೆ. ಅದಕ್ಕಾಗಿ ನಾಳೆ ನೀವು ಈ ಧ್ಯಾನಕೂಟಕ್ಕೆ ಬರುವಾಗ ಇನ್ನೂ ಹೊಸಬರು ಯಾರು ಇಂದಿಗೆ ಬಂದಿಲ್ಲ, ಆ ಹೊಸಬರನ್ನು ನೀವು ತಂದು ಬರಬೇಕು. ಇವತ್ತು ನಿಮ್ಮ ಮನೆಯಿಂದ 2 ಬಂದಿದ್ದರೆ ನಾಳೆ 4 ಮಂದಿ ಬರಬೇಕು. ಅದು ನಾವು ಮಾಡುವ ಸೇವೆ ನಮಗಾಗಿ ಅಲ್ಲ, ಆ ದೇವರಿಗಾಗಿ. ಆ ದೇವರ ವಾಕ್ಯವನ್ನು ಆಲಿಸಲು ಹಾಗೂ ದೇವರೆಡೆಗೆ ನಡೆಯಲು ನಾವು ಬೇರೆಯವರಿಗೆ ಕೂಡ ಸಹ ಪ್ರೇರಣೆ ನೀಡಿದಂತಾಗುತ್ತೆ. ಇಂದಿನ ಈ ಧ್ಯಾನಕೂಟವನ್ನು ನಡೆಸಿದ ಎಲ್ಲ ಬ್ರದರ್ಸ್ರವರಿಗೂ ಹಾಗೂ ಫಾದರ್ ಅವರಿಗೂ ಧನ್ಯವಾದಗಳು. ನಾಳೆಯೂ ಸಹ ಈ ಧ್ಯಾನಕೂಟದಲ್ಲಿ ಪವಿತ್ರಾತ್ಮರ ವರಗಳು ನಮಗೂ ಸಿಕ್ಕಲಿ ಹಾಗೂ ಪವಿತ್ರಾತ್ಮರ ಶಕ್ತಿಯಿಂದ ನಮ್ಮ ಈ ಜೀವನವನ್ನು ನಡೆಯಲು ಬೇಕಾದ ವರಪ್ರಸಾದಗಳನ್ನು ನಾಳೆ ಸಹ ಬೇಡಿಕೊಳ್ಳೋಣ. ಈಗ ಎದ್ದು ನಿಂತು ಈ ಪೂಜೆಯ ಆಶೀರ್ವಾದಗಳನ್ನು ಪಡೆಯೋಣ. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತಾ ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಿಯರೇ, ನಿಮಗೆ ಧನ್ಯವಾದಗಳು. ಈ ಧ್ಯಾನಕೋಟೆಗೆ ನೀವು ಬಂದಿದ್ದೀರಾ. ಖಂಡಿತವಾಗಿ ನಾವೆಣಿಸಿದ್ದೆವು ಕನ್ನಡ ಧ್ಯಾನಕೋಟೆಗೆ ಎಷ್ಟು ಜನರು ಬರ್ತಾರೆ ಅಂತೇಳಿ. ಇಲ್ಲಿ ನೋಡಿ ತುಂಬ ಸಂತೋಷವಾಯಿತು. ತುಂಬ ಜನರು ನೀವು ಬಂದಿದ್ದೀರಾ. ನಿಜವಾಗಿ ನಿಮಗೆ ಆ ದೇವರ ಮೇಲಿನ ಪ್ರೀತಿ ಅನುಭವ ಆಗಲು ನೀವು ದೇವರ ಹತ್ತಿರ ಬಂದಿದ್ದೀರಾ. ದೇವರ ಹತ್ತಿರ ಬಂದಾಗ ಯಾವಾಗ ಯಾರನ್ನು ಮುಟ್ಟುತ್ತಾರೆ ಎಂಬುದು ನಮಗೆ ತಿಳಿಯುವುದಿಲ್ಲ. ನಾವು ಅವರ ಸಮ್ಮುಖದಲ್ಲಿದ್ದಾಗ ಸಂಪೂರ್ಣ ಆಗಿ ಬೇಕಾದ ಸ್ವಸ್ಥತೆಯನ್ನು ನಮಗೆ ಅವರು ನೀಡುವರು, ಉತ್ತಮ ಆರೋಗ್ಯವನ್ನು ನೀಡುವರು, ಸಕಲ ಸೌಕರ್ಯಗಳ ಭಾಗ್ಯವನ್ನು ಕೂಡ ಅವರು ನೀಡುವರು. ಅದು ಅವರಿಗೆ ಬಿಟ್ಟದ್ದು, ನಾವು ಬರುವುದು ನಮಗೆ. ಆದ್ದರಿಂದ ನಾಳೆ ಕೂಡ ತಕ್ಕದಾದ ಸಮಯಕ್ಕೆ ಬನ್ನಿ. ಇವತ್ತು ಹೇಳಿದ ಸಮಯಕ್ಕಿಂತ 5 ನಿಮಿಷ ಬೇಗ ಬಿಟ್ಟಿದ್ದೇವೆ, ತಡ ಬಿಡುವುದಿಲ್ಲ, ಅದನ್ನು ಬೇಗ ಬಿಟ್ಟಿದ್ದೇವೆ. ನೀವು ಕೂಡ ಬೇಗ ಬರ್ತೀರಿ ಎಂದು ನಂಬುತ್ತೇನೆ. ಯೇಸುವಿನ ಪ್ರೀತಿಯನ್ನು ಅತ್ಯುತ್ತಮವಾಗಿ ಅನುಭವಿಸಲು ಹೋಗಿ ಬನ್ನಿ. ಕ್ರಿಸ್ತರ ಪ್ರೀತಿ ಮತ್ತೆ ಶಾಂತಿ ನಿಮ್ಮಲ್ಲಿರಲಿ. ಕೃತಜ್ಞತೆ ಸಲ್ಲಲಿ. ನಿನಗಾರು ದೇವರೆಂದರೆ ಯೇಸು ಎನ್ನುವೆನು. ನಿನಗಾರು ಶ್ರೇಷ್ಠರೆಂದರೆ ಯೇಸು ಎನ್ನುವೆ. ಪ್ರಿಯ ಸಹೋದರ ಸಹೋದರಿಯರೇ, ನಾಳಿನ
ಧ್ಯಾನದಲ್ಲಿ ನೀವು ದಯಮಾಡಿ ಸಕ್ರಿಯವಾಗಿ ಭಾಗವಹಿಸಿ. ನಾಳೆಯ ದಿನ ಅನೇಕ ಮಹತ್ ಕಾರ್ಯಗಳನ್ನು ದೇವರು ಮಾಡಲಿಕ್ಕಿದ್ದಾರೆ. ಇವತ್ತು ಕೂಡ ನಿಮ್ಮ ಬಂದಿರುವ ಎಲ್ಲರಿಗಾಗಿ ನಾವು ರಾತ್ರಿ ಪ್ರಾರ್ಥಿಸಲಿಕ್ಕಿದ್ದೇವೆ. ದಯಮಾಡಿ ಗಮನಿಸಿ, 3 ದಿನಗಳ ಕಾಲ ನಾವು ದೇವರ ಸಾನ್ನಿಧ್ಯದಲ್ಲಿ ಇದ್ದೇವೆ. ದೇವರು ಖಂಡಿತವಾಗಿ ನಮಗೆ ಬಿಡುಗಡೆಯನ್ನು ಕೊಡಲಿಕ್ಕಿದ್ದಾರೆ. ಈ ಧ್ಯಾನದ ಮೂಲಕ ಈ ವಿಚಾರಣೆಯಲ್ಲಿ ಒಂದು ಒಳ್ಳೆಯ ಆತ್ಮಿಕ ಕಾರ್ಯವನ್ನು ದೇವರು ಮಾಡಲಿಕ್ಕಿದ್ದಾರೆ. ಹಾಗಾಗಿ ದೇವರು ನಾಳೆ ನಿಮ್ಮ ಮಕ್ಕಳನ್ನು ಮರಿಬೇಡ್ರಿ. ನಾಳೆ ಪಾಪ ನಿವೇದನೆಯ ಸಂಸ್ಕಾರ ಕೂಡ ಗುರುಗಳು ನಿಮಗೆ ಕೊಡಲಿಕ್ಕಿದ್ದಾರೆ. ಅದಕ್ಕೆ ಪೂರ್ವ ಸಿದ್ಧತೆಯಾಗಿ ಮುಂಜಾನೆ ಟಾಕ್ಗಳಿರ್ತವೆ. ಹಾಗಾಗಿ ದಯಮಾಡಿ ಮರೆಯದೆ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ದೇವರು ಅನುಗ್ರಹಿಸಲಿಕ್ಕೆ, ದೇವರು ನಮ್ಮನ್ನು ಅನುಗ್ರಹಿಸಲಿಕ್ಕಿದ್ದಾರೆ. ಈ ದಿನ ದೇವರು ಮಾಡಿದ ಎಲ್ಲ ಉಪಕಾರಗಳಿಗಾಗಿ ಒಂದೇ ನಿಮಿಷ ಪ್ರಾರ್ಥಿಸೋಣ. ಸ್ವರ್ಗೀಯ ತಂದೆ, ಮುಂಜಾನೆಯಿಂದ ನಮ್ಮನ್ನು ನಡೆಸಿದಕ್ಕಾಗಿ ಸ್ತೋತ್ರಪ್ಪ. ನಿಮ್ಮ ದೂತರನ್ನು ನೇಮಿಸಿ ನೀವು ಕೊಟ್ಟ ರಕ್ಷಣೆಗಾಗಿ, ಬಿಡುಗಡೆಗಾಗಿ, ವಾಕ್ಯೋಪದೇಶದ ಮೂಲಕ ನೀಡಿದ ಸತ್ಯಕ್ಕಾಗಿ ಯೇಸು ಸ್ವಾಮಿಯರ ನಾಮದಲ್ಲಿ ತಂದೆಯಾದೇವರಿಗೆ ಸ್ತೋತ್ರ ಮಾಡುತ್ತೇವೆ. ಬಂದಿರುವ ಒಂದೊಂದು ಕುಟುಂಬವನ್ನು, ಒಂದೊಂದು ಮಕ್ಕಳನ್ನು ಯೇಸು ಸ್ವಾಮಿಯವರ ನಾಮದಲ್ಲಿ ಪಿತನ ಸಮ್ಮುಖದಲ್ಲಿ ನಾನು ಸಮರ್ಪಣೆ ಮಾಡಿ ಪ್ರಾರ್ಥಿಸ್ತೇನೆ. ದೇವರೇ, ಈ ಲೋಕದಲ್ಲಿ ಕಷ್ಟಗಳಿವೆ, ಈ ಲೋಕದಲ್ಲಿ ವೇದನೆಗಳಿವೆ, ಈ ಲೋಕದಲ್ಲಿ ಶೋಧನೆಗಳಿದೆ ಸ್ವಾಮಿ. ಲೋಕವನ್ನು, ಶರೀರವನ್ನು, ಪಿಶಾಚಿಯನ್ನು ಜಯಿಸಿ ನಿನ್ನ ನಾಮದಲ್ಲಿ ಶಕ್ತಿಯುತವಾಗಿ ನಿಲ್ಲಲು ಈ ಮಕ್ಕಳನ್ನು ನೀವು ಅನುಗ್ರಹಿಸಿರಿ. ಇಲ್ಲಿ ಬಂದಿರುವ ಒಂದು ಆತ್ಮವೂ ಕೂಡ ತೀರ್ಪಿನ ದಿನದಂದು ನಶಿಸಿ ಹೋಗದಂತೆ ಯೇಸು ಕ್ರಿಸ್ತರ ರಕ್ತದಲ್ಲಿ ಕಾಪಾಡಿ ಸಂರಕ್ಷಿಸಿರೆಂಬುದಾಗಿ ಯೇಸು ನಾಮದಲ್ಲಿ ತಂದೆಯಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಆಮೇನ್. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ದಯಮಾಡಿ ನಮಗಾಗಿ ಪ್ರಾರ್ಥಿಸಿರಿ. ನಾಳೆ ಬನ್ನಿ, ನಾವು ಯೇಸು ಕ್ರಿಸ್ತರ ನಾಮದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು.